ಶಿರದಲ್ಲಿ ಹರಡಿದ ಕೇಶರಾಶಿಯ ಮೇಲೆ ಗಂಧ ಕುಸುಮವ ಹೊತ್ತು ಆಕೆಯ ಲಲಾಟದಲ್ಲಿ ರಾರಾಜಿಸುತ್ತಿದೆ ಕುಂಕುಮದ ಬೊಟ್ಟು. ನಾಸಿಕವನ್ನು ಅಲಂಕರಿಸಿದ ಸ್ವರ್ಣದ ನತ್ತು, ಕೊರಳುಳು ಮಿಂಚುವ ಹಾರ ಸಂಪತ್ತು. ಆಕೆಯ ಕರ್ಣದಲ್ಲಿ ಸೌಭಾಗ್ಯದ ಓಲೆ, ಕೈಯಲ್ಲಿ ಅರಳಿದ ಧ್ವಜವನ್ನಿಡಿದ ಸಿಂಹವಾಹಿನಿಯಾದ ನಗುಮಗದ ತಾಯಿ ಭಾರತಾಂಬೆಯ ಚರಣಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ನಮಸ್ಕಾರ ಬಂಧುಗಳೇ. ವಿಘ್ನ ನಿವಾರಕ ಗಣಪತಿ ದೇವರ ಪಾದಾಂಬುಜಗಳಲ್ಲಿ ಭಕ್ತಿಯಿಂದ ಪುಡಮುಡುತ್ತಾ ಕದ್ರಿಯ ಒಡೆಯ ಮಂಜುನಾಥ ಸ್ವಾಮಿಯ ಪಾದಾಂಬುಜಗಳಲ್ಲಿ ಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸುತ್ತಾ ತಾಯಿ ಜಗನ್ಮಾತೆಯಲ್ಲಿ ಭಕ್ತಿಯಿಂದ ನಮನವನ್ನು ಸಲ್ಲಿಸುತ್ತಾ ನಮ್ಮ ಬಂಟ ಸಮಾಜದ ಎಲ್ಲ ಹಿರಿಯವರು ನಂಬಿಕೊಂಡು ಬಂತಹ ದೈವದೇವರು, ನಾಗದೇವರು ಹಾಗೂ ಎಲ್ಲ ಗುರುಹಿಯರಿಗೆ ವಂದಿಸುತ್ತಾ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಈ ವರ್ಷದ ವಾರ್ಷಿಕ ಮಹಾಸಭೆಗೆ ಆಗಮಿಸಿದ ತಮ್ಮೆಲ್ಲರನ್ನ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ನಿಮ್ಮ ಅಪ್ಪಣೆಯನ್ನು ಕೇಳುತ್ತಾ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಾಗತಿಕ ಬಂಟಗರ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ಗೌರವಾನ್ವಿತ ಐಕಳ ಹರೀಶ್ ಶೆಟ್ಟಿಯವರು ವಹಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿ ಮಂಗಳೂರು ಮಹಾನಗರದ ಮಹಾಪೌರರಾದ ಆದರಣೀಯ ಪ್ರೇಮಾನಂದ ಶೆಟ್ಟಿಯವರು, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ರೀಯುತ ಸುಧೀರ್ ಶೆಟ್ಟಿಯವರು, ರಾಜಕೀಯ ಯುವ ನಾಯಕರಾದ ಉದ್ಯಮಿಗಳು ಮಿಥುನ್ ರೈಗಳು ಹಾಗೂ ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ನಿರ್ದೇಶಕರು ಹಾಗೂ ಹೇರಂಬ ಇಂಡಸ್ಟ್ರೀಸ್ ಮುಂಬಯಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಕನ್ಯಾನ ಸದಾಶಿವ ಶೆಟ್ಟಿಯವರು, ಮುನಿಯಾಲಿನ ಪ್ರತಿಷ್ಠಿತ ಉದ್ಯಮಿಗಳು ಹಾಗೂ ನಮ್ಮ ಸಂಘದ ಪೋಷಕ ಸದಸ್ಯರಾದ ಆದರಣೀಯ ಉದಯ ಕುಮಾರ್ ಶೆಟ್ಟಿ ಇವರೆಲ್ಲನ ನಾನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಾಧ್ಯಕ್ಷರಾದ ಕರ್ನಿರೆ ವಿಶ್ವನಾಥ್ ಶೆಟ್ಟಿಯವರು, ಕಾರ್ಯದರ್ಶಿಯವರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು, ಕೋಶಾಧಿಕಾರಿಯವರಾದ ಉಳ್ತೂರು ಮೋಹನ್ದಾಸ್ ಶೆಟ್ಟಿಯವರು ಹಾಗೂ ಸಹ ಕಾರ್ಯದರ್ಶಿಯವರಾದ ಶ್ರೀ ಸತೀಶ್ ಅಡಪರು ಇವರು ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಳೆಯ ವಯಸ್ಸಿನಲ್ಲಿಯೇ ನಾಯಕತ್ವ ಗುಣವನ್ನು ಮೈಗೂಡಿಸಿಕೊಂಡಿರುವ ಶ್ರೀ ಐಕಳ ಹರೀಶ್ ಶೆಟ್ಟಿಯವರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಸಾರಥ್ಯವನ್ನು ವಹಿಸಿದಾಗ ಸಮಾಜದ ಬಂಧುಗಳಲ್ಲಿ ಒಂದು ಭರವಸೆಯ ಬೆಳಕು ಮೂಡಿತು, ನಿರೀಕ್ಷೆಯ ಗರಿಗೆದರಿತು. ಜನರ ನಿರೀಕ್ಷೆಯನ್ನು ಮೀರಿ ಯಶಸ್ಸನ್ನು ಸಾಧಿಸಿ ಇಚ್ಛಾಶಕ್ತಿ ಇದ್ದರೆ ಯಾವುದು ಅಸಾಧ್ಯವಲ್ಲ ಎಂಬುದನ್ನು ನಿರೂಪಿಸಿ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿಯವರು ವರದಿ ವರ್ಷದಲ್ಲಿ ಆಶ್ರಯ ಯೋಜನೆ, ವೈದ್ಯಕೀಯ ಧನಸಹಾಯ, ಹೆಣ್ಣು ಮಕ್ಕಳಿಗೆ ಮಾಂಗಲ್ಯ ಯೋಜನೆ, ವಿದ್ಯಾಭ್ಯಾಸ, ಕ್ರೀಡೆ ಹಾಗೂ ಇನ್ನಿತರ ಸೇವಾ ಕಾರ್ಯಗಳಿಗೆ ಸುಮಾರು 1.12 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಿ ಬಂಟ ಸಮಾಜ ಮಾತ್ರವಲ್ಲದೆ ಇನ್ನಿತರ ಎಲ್ಲ ಸಮುದಾಯಗಳ ಅಶಕ್ತರ ನೋವಿಗೆ ಸ್ಪಂದಿಸಿ ಬಂಟರ ಸಂಘಗಳ ಒಕ್ಕೂಟದ ಅಡಿಯಲ್ಲೂ ಇಂಥ ಮಹತ್ಕಾರ್ಯವನ್ನು ಸತ್ಕಾರ್ಯಗಳನ್ನು ಮಾಡಬಹುದು ಎಂಬುದನ್ನು ಜನತೆಗೆ ಮನವರಿಕೆ ಮಾಡಿಕೊಟ್ಟವರು ಒಕ್ಕೂಟದ ಅಧ್ಯಕ್ಷರು ಹಾಗೂ ಅವರ ಸಮಾನ ಮನಸ್ಕ ಪದಾಧಿಕಾರಿಗಳು, ಪೋಷಕರು ಹಾಗೂ ಕೊಡುಗೈದಾನಿಗಳು. ಇವತ್ತಿನ ಈ ಸುಂದರ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ತೇನವಿನ ತೃಣಮಪಿ ನಚಲತಿ ಎಂಬಂತೆ ಭಗವಂತನ ಸಂಕಲ್ಪವಿಲ್ಲದೆ ಒಂದು ಹುಲ್ಲುಕಡ್ಡಿ ಕೂಡ ಅಲುಗಾಡದಂತೆ ನಮ್ಮ ತೆಂಗುತಿಟ್ಟಿನ ಪ್ರಖ್ಯಾತ ಭಾಗವತರು ಯಕ್ಷಧ್ರು ಪೊಟ್ಲ ಫೌಂಡೇಶನ್ ಟ್ರಸ್ಟಿನ ಅಧ್ಯಕ್ಷರಾದಂತಹ ಪಟ್ಲ ಸತೀಶ್ ಶೆಟ್ಟಿಯವರು ಅವರ ಕಂಠಸಿರಿಯಲ್ಲಿ ಈ ಕಾರ್ಯಕ್ರಮದ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡಲಿಕ್ಕಿದ್ದಾರೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಪ್ರಣದಾನಾಂ ಪ್ರಸೀದತ್ವಂ ದೇವಿ ವಿಶ್ವಾರ್ತಿಹಾರಿಣೀ ತ್ರೈಲೋಕ್ಯಂ ವಾಸಿನಂ ಮೇಢ್ಯಯೇ ಲೋಕಾನಾಂ ವರದಾ ಭವ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಸುಮಧುರ ಕಂಠದಲ್ಲಿ ಶ್ರದ್ಧಾಭಕ್ತಿಯಿಂದ ದೇವರ ಸ್ತುತಿಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಿದಂತಹ ಗೌರವಾನ್ವಿತ ಪಟ್ಲ ಸತೀಶ್ ಶೆಟ್ಟಿಯವರಿಗೆ ವಂದನೆಗಳು. ನಮ್ಮ ಪ್ರೀತಿಯ ಆಮಂತ್ರಣವನ್ನು ಮನ್ನಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಬಂಧುಗಳು ನಮ್ಮ ಪಾಲಿನ ಭಾಗ್ಯದೇವತೆಗಳೆಂಬ ಉದಾಂತ ಚಿಂತನೆ ನಮ್ಮ ಹಿರಿಯರದು. ಬಂದ ಅತಿಥಿಗಳನ್ನು ಆದರಣೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ.
ಇವತ್ತಿನ ಕಾರ್ಯಕ್ರಮದಲ್ಲಿ ಜೊತೆ ಸೇರಿದ ಎಲ್ಲ ಆಢ್ಯರನ್ನು ಬಂಧುಗಳನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಉಪಾಧ್ಯಕ್ಷರಾದ ಗೌರವಾನ್ವಿತ ಶ್ರೀ ಕರ್ಣಿರೆ ವಿಶ್ವನಾಥ್ ಶೆಟ್ಟಿ ಅವರು. ಪ್ರೀತಿಯ ನಮಸ್ಕಾರ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಇದರ ಸಭೆಯ ಒಟ್ಟಿಗೆ ಇಂದು ಸಮಾಜದಲ್ಲಿ ಸಾಧನೆಯನ್ನು ಸಾಧಿಸಿದವರಿಗೆ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಐಕಳ ಹರೀಶ್ ಶೆಟ್ಟಿ ಅವರು. ಹರೀಶ್ ಶೆಟ್ಟಿ ಅವರ ಬಗ್ಗೆ ನಾನು ನಿಮಗೆ ಏನು ಹೇಳಬೇಕಾಗಿಲ್ಲ, ಒಂದೆರಡು ವಾಕ್ಯದಲ್ಲಿ ಹೇಳುವುದಾದರೆ, ಕಳೆದ 3 ವರ್ಷಗಳಿಂದ ಇಡೀ ವಿಶ್ವದಲ್ಲಿ ಈ ಜಾಗತಿಕ ಬಂಟರ ಸಂಘ ಮನೆ ಮಾತಾಗಿದೆ ಅವರ ಕೆಲಸಕ್ಕಾಗಿ. ಅವರ ಇಡೀ ಜೀವಮಾನವನ್ನೇ ತನ್ನ ಒಂದು ಸಮಾಜಕ್ಕೆ ಮೀಸಲಾಗಿದ್ದಾರಂತ ಒಂದೇ ಶಬ್ದದಲ್ಲಿ ಹೇಳಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ನಮ್ಮ ಮುಖ್ಯ ಅತಿಥಿ ತುಂಬ ಹೆಮ್ಮೆ ಆಗ್ತಾ ಇದೆ. ನಮ್ಮ ಒಂದು ಶಕ್ತಿ ಇಲ್ಲಿಯ ನಗರ ಪಾಲಿಕೆಯ ಪ್ರಥಮ ಪ್ರಜೆ ಮೇಯರ್ ಆಗಿ ಪ್ರೇಮಾನಂದ ಶೆಟ್ಟಿ ಅವರು ಇದ್ದಾರೆ. ಅದು ಕೂಡ ನಮ್ಮದೊಂದು ತುಂಬ ದೊಡ್ಡ ಸೌಭಾಗ್ಯ, ನಮ್ಮ ಹೆಮ್ಮೆ. ಅವರನ್ನು ಕೂಡ ಪ್ರೀತಿಯಾಗಿ ಸ್ವಾಗತಿಸಿದ್ದೇನೆ. ಹಲವಾರು ಸಲ ಸದಸ್ಯರಾಗಿ ಆಯ್ಕೆಯಾಗಿ ಈಗ ನಗರ ಪಾಲಿಕೆಯ ಮೇಯರ್ ಆಗಿ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇಂದಿನ ಉಪಸ್ಥಿತಿ ನಮ್ಮ ನಿರ್ದೇಶಕರು ಹೇರಂಬ ಗ್ರೂಪ್ನ ಸದಾಶಿವ ಶೆಟ್ಟಿ ಅವರು ಅವರ ಶಕ್ತಿಯಿಂದ ಈ ಎಲ್ಲ ಜಾಗತಿಕ ಬಂಟರ ಸಂಘಗಳು ನಡೀತಾ ಇವೆ. ನಿರ್ದೇಶಕರಾಗಿ ಸುಮಾರು 25 ಲಕ್ಷ ರೂಪಾಯಿಗಳನ್ನು ಕೊಟ್ಟು ನಮಗೆ ಪ್ರೋತ್ಸಾಹಿಸಿದ್ದಾರೆ. ಅವರನ್ನು ನಾನು ಕೂಡ ಈ ಸಮಾರಂಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಉದಯಣ್ಣ ನಮ್ಮ ಪ್ಯಾಟರ್ನ್ ಮೆಂಬರ್ ಆಗಿ ಈ ಒಂದು 10 ಲಕ್ಷ ರೂಪಾಯಿಗಳನ್ನು ಕೊಟ್ಟು ನಮ್ಮ ಜೊತೆ ಇಂದು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಇಂದ್ರಾಳಿ ದಿವಾಕರ್ ಶೆಟ್ರು, ಮೋಹನ್ ಶೆಟ್ರು, ಸತೀಶ್ ಜಡಪ್ರು ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳವರು. ನಾನು ಒಂದೇ ನಿಮಿಷ ಎಲ್ಲ ಅಧ್ಯಕ್ಷರನ್ನ ಒಂದು ಹೆಸರು ಹೇಳ್ತೇನೆ. ಯಾಕಂದರೆ ಇಷ್ಟೊಂದು ಸಂಖ್ಯೆಯಲ್ಲಿ ಅಧ್ಯಕ್ಷರು ಇಲ್ಲಿ ಬಂದಿದ್ದಾರೆ. ಈ ಒಂದು ಸಂಘದ ಅದು ಒಂದು ಶಕ್ತಿ. ಸುಮ್ಮನೆ ಯಾರು ಬರುವುದಿಲ್ಲ. ಅಂದರೆ ಒಂದು ಸಂಸ್ಥೆಗೆ ಯಾರಾದರೂ ಕರೆದರೆ ಅಲ್ಲಿ ಏನಾದರೂ ಕೆಲಸ ನಡೀತಾ ಇದೆ, ಅಲ್ಲಿ ಏನಾದರೂ ಒಂದು ಒಳ್ಳೆಯ ಒಂದು ವಿಚಾರ ಇದೆ ಅಂದರೆ ಮಾತ್ರ ಆ ಸಭೆಗೆಲ್ಲ ಹೋಗ್ತಾರೆ. ಇದು ಸಾಧಾರಣ ಒಂದು 35-40 ಮಂದಿ ಅಧ್ಯಕ್ಷರು ಈ ಸಭೆಯಲ್ಲಿ ಬಂದ, ಅದೇ ನಮ್ಮ ಒಂದು ದೊಡ್ಡ ಶಕ್ತಿ. ಅವರನ್ನು ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷರಾದ ಸುಧಾಕರ್ ಪೂಂಜರು, ಸಾಲೆತ್ತೂರಿನ ದೇವಪ್ಪ ಶೇಖರು, ಕುಂದಾಪುರದ ಸುನೀಲ್ ಕುಮಾರ್ ಶೆಟ್ಟಿ, ಆನಂದ್ ಶೆಟ್ಟಿ ಅಡ್ಯಾರ್ ಕಾವೂರಿನವರು, ಅಮರನಾಥ್ ಶೆಟ್ಟಿ ಹಾಸನದವರು, ಸತೀಶ್ ಶೆಟ್ಟಿ ಶಿವರೂರಿನವರು, ಜಯಪ್ರಕಾಶ್ ಶೆಟ್ಟಿ ಸುಳ್ಯದವರು, ಪುಷ್ಪರಾಜ್ ಶೆಟ್ಟಿ ಬೆಳದಗಡಿಯವರು, ಚಂದ್ರಶೇಖರ್ ಶೆಟ್ಟಿ ಹಿರೇಡ್ಕದವರು, ಉದಯ್ ಶೆಟ್ಟಿ ಮುನಿಯಾಲ್ ಹೆಬ್ರಿಯವರು, ಸುಬ್ಬಣ್ಣ ಶೆಟ್ಟಿ ಕಾಸರಗೋಡಿನವರು, ಸತ್ಯಪ್ರಕಾಶ್ ಶೆಟ್ಟಿ ಜಪ್ಪಿನಮಗಿನವರು, ನವೀನ್ ಶೆಟ್ಟಿ ಬಟ್ಟೆಮಲ್ಲಪದವರು, ಜಯಕುಮಾರ್ ಶೆಟ್ಟಿ ಮೂಡುಬಿದಿರೆ ಬಂಟರ ಸಂಘದವರು, ಸಕರಾಮ್ ಶೆಟ್ಟಿ ಉಡುಪಿ ಗ್ರಾಮೀಣ ಬಂಟರ ಸಂಘದವರು, ಅಶೋಕ್ ಕುಮಾರ್ ಶೆಟ್ಟಿ ಬೆಲ್ಲಂಪಳ್ಳಿ ಬಂಟರ ಸಂಘದವರು, ರಾಧಾಕೃಷ್ಣ ಶೆಟ್ಟಿ ಚೆಲ್ಲಡ್ಕ ಇವರು ವಿಟ್ಲ ವಲಯದ ಬಂಟರ ಸಂಘದವರು, ತೋನ್ಸೆ ಮನೋಹರ್ ಶೆಟ್ಟಿ ತೋನ್ಸೆ ಬಂಟರ ಸಂಘದ ಅಧ್ಯಕ್ಷರು, ಪದ್ಮನಾಭರೈ ಕಲ್ಲಡ್ಕ ಬಂಟರ ಸಂಘದ ಅಧ್ಯಕ್ಷರು, ಸಂತೋಷ್ ಕುಮಾರ್ ಶೆಟ್ಟಿ ಗುರುಪುರ ಬಂಟರ ಸಂಘದವರು, ನಾಗೇಶ್ ಶೆಟ್ಟಿ ಕಂಕನಾಡಿ ವಲಯದವರು, ಮತ್ತು ನಮ್ಮ ಮುಲ್ಕಿ ಬಂಟರ ಸಂಘದ ಸಂತೋಷ್ ಅಣ್ಣ ಇದ್ದಾರೆ, ಬಂಟ್ವಾಳ ಸಂಘದ ಅಧ್ಯಕ್ಷರಿದ್ದಾರೆ. ಇನ್ನು ಹಲವಾರು ಮಂದಿ ವೇಣುಗೋಪಾಲಣ್ಣ ಇದ್ದಾರೆ, ತಾಣೆ ಬಂಟರ ಸಂಘದವರು, ಚಂದ್ರಶೇಖರ ಹೆಗಡೆ ಯಡೂರು ಬಂಟರ ಸಂಘದವರು ಇದ್ದಾರೆ. ವಿಶೇಷವಾಗಿ ತುಂಬ ಮಂದಿ ಮಾಜಿ ಅಧ್ಯಕ್ಷರೆಲ್ಲ ಇದ್ದಾರೆ. ಪ್ಯಾಟರ್ನ್ ಮೆಂಬರ್ ನಮ್ಮದು ವೇಣುಗೋಪಾಲಣ್ಣ ನಮ್ಮದು ಪ್ಯಾಟರ್ನ್ ಮೆಂಬರ್. ಬಂಟ್ವಾಳ ಬಂಟರ ಸಂಘದ ಅಧ್ಯಕ್ಷರು ನಾನು ಹೇಳಿದೆ ಇವಾಗಲೇ, ಚಂದ್ರರಾಜ್ ಶೆಟ್ಟಿ ಇದ್ದಾರೆ. ಉಳ್ಳಾಲ ವಲಯದವರು ಇದ್ದಾರೆ. ಮೀಂಜದವ ನಾರಾಯಣ ನಾಯಕನವರು ಇದ್ದಾರೆ. ತುಂಬ ಮಂದಿ, ನಾನು ಹೆಸರು ತಪ್ಪಾಗಿದ್ದರೆ ಯಾರಾದರೂ ಹೆಸರು ಉಳಿದು ಹೋಗಿದ್ದಾರೆ ಕ್ಷಮಿಸಿ. ನಾನು ರವಿರಾಜ ಶೆಟ್ರು ಅವ್ರದ್ದು ಹೆಸರು ಕೂಡ ಇತ್ತು. ಕಾರ್ಕಳದ ಸುಜಯ ಹೆಗಡೆ ಇದ್ದಾರೆ. ಬೇರೆ ಯಾರಾದರೂ ಹೆಸರು ಬಿಟ್ಟು ಹೋಗಿದ್ದಾರೆ ಕ್ಷಮಿಸಿ. ವಿಶೇಷವಾಗಿ ಹಲವಾರು ಅಧ್ಯಕ್ಷ ಶ್ರೀಧರ್ ಶ್ರೀರಾಮ್ ಶೆಟ್ಟಿ ಇದ್ದಾರೆ, ವಿಜಯ ಪ್ರಸಾದ್ ಆಳ್ವರು ಇದ್ದಾರೆ, ಸತೀಶ್ ಪಟ್ಲರ್ ಅವರು ಇದ್ದಾರೆ. ಎಲ್ಲ ಗಂಡರು ಪತ್ರಕರ್ತ ಮಿತ್ರರೆಲ್ಲ ತುಂಬ ಮಂದಿ ಇದ್ದಾರೆ. ಅಧ್ಯಕ್ಷರು ಕೂಡ ಇದ್ದಾರೆ. ಯಾರಾದರೂ ಬಿಟ್ಟು ಹೋಗಿದ್ದಾರೆ ಕ್ಷಮಿಸಿ. ನಮ್ಮ ಮುಂಬೈಯ ಮಹಿಳಾ ವಿಭಾಗದವರು ಎಲ್ಲ ಇದ್ದಾರೆ. ಹೇಮನಾಥ್ ಶೆಟ್ಟಿ ಇದ್ದಾರೆ, ಕಾವು. ಎಲ್ಲರೂ ಗಣ್ಯರೇ. ಯಾರಾದರೂ ಬಿಟ್ಟು ಹೋಗಿದರೆ ಕ್ಷಮಿಸಿ. ಪಡುಬಿದ್ರೆ ಬಂಟರ ಸಂಘದವರಿಗೆ ತಾನೇ ಬರ್ತಾ ಇದ್ದಾರೆ. ಎಲ್ಲರನ್ನೂ ಆತ್ಮೀಯವಾಗಿ ನಾನು ಸ್ವಾಗತಿಸಿದ್ದೇನೆ. ಯಾಕೆಂದರೆ ಸಮಯವಿಲ್ಲ, ಅಧ್ಯಕ್ಷರು ಹೇಳಿದ ಹಾಗೆ. ಅದೇ ರೀತಿ ಸನ್ಮಾನಿತರಿದ್ದಾರೆ.
ಭಾಸ್ಕರ ಹೆಗಡೆ ಪತ್ರಕರ್ತರು, ಲೀಲಾಕ್ಷಿ ಕರ್ಕೇರವರು ನಮ್ಮ ಕುಡ್ಲದವರು, ನವೀನ್ ಶೆಟ್ಟಿ ಎಡ್ಮೆಮಾರು ಪತ್ರಕರ್ತರು, ಶರತ್ ಶೆಟ್ಟಿ ಮುನ್ಕೂರು, ಶ್ರೀಮತಿ ನಯನ ಶೆಟ್ಟಿ ಸ್ಫೂರ್ತಿ ಶೆಟ್ಟಿ ಇವರೆಲ್ಲ ಈಗ ಸನ್ಮಾನಿಸಲು ಪಡುವವರು. ಅವರೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಸ್ವಾಗತ ಭಾಷಣವನ್ನು ಮುಗಿಸಿದ್ದೇನೆ. ಧನ್ಯವಾದ. ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಲಿಕ್ಕೆ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಪ್ಯಾಟರ್ನ್ ಮೆಂಬರ್ಗಳು, ನಮ್ಮ ಕೊಡುಗೈ ದಾನಿಗಳು ಎಲ್ಲರೂ ಈ ಕಾರ್ಯದಲ್ಲಿ ಕೈ ಜೋಡಿಸಬೇಕು. ತಾಯಿ ಭ್ರಮರಾಂಬೆಯ ಕಟೀಲ್ ದುರ್ಗಾಪರಮೇಶ್ವರಿ ತಾಯಿಗೆ ನಮಿಸಿಕೊಳ್ಳುತ್ತಾ ದೀಪವನ್ನು ಪ್ರಜ್ವಲನೆ ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ಐಕಳ ಹರಿಶೆಟ್ಟಿ ಅವರು ದೀಪ ಪ್ರಜ್ವಲನೆಯನ್ನು ಮಾಡುವುದರ ಜೊತೆಗೆ ಮಂಗಳೂರಿನ ಮಹಾಪೌರರು ಶ್ರೀಯುತ ಪ್ರೇಮಾನಂದ ಶೆಟ್ಟಿಯವರು ಎಲ್ಲರೂ ಒಂದು ದೀರ್ಘವಾದ ಚಪ್ಪಾಳೆಯಿಂದ ಕಾಸರಗೋಡಿನ ಮಂಜೇಶ್ವರದ ಮಣ್ಣಿನಲ್ಲಿ ಹುಟ್ಟಿ ಬೊಂಬಾಯಿಯಲ್ಲಿ ಇವತ್ತು ಕೆಮಿಕಲ್ ಉದ್ಯಮದಲ್ಲಿ ಬಹಳಷ್ಟು ಹೆಸರನ್ನು ಮಾಡಿದ ಹೇರಂಬ ಆಗ್ರೋ ಕೆಮಿಕಲ್ಸಿನ ಉದ್ಯಮಿ ಶ್ರೀ ಸದಾಶಿವ ಶೆಟ್ಟಿಯವರು, ಮುನಿಯಾಲು ಉದಯಕುಮಾರ್ ಶೆಟ್ಟಿ ಅವರು, ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ. ಕಾಪು ಲೀಲಾಧರ್ ಶೆಟ್ಟಿ ಅವರು ದಯವಿಟ್ಟು ಮುಂದೆ ಬನ್ನಿ. ಮಂಜೇಶ್ವರ ಬಣಸಂಘದ ಅಧ್ಯಕ್ಷರು ದಾಮೋದರ ಶೆಟ್ಟಿ ಅವರು, ಕಾರ್ಯಕ್ರಮವನ್ನು ಅತಿ ಶೀಘ್ರವಾಗಿ ಮುಗಿಸುವ ನಿಟ್ಟಿನಲ್ಲಿ ನಾವು ಶೀಘ್ರವಾಗಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಈಗ ನಮ್ಮ ಒಕ್ಕೂಟಕ್ಕೆ ಸಾಕ್ಷೀಭೂತರಾಗಿರುವಂತಹ ಪತ್ರಕರ್ತ ಮಿತ್ರರನ್ನು ಇವತ್ತು ಸನ್ಮಾನಿಸುವಂಥ ಕಾರ್ಯಕ್ರಮ. ಪತ್ರಕರ್ತರು ನಮ್ಮ ಎಲ್ಲ ಕೆಲಸಗಳನ್ನು ಸಮಾಜದ ದೃಷ್ಟಿಗೆ ತರುವಂಥ ಒಬ್ಬ ಮಾಧ್ಯಮ. ಅವರನ್ನು ನಾವು ಗುರುತಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ಎಲ್ಲ ಕೆಲಸಗಳನ್ನು ಸಮಾಜವು ನೋಡಿ ನಮಗೆ ಮತ್ತು ಮುಂದಿನ ದಿನಗಳಲ್ಲಿ ಮಹಾದಾನಿಗಳು, ನಮ್ಮ ಆಶ್ರಯದಾತರುಗಳು ನಮಗೆ ಪೋಷಕ ಸ್ಥಾನವನ್ನು ನೀಡಿ ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಮುಂದುವರಿಸೋಕ್ಕೆ ಅವಕಾಶವನ್ನು ನೀಡ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಾದ ಐಕಳ ಹರಿಶೆಟ್ಟಿಯವರು ಮತ್ತು ಪದಾಧಿಕಾರಿಗಳು ಮತ್ತು ಅವರ ಜೊತೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಆತ್ಮೀಯ ನಮ್ಮ ಮಿತ್ರರು, ಹಾಗೆ ಈ ನಾಡಿನ ಪೂಜ್ಯ ಮಹಾಪೌರರು, ಪ್ರಥಮ ಪ್ರಜೆ ಪ್ರೇಮಾನಂದ ಶೆಟ್ಟಿಯವರು ಈ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ನಡೆಸ್ಕೊಡ್ಬೇಕು ಅಂತ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಮಂಗಳಾದೇವಿ ದೇವರ ಆಶೀರ್ವಾದದೊಂದಿಗೆ ಇವತ್ತು ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ಇವತ್ತು ಮೇಯರ್ ಆಗಿದ್ದಾರೆ. ಅವರನ್ನು ನಾವು ಇವತ್ತು ಈ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಗೌರವಿಸ್ತಾ ಇದ್ದೀವಿ. ಅವರ ಉಪಸ್ಥಿತಿಯು ನಮಗೆ ಮೆರುಗನ್ನು ತಂದಿದೆ. ಪ್ರೇಮಣ್ಣನಿಗೆ ನಮ್ಮ ಕುಡ್ಲ ವಾಹಿನಿಯ ಲೀಲಾಕ್ಷ ಕರ್ಕೇರವನ್ನು ವೇದಿಕೆಗೆ ಕರೆತರಬೇಕು ಅಂತ ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತಾ, ಅವರನ್ನು ಕೂಡ ನಮ್ಮ ಪೂಜ್ಯ ಮೇಯರ್ ಮತ್ತು ನಮ್ಮ ಅಧ್ಯಕ್ಷರು ಐಕಳ ಹರಿಶೆಟ್ಟಿ ಅವರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸೇರಿ ಅವರನ್ನು ಒಂದು ಗೌರವಿಸಬೇಕು. ನಮ್ಮ ಕುಡ್ಲ ವಾಹಿನಿಯ ಮೂಲಕ ಜಗತ್ತಿನಾದ್ಯಂತ ನಮ್ಮ ಸಮಾಜದ ಮತ್ತು ಇತರ ಸಮಾಜದ ಎಲ್ಲರನ್ನೂ ಕೂಡ ಗುರುತಿಸಿರುವಂಥ ಒಬ್ಬ ಮಹಾನ್ ವ್ಯಕ್ತಿ. CC ಇಂಡಿಯಾ ಚಾನಲ್ ಮೂಲಕ ನಮ್ಮ ಕುಡ್ಲ ನೇರ ಪ್ರಸಾರ ಕಾರ್ಯಕ್ರಮವನ್ನು ಆರಂಭ ಮಾಡಿ 2008ರಿಂದ ನಮ್ಮ ಕುಡ್ಲ ವಾರ್ತಾವಾಹಿನಿ ಮತ್ತು ನಮ್ಮ ಕುಡ್ಲ ನೇರ ಪ್ರಸಾರ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ಒಬ್ಬ ಪ್ರತಿಭಾನ್ವಿತ. 2009ರಲ್ಲಿ ವಿಶ್ವ ತುಳು ಸಮ್ಮೇಳನಕ್ಕೆ ಸಾಕ್ಷಿಯಾಗಿ ವೀರೇಂದ್ರ ಹೆಗ್ಡೆಯವರಿಂದ
ಮೆಚ್ಚುಗೆಯನ್ನು ಗಳಿಸಿ 2012ರಲ್ಲಿ ಸುಮ ಸೌರಭ ಪ್ರಶಸ್ತಿ, ಸಾಂಗ್ಲಿ ತುಳುಕೂಟದಿಂದ ಪೆರ್ಮೆದ ತುಳುವೆ ಪ್ರಶಸ್ತಿ, ಗೌರವ ಪ್ರಶಸ್ತಿಯನ್ನು ಪಡೆದಂಥ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ಕೇಂದ್ರದ ಮಾಜಿ ಮುಖ್ಯಮಂತ್ರಿ ಜನಾರ್ದನ ಪೂಜಾರಿಯವರ ಬಂಗಾರ ಪದಕದೊಂದಿಗೆ ಉನ್ನತ ಸ್ಥಾನವನ್ನು ಪಡೆದಿರುವಂಥ ಲೀಲಾಕ್ಷ ಬಿ ಕಕೇರವನ್ನು ಅಭಿನಂದಿಸಿ ನಾವು ಸಲ್ಲಿಸುತ್ತಿರುವಂಥ ಈ ಗೌರವ ಸನ್ಮಾನ ಅಧ್ಯಕ್ಷರು ಐಕಳ ಹರಿಶೆಟ್ಟಿ ಮತ್ತು ಪದಾಧಿಕಾರಿಗಳು, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ. ಲೀಲಾಕ್ಷಣ್ಣ, ನಿಮಗೆ ಒಕ್ಕೂಟದ ಪರವಾಗಿ ನಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿರುವಂಥ ಭಾಸ್ಕರ್ ರೈ ಕಟ್ಟ ಇವ್ರನ್ನು ಕೂಡ ವೇದಿಕೆಗೆ ಪದಾಧಿಕಾರಿಗಳು ಕರ್ಕೊಂಡು ಬರಬೇಕು ಅಂತ ಕೇಳ್ಕೊಳ್ತಾ, ಶ್ರೀಯುತ ಭಾಸ್ಕರ್ ರೈ ಕಟ್ಟ ಅವರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅನೇಕ ಕಾರ್ಯಕ್ರಮಗಳನ್ನು ಮುನ್ನೆಲೆಗೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ವಿಜಯ ಬ್ಯಾಂಕಿನಲ್ಲಿ ಉದ್ಯೋಗಾವಕಾಶ ದೊರೆತರೂ ಪತ್ರಿಕೋದ್ಯಮದ ಕಡೆಗೆ ಆಕರ್ಷಣೆಯಾಗಿ ಒಡ್ಡರ್ಸೆ ರಘುರಾಮ್ ಶೆಟ್ಟಿಯವರ ಶಿಷ್ಯರಾಗಿ ಅವರ ಸಂಪಾದಕತ ಮುಂಗಾರು ಪತ್ರಿಕೆಯಲ್ಲಿ ಸುಳ್ಯ ತಾಲೂಕಿನ ವರದಿಗಾರರಾಗಿ ಮತ್ತು ತಾಲೂಕಿನಾದ್ಯಂತ ಪತ್ರಿಕೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದಂಥ ಒಡ್ಡರ್ಸೆ ರಘುರಾಮ ಶೆಟ್ಟಿಯವರ ನಿಕಟವರ್ತಿಯಾಗಿದ್ದವರು. ಇವರನ್ನು ಪ್ರಸ್ತುತ ಬಂಟರಾಯಣ ನಾಡವರ ಮಾತೃ ಸಂಘದ ಸಂಪರ್ಕ ಪತ್ರಿಕೆಯ ವರದಿಗಾರರಾಗಿ ಎಲೆಯ ಮರೆಯಲ್ಲಿರುವಂಥ ಎಲ್ಲರನ್ನೂ ಕೂಡ ಬೆಳಕಿಗೆ ತರುವಂಥ ಕೆಲಸವನ್ನು ಮಾಡ್ತಿರುವಂಥ ನಮ್ಮ ತುಳು ಸಾರ ಎಸಳದ ತಾಮರೆ ಪಂಚಬಾಯಿಡ್ ಕೇಂಡಿಕೆ ಬಿಟ್ಟು ಉರ್ಕರುಂಡು ನೂರೇ ಅಮೃತದ ನೂರೇ ತುಳುತ್ತ ಒಂಜಿ ಪಾತೆರ ಪನ್ಪುಂಡ ನವೀನ್ ಕುಮಾರ್ ಶೆಟ್ಟಿ ಎಡ್ಮೆಮಾರ್ ನಮ್ಮ ಬಂಟ ಸಮುದಾಯದ ಮುತ್ಸದ್ದಿ ಹಿರಿಯ ರಾಜಕಾರಣಿ ಮಂಜುನಾಥ ಭಂಡಾರಿ MLC ವಿಧಾನ ಪರಿಷತ್ತಿಗೂ ಹೊಸತಾದ ಆಯ್ಕೆ ಆಯ್ನ ಮಂಜುನಾಥ್ ಭಂಡಾರಿ ಮೇರೆನೆ ಮಾತೇರ್ಲ ಲಕ್ಕದಂಥದ್ದು ಒಂಜಿ ಸ್ವಾಗತ ಮಲ್ಪಡೋದಕ್ಕೆ ಏನೋದಿಲ್ಲ. ಆರ್ನೊಟ್ಟಿಗೆ ಮಿಥುನ್ ರೈ ಯುವ ನಾಯಕಿ ಮಿಥುನ್ ರೈ ಲೊಲ್ಲೇರಿ ಆರೆಲ್ಲ ವೇದಿಕೆಗೆ ಆಹ್ವಾನ ಮಲ್ತದ. ಸನ್ಮಾನ ಕಾರ್ಯಕ್ರಮ ಮುಂದುವರಿತೊಂದು ನವೀನ್ ಶೆಟ್ಟಿ ಎಡ್ಮೆಮಾರ್ ಮೇರೆನೆ ಸನ್ಮಾನ ಪೀಠಡು ಕೊಲ್ಲವಡೋದಕ್ಕೆ ಏನೊಂದಿಲ್ಲ. ಶ್ರೀಯುತ ನವೀನ್ ಕುಮಾರ್ ಶೆಟ್ಟಿ ಚಿರಪರಿಚಿತರೆ V4 ಮೀಡಿಯಾಡೆ ನಮ್ಮ ಕುಡ್ಲದ ನಮ್ಮ ಟಿವಿದ ವಾಹಿನಿಡ್ ಮುಖ್ಯ ವರದಿಗಾರೆ ಬೊಕ್ಕ ವಿನೂತನ ರೀತಿಡ್ ಜನಕ್ಕುಲೇನೆ ಮೆಚ್ಚಾಯಿನಂಚಿನಾರೆ ಬಲೆ ತೆಲಿಪಾಗ ಪಂಪಿನ ಕಾರ್ಯಕ್ರಮದ ರೂವಾರಿ ಎಡ್ಮೆಮಾರ್ ನವೀನ್ ಕುಮಾರ್ ಶೆಟ್ಟಿ ಎಡ್ಮೆಮಾರ್ ಮೇರೆಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಪರವಾದ ಒಂಜಿ ಹೃತ್ಪೂರ್ವಕ ಅಭಿನಂದನೆಗಳು ಸನ್ಮಾನ ಸ್ವೀಕಾರ ಮಂತಿನ ಎಡ್ಮೆಮಾರ್ ಮೇರೆಗೆ ತುಂಬು ಹೃದಯದ ಧನ್ಯವಾದಗಳು. ನನ್ನವರಿ ಸನ್ಮಾನಿತೆ ಶರತ್ ಶೆಟ್ಟಿ ಮುಡುಗೂರು ಬೇರೆ ಸನ್ಮಾನ ಪೀಠಕ್ಕೂ ಬರೋದಾರಡ ಏನೊಂದಿಲ್ಲ. ಶರತ್ ಶೆಟ್ಟಿ ಮುಡುಗೂರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅನೇಕ ಕಾರ್ಯಕ್ರಮಗಳು ನಿರೂಪಕೆಯಾದ ನಮ್ಮೊಟ್ಟಿಗೂ ಕೆಲಸ ಮಲ್ದಿನಾರೆ. ಆರೆ ಐಕಳ ಹರಿಶೆಟ್ಟರ್ನ ಒಂಜಿ ಪ್ರೀತಿದ ಜನ ಪತ್ರಕರ್ತೆ ಆರೆಗೆ ಸನ್ಮಾನ ಮಲ್ಪೋಡು ಬಂಪಿನ ಒಂಜಿ ಅಭಿಪ್ರಾಯಡು ಅರೆಣಿನಿ ನಮ್ಮ ಈ ವೇದಿಕೆಗೆ ಲೆತೊಂಬೈದ ರೋಟರಿ ಕ್ಲಬ್ಬು ಸಾರ್ವಜನಿಕ ಗಣೇಶೋತ್ಸವ ಕಿಣ್ಣಿಗೊಳ್ಳಿ ಸಂಕಲಕರಿಯ ಹಾಲು ಉತ್ಪಾದಕರ ಸಂಘ ಮೂಲ್ಕಿ ಪತ್ರಕರ್ತರ ಸಂಘ ಪೊಂಪೈ ಕಾಲೇಜು ಹಳೆ ವಿದ್ಯಾರ್ಥಿ ಸಂಘ ನೆತ್ತ ಅಧ್ಯಕ್ಷರಾದ ಕೆಲಸ ಮಲ್ತಿನ ಶರತ್ ಶೆಟ್ಟಿ ಮುಡುಕೂರು ಮೇರೆಗೆ ನಮ್ಮ ಅಧ್ಯಕ್ಷರು ಐಕಳ ಹರಿಶೆಟ್ಟಿ ಅರ್ನ ಮುತಾಲಿಕೆಡೆ ನಡಪುನ ಈ ಕಾರ್ಯಕ್ರಮಡು ಒಂಜಿ ಪ್ರೀತಿದ ಸನ್ಮಾನ. ಈ ಸನ್ಮಾನ ಒಂಜಿ ಎಲ್ಲೇ ಸನ್ಮಾನ ಅನ್ನಲ್ಲ ಮಲ್ಲ ಸನ್ಮಾನ ಅಂತ ತೆರೆಯೊಂದು ಸಮಾಜ ಕೊರತಿನ ಒಂಜಿ ಪ್ರೀತಿದ ಉಡುಗೊರೆನೆ ತಾನು ಸ್ವೀಕಾರ ಮಲ್ತೊಂದು ಅರೆಗೆ ನಮ್ಮ ಒಕ್ಕೂಟದ ಪರವಾದ ಹಾರ್ದಿಕವಾಯಿನ ಅಭಿನಂದನೆ. ನಾನಂಜಿ ಸನ್ಮಾನ ಶ್ರೀಮತಿ ನಯನಾ ಶೆಟ್ಟಿ ಟೈಮ್ಸ್ ಆಫ್ ಗ್ರೂಪ್ದ ಅಂಗಸಂಸ್ಥೆ ರೇಡಿಯೋ ಮಿರ್ಚಿ ನೆತ್ತ ಜಾಕಿಯಾದ ಆಯ್ಕೆಯಾದ 1 ವರ್ಷ ಅನುಭವ ಪಡೆತಿನ ಬೇರೆ ತಮ್ಮನ್ನು ತಾನು ಹುಡುಕಿಗೆ ಒಂದು ಆಫರ್ 93.5 ರೆಡ್ FM
ಬೊಕ್ಕ ಅನೇಕ ಪ್ರತಿಭಾನ್ವಿತ ಕಾರ್ಯಕ್ರಮಡು ಪಾಲ್ದೆತೊಂದು ಶ್ರೀಮತಿ ನಯನ ಶೆಟ್ರು ನಮ್ಮ ಬಂಟ ಸಮುದಾಯದ ಒಂಜಿ ಪ್ರತಿಭೆ ಅರಣಿ ಸಮಾಜ ಬಂಟ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಪರವಾದ ಹಾರ್ದಿಕವಾದ ಅಭಿನಂದನೆ ಮಲ್ತೊಂದು ಅರೆಗೊಂಜಿ ಪ್ರೀತಿದ ಸನ್ಮಾನ ಗೌರವ ನಮ್ಮ ಐಕಳ ಹರಿಶೆಟ್ರು ಪ್ರೇಮಾನಂದ ಶೆಟ್ರು ಮನೋಜ್ ಭಂಡಾರಿ ಮಿಥುನ್ ರೈ ಹಾಗೂ ಅಂಜನೆ ಬಂಟರ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಪದಾಧಿಕಾರಿಗಳ ಸಮ್ಮುಖಡು ಒಂಜಿ ಪ್ರೀತಿದ ಸನ್ಮಾನ ಸೊಲ್ಮೆಲು ನಯನ ಶೆಟ್ರಿಗೆ ನಯನ ಶೆಟ್ರಿಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಪರವಾದ ಒಂಜಿ ಹೃತ್ಪೂರ್ವಕ ಅಭಿನಂದನೆ. ಅಂಚನೆ ನನ್ನೊಂಜಿ ಪ್ರೀತಿದ ಸನ್ಮಾನ ಕುಮಾರಿ ಸ್ಫೂರ್ತಿ ಡಿ ಶೆಟ್ಟಿ ವೇದಿಕೆಗೆ ಬರೋದೊಂದು ಏನೊಂದಿಲ್ಲ. ಸ್ಫೂರ್ತಿ ಡಿ ಶೆಟ್ರು ನಮ್ಮ ಬಂಟ ಸಮುದಾಯದ ಒಂಜಿ ಯುವ ಪ್ರತಿಭೆ. ಇತಂಜಿ ಪೊಸತ್ ಮಾಡೆಲ್ ಅದು ಮಿಂಚೊಂದು ಪುನಃ ಕುಮಾರಿ ಸ್ಫೂರ್ತಿ ಡಿ ಶೆಟ್ರನ ಭವಿಷ್ಯ ಉಜ್ವಲ ಆವಡನ್ನು ಪಂಪಿನ ಒಂಜಿ ದೃಷ್ಟಿಡು ಮಿಸ್ ಟೀನ್ ಕರ್ನಾಟಕ 2018 ಕಿರೀಟವನ್ನು ತಮ್ಮದಾಗಿಸಿಕೊಂಡು ಸ್ಫೂರ್ತಿ ಮಿಸ್ ಟಾಪ್ ಮಾಡೆಲ್ ಇಂಡಿಯಾ 2019 ಕ್ಲೀನ್ ಆಫ್ ಕರ್ನಾಟಕ 2020 ನೆತ್ತ ವಿಜೇತೆಯಾದ ನಮ್ಮೆದುರುಲ್ಲೇರಿ ಅರೆಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಅರೆನೆ ಗುರುತಿಸದು ಅರೆಗೊಂಜಿ ಉತ್ತಮ ಭವಿಷ್ಯ ತಿಕ್ಕಡು ಪಂಪಿನ ಒಂಜಿ ದೃಷ್ಟಿಡು ಅರೆಗೆ ಒಂಜಿ ಪ್ರೀತಿದ ಸನ್ಮಾನ. ಆ ಸನ್ಮಾನವನ್ನು ಸ್ವೀಕಾರ ಮಲ್ತದು ನನಾತ್ ಆರ್ನ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾಯಿನ ಶ್ರೀ ಐಕಳ ಹರಿಶೆಟ್ಟರನ ನೇತೃತ್ವಡು ನಡಪನ ಈ ಕಾರ್ಯಕ್ರಮ. ಈ ಸನ್ಮಾನ ಸ್ವೀಕಾರ ಮಲ್ತಿನ ಕುಮಾರಿ ಸ್ಫೂರ್ತಿ ಡಿ ಶೆಟ್ಟಿ ಮೇರೆಗೆ ಹೃತ್ಪೂರ್ವಕವಾಯಿನ ಅಭಿನಂದನೆಗಳು. ಸಹ್ಯಾದ್ರಿ ಸಮೂಹ ವಿದ್ಯಾಸಂಸ್ಥೆದ ಆಡಳಿತ ನಿರ್ದೇಶಕರು ಅರೆಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಪರವಾದ ಪದಾಧಿಕಾರಿಗಳು ಐಕಳ ಹರಿಶೆಟ್ರು ನಿರ್ದೇಶಕರು ಮಾತೆರ್ಲ ಸೇರಿದು ಒಂಜಿ ಎಲ್ಯ ಗೌರವಾರ್ಪಣೆ ನಮ್ಮ ಸಮಾಜದ ಮಿತ್ತು ಪ್ರೀತಿದಿದು ಅರೆನ ಆಶೀರ್ವಾದ ಬೋರ್ಡು ಸಮಾಜದ ಕೆಲವು ಆಶೆ ಆಕಾಂಕ್ಷೆಗಳನ್ನ ಇನ್ನು ನೆರವೇರಿಸೋಡು ಬಣ್ಣದರಡಕ್ಕೆ ಏನೊಂದು ನನೋರಿ ನಾಯಕಿ ಮಿಥುನ್ ರೈ ಮೇರೆಲ್ಲ ಅಧ್ಯಕ್ಷರು ಗೌರವ ಮಲ್ತೊಂದುಲ್ಲೆ ಬೊಕ ಜಾಗತಿಕ ಬಂಟರ ಒಕ್ಕೂಟದ ಹರಿಶಣ್ಣಗ ಕುಡಾರ ಅಂಚನೆವಿ ಸೇರಿನ ಮಾತ ಸಭಿಗೆರ್ಲ ಮುಲ್ಕಿದಾರೆ ಆರು ಮುಲ್ಕಿದಾರ ಬಂದೆ ನನ್ನ ಸನ್ಮಾನ ಮಂದಿನಾತ್ ಆರು ಒಂಜಿ ಕಟ್ಟಿಲ್ದ ಅಪ್ಪೆರ ಮಾಮಲ್ಲ ಭಕ್ತೇರು ಅಂಡ ಆರು ಆ ಅಪ್ಪೆನ ಸೇವೆ ಮಂತಿನಟೋಸ್ಕರ ಇರುವ ವರ್ಷ ಡಿಂಚಿ ಅಲ್ಲ ಆರೆ ನ್ಯಾಪಡಿಂಚಿ ತೂವೊಂಡುಲ್ಲಾರ ಆನೆ ಡಿಂಚಿ ಆರು ಇಂಚೆನೆ ತಾಲ ಅರೆಡ ಚೇಂಜಸ್ ಇಜ್ಜಿ ಏತ್ತು ಮಲ್ಲ ಉದ್ಯಮ ಮಲ್ಲ ಹತ್ತಂಡಲ್ಲ ಆ ರವೀಂದ್ರ ಬನ್ನಿ ಜನ ಸಾಮಾನ್ಯರನ್ನ ಸೇವೆನೆಯನ್ನು ಪ್ರಮುಖ ಬಂದವ ಅದು ಇನ್ನು ಲೀಡರ್ಶಿಪ್ದ ಕ್ವಾಲಿಟಿ ಅರೆಡ ಹೋಜು ಬಂಟ ಸಮಾಜ ಒಂಜಿ ಕಿನ್ನೆ ಸಮಾಜ ಅಂಡಲ್ಲ ಐಟು ಪ್ರತಿ ಒರಿ ನಾಗರಿಕೆ ಪ್ರತಿ ಒಂಜಿ ಜನ ಅಲ್ಲ ಅಕಲೆಡ ಆ ಒಂಜಿ ಲೀಡರ್ಶಿಪ್ ಕ್ವಾಲಿಟಿ ಉಂಡು ಇದು ಓಲ ವಿಭಾಗ ತುಲೆ ಬಂಟ ಸಮಾಜ ಅಕಲು ಪ್ರತಿ ಒಂಜಿ ವಿಭಾಗಡ್ಲ ಟಾಪ್ ಉಡುಲ್ಲೇರು ಅಕಲು ಪೊಲಿಟಿಕಲ್ ಲೀಡರ್ಸ್ನಕಲು ಅದು ಪಡ್ ಅತ್ತ ಅಕಲು ವೈದ್ಯಕೀಯ ಕ್ಷೇತ್ರ ಪಡ್ ಅತ್ತ ಅಕಲು ಓಲ ಲೀಡರ್ಶಿಪ್ ಆ ಲೀಡರ್ಶಿಪ್ ಕ್ವಾಲಿಟಿ ದಾಯಗ ಅಕಲೆಡ ಉಂಡು ಪನ್ನಾನಾಗ ಅಕಲು ಜನ ಸಾಮಾನ್ಯರಿಗೆ ಆತು ಕೈತಲ್ಲುಲ್ಲೇರು ಅಕಲೆಡ ಬತ್ತಿನಾತ್ ಏತು ಸಂಪಾದನೆ ಬರ್ಕೊಂಡ ಐತ ಒಂಜಿ ಪಾಲು ನಕಲು ಸಮಾಜಗೆ ಅರ್ಪಣೆ ಮನ್ಪೇರು ಆ ಅಂಚೆ ಅದು ದೇವಿಯರ್ನ ಪೂರ್ಣತ ಅನುಗ್ರಹ ಅಕಲೆಗೊಂಡು ಮೇರು ಯಾನ್ ಹರಿಶಣ್ಣನ ವಿಷಯ ಕುಡಾತು ಪನ್ನೋರು ಪಂಡ ಮಸ್ತ್ ಉಂಡು ಆರು ಯಾಪಡಿಂಚಿ ಕ್ಷೇತ್ರಗೆ ಜೈದೇರ ಆನೆ ಡಿಂಚಿ ಆರಡ ಏತು ಕೋಟಿ ಆರು ದಾನ ಮಂದಿರ ಅವು ಅರೆ ಗೊತ್ತು ಆರು ಪಂಡ ಉರಿಯೇ ಹತ್ತು ಆರು ಇಡೀ ಟೀಮನ್ನು ಕಟ್ಟುವೇರು ಆ ಟೀಮ್ದ ಕ್ವಾಲಿಟಿಯೇ ಒಂದಿಲ್ಲ ಇನ್ನು ಈತು ಜನ ಸೇರ್ದಂಡು ಆರ್ನ ಮಿತ್ತು ಪ್ರೀತಿ ದೀದು ಬೈದಾರೆ ಯಾನ್ಲ ಇನ್ನು ಬೈದೀನಿ ಆರ್ನೊಟ್ಟು ಪ್ರೀತಿ ದೀದು ಬೈದೀನಿ ಮೋಣಿ ಯಾರು ಪಂಡೇರಿ ಅದಾಗ ಪಂಡೆ ಹರಿಶಣ್ಣ ಇಂಕ್ ಸನ್ಮಾನ ಬುಡ್ಚಿ ಯಾನ್ ಲುಲ್ಲೆ ನಿಕಲ್ನೊಟ್ಟು ಗೀರ್ನ ದಾಲ ಎತ್ತಂಡಲ್ಲ ಪಲ್ಲೆ ಯಾಂಕ್ ಲುಲ್ಲ ಪಂದ್ ಇಜ್ಜಿಜ್ಜಿ ಲೀಲಣ್ಣ ಈರ್ ಬರೋಡೆ ಪಂಡೆ ಈರ್ ಬರೋಡೆ ಬಂದು ಆರು ಉರಿಯೇನೆ ಅತ್ತ ಆರ್ನೊಟ್ಟು ಜಗನ್ನಾಥ್ ಶೆಟ್ಟಿ ಬಾಳೆರ್ಲ ಫೋನ್ ಅಂತೆ ಮಾತೆರ್ಲ ಫೋನ್ ಮಂತೆ ಪ್ರೀತಿ ಒಂದು ಪ್ರೀತಿನಿ ಅಲ್ಲಿ ಅಪ್ಪಲ ಮದ ಪೂಜಿ ಒಂದು ಪ್ರೀತಿಗೆ ಅಲ್ಲಿ ಅಪ್ಪಲ ಋಣಿ ನಿಗಲ್ ಮಂದಿನ ಇನ್ನಿತ ಸನ್ಮಾನನೇ ಪ್ರೀತಿಯಲ್ಲಿ ಸ್ವೀಕಾರ ಮಾಡ್ತದೆ ನಿಗಲ್ನ ಒಟ್ಟು ಹರಿಶಣ್ಣ ಒಂಜಿ ಕಿನ್ನೆ ಚೆಕ್ ಕನತ್ ಕೊರಿ ಅವೇನಿ ಅಲ್ಲಿ ಆರ್ನ ಕೈಟೆ ಕೊರ್ಪೆ ದೇಪಂಡ ಆ ಸಮಾಜಮುಖಿ ಎಡ್ಡೆ ಬೇಲೆ ಮನ್ಪೆ ಐಕ್ ಒಂದಲ್ಲ ಒಂಜಿ ಸೇರ್ದು ಅಲ್ಲಿ ಎನ್ನಾರಡ್ಡು ಪಾಠ್ಯಮುಖಿ ಅಂತ
ಬಂಧುಳೆ ವೇದಿಕೆಡೆ ಉಪಸ್ಥಿತರಾಯನ ಜಾಗತಿಕ ಬಂಟರ ಒಕ್ಕೂಟದ ಅಧ್ಯಕ್ಷರಾಯನ ಐಕಳ ಹರೀಶಣ್ಣ, ಉಪಾಧ್ಯಕ್ಷರು ಕರ್ನೆರೆ ವಿಶ್ವನಾಥ್ ಶೆಟ್ರೆ, ಅವೇ ರೀತಿ ಮಹಾದಾನಿ ಸದಾಶಿವ ಶೆಟ್ರೆ, ಅವೇ ರೀತಿ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು, ಬೊಕ್ಕ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ, ಕಾರ್ಯದರ್ಶಿ ಇಂದ್ರಾಳಿ ಜಯಕರ್ ಶೆಟ್ರೆ, ಜತೆ ಕಾರ್ಯದರ್ಶಿ ಸತೀಶ್ ಅಡಪೆರೆ, ಅವೇ ರೀತಿ ವಿಧಾನ ಪರಿಷತ್ ಸದಸ್ಯರು, ಎಂಕ್ಲ ಪತ್ರಕರ್ತರ ಸಂಘಗೂ ಪತ್ರಕರ್ತರಿಗೆ ಭಾರಿ ಸಹಾಯ ಮಲ್ಪನಾರು ನಮ್ಮ ಜೊತೆ ಉಲ್ಲೇರು ಮಂಜುನಾಥ್ ಭಂಡಾರ್ಲು, ಅವೇ ರೀತಿ ಪೂರ ಮಾತಾ ಸಾಧಕರು ಈ ಸನ್ಮಾನ ಮಲ್ಪೆರೆ ನಾನು ಜಗನ್ನಾಥ್ ಶೆಟ್ಟಿ ಬಾಳ ಇಂಕ್ ಪಂಡೇರು ಬರೋಡುಂದು ಏನ ಐಕ್ ಪಂಡೆ ನಮ್ಮದು ಮಸ್ತ್ ಈ ಮೀಡಿಯಾಟ್ಲ ಮಸ್ತ್ ಸಾಧನೆ ಮಲ್ತನ ಏನು ಪ್ರೈವೇಟ್ ಹಿರಿಯಾಯ ತಿಪ್ಪು ಏನಾರ್ದು ಮಸ್ತ್ ಸಾಧನೆ ಮಲ್ತನ ಅನೇಕ ಸಾಧಕಿಯರು ಮೂಲುಲ್ಲೇರು ಅಂಚ ಬೊರ್ಚಿಂದ ಐಕ ಆರು ಪಂಡೇರು ಇಜ್ಜೆ ಹರ್ಷನ್ನ ಇರು ಬರೋಡುಂದೇ ಪಂಡ್ತೇರು ಇಜ್ಜಂಡಾರಿಗೆ ಬೇಜಾರವು ಆರ್ನ ಪ್ರೀತಿ ಹರ್ಷನ್ನ ಏಪಲ ಇರ್ನ ಪ್ರೀತಿಗೆ ಖಂಡಿತವಾದ ತಲೆಬಾಗುವೆ. ಅವೇ ರೀತಿ ಪ್ರತಿಯೊಂದು ವ್ಯಕ್ತಿಗಳ ಬಂದುಲೆ ಏನನ್ನು ಸಮಾಜಡು ಗುರುತಿಸೌಡು ನೆನಪಿನ ಒಂಜಿ ಖಂಡಿತ ಆಸೆ ಉಂಟು. ಮಾನವ ಸಂಘಜೀವಿ ಒಂಜಿ ವ್ಯಕ್ತಿ ಬೊಕ್ಕ ಸಮಾಜ ಪನ್ಪೇರು ಒಂಜಿ ನಾಣ್ಯದ ಎರಡು ಮುಖಗಳೊಂದು. ಒಂಜಿ ವ್ಯಕ್ತಿನ ಬಾಲ್ಯಡು ಹಾಗೆ ವಿದ್ಯೆ ಬುದ್ಧಿ ಸಂಸ್ಕಾರ ಕೊರದು ಆಯನ ಸಮಾಜಗೂ ಆ ಒಂಜಿ ಅರ್ಪಿಸಪ್ನ ಕೆಲಸನು ಒಂಜಿ ಕುಟುಂಬ ಮಲ್ಪುಂಡು. ನಮ್ಮ ಮೂಲ ಪೂರ ಒಂಜಿ ಕುಟುಂಬದ ಲೆಕ್ಕ ಸೇರ್ದ. ನಮ್ಮ ಸಂವಿಧಾನವೇ ನಮ್ಮ ಕುಟುಂಬ ಆಧಾರಿತನೇ ನಮ್ಮ ಸಂವಿಧಾನಗೆ. ಆ ಸಂವಿಧಾನಡು ಒಂಜಿ ನಾಗರಿಕ ಹಕ್ಕು ಬೊಕ್ಕ ಕರ್ತವ್ಯ ನನ್ನದು ರಡ್ಡು ಮಾತೆರೆಗಳ ನಂಗೆ ತಿಳಿದಿತ್ತಿನ ವಿಷಯ. ಆ ಹಕ್ಕು ನಂಡ ನಂಗೆ ಒಂಜಿ ವ್ಯಕ್ತಿ ಸ್ವಾತಂತ್ರ್ಯ, ಅವೇ ರೀತಿ ಮಾಧ್ಯಮ ಪ್ರತಿಯೊಂದು ಸ್ವಾತಂತ್ರ್ಯ, ಒಂಜಿ ಸಂಘಟನೆಯನ್ನು ಕಟ್ಟುನಂಚಿನ ಸ್ವಾತಂತ್ರ್ಯಂದು ಪೂರ ಸ್ವಾತಂತ್ರ್ಯನು ಆ ಹಕ್ಕನ್ನು ನಂಗೆ ಒಂಜಿ ಸಂವಿಧಾನ ಕೋರ್ಪುಂಡು. ಅವೇ ರೀತಿ ಆ ಸಂವಿಧಾನದ ಹಕ್ಕನ್ನು ನಮ್ಮ ಕರ್ತವ್ಯ ರೂಪೋಡು ಎಡ್ಡೆ ಮನಸ್ಸಿಡು ಆ ಕರ್ತವ್ಯವನ್ನು ಜವಾಬ್ದಾರಿದ ನೆಟ್ಟು ಮಲ್ತಂಡ ಖಂಡಿತವಾದ ಇಟ್ಟು ಶ್ರೇಯಸ್ಸುಂಡು. ಆ ಕೆಲಸನು ಇನಿ ಐಕಳ ಹರೀಶಣ್ಣನ ನೇತೃತ್ವಡು ನಮ್ಮ ಜಾಗತಿಕ ಬಂಟರ ಒಕ್ಕೂಟ ಮಲ್ತೊಂದುಂಡು ಪನ್ಯರೆಂಕ್ ಸಂತೋಷ. ಬಂದುಲೆ ರೋಟಿ ಕಪಡ ಅವ್ರ ಮಕಾನ್ ನಂಗೆ ಮೂಲಭೂತ ನಂಗೆ ಸೌಕರ್ಯವು. ಆ ರೋಟಿ ಕಪಡ ಮಕಾನ್ ಐತ ಒಟ್ಟಿಗೆ ನಂಗೆ ತಿನಿಯರನುಪ್ಪು ತುತ್ತೆರೆ ಕುಂಟು ಬೊಕ್ಕ ನಂಗೆ ಆಶ್ರಯಗೂ ಇಲ್ಲು ಒಂದು ಪೂರ ಮಸ್ತ್ ವರ್ಷೊರ್ತೆಂಚಿ ಮಲ್ತೊಂದುಂಡು ಐಟು ಕರಿನ ಮೂಜಿ ವರ್ಷೊರ್ತಕ್ಕ ಐಕಳ ಹರಿಶಣ್ಣನ ನೇತೃತ್ವಡು ನೆಕ್ಕೊಂಜಿ ಹೊಸ ಒಂಜಿ ಹುಮ್ಮಸ್ಸು ಬರ್ತದೆ. ಐಕೊಂಜಿ ಹೊಸ ರೀತಿದ ಆ ಒಂಜಿ ನನ್ನ ಕೊರೊಂದುಲ್ಲೆರು ಹರಿಶನ್ನೆ. ಅವೇ ರೀತಿ ಇಲ್ಲದವರಿಗೆ ಇದ್ದವರಿಂದ ದುಡ್ಡು ಸಂಗ್ರಹ ಮಲ್ತದು ಮಸ್ತ್ ಜನಕ್ಕೂ ವಿದ್ಯಾತಿಪ್ಪು ಆರೋಗ್ಯ ಶಿಕ್ಷಣ ಅವೇ ರೀತಿ ಮಸ್ತ್ ಏರು ಬತ್ತೇರಲ್ಲ ಇಜ್ಜಿ ನನ್ಪನ ಪಾತೆರ ಎಂಕ್ಲನೇ ಮಸ್ತ್ ಜನನು ಅರೆಗೆ ಅಪ್ಲಿಕೇಶನ್ ಕೊಡ್ತಾಯಿಟ್ಟು ಪ್ರತಿ ಒರಿಯಾಗಲ ಆ ಒಂಜಿ ಸಹಾಯ ಆ ಜಾಗತಿಕ ಒಕ್ಕೂಟದ ನೆಟ್ಟು ಮಲ್ತೇರು. ಮಿಥುನ್ ರೇಕ್ಲ ಇರ್ನ ಪುದಾರ್ ಪನ್ಯರ ಮಾಡ್ತಾನೆ ದಾದಿಟ್ಟು ಮಿಥುನ್ ರೇಕ್ಲ ಉಪಸ್ಥಿತಲ್ಲರು ನಮ್ಮ ಮೇಯರ್ ಪ್ರೇಮಾನಂದ್ ಶೆಟ್ರು ನಂಗೆ ನಮ್ಮ ಒಂಜಿ ಆಸ್ತಿಯಿಂದ ಪನೊಳ್ಳಿ ಮಕ್ಕಳು ಪೂರ ಉಪಸ್ಥಿತಲ್ಲರು ಮಾತೆರೆಲ್ಲ ನಾನವರ ನೆನಪು. ಅವ ರೀತಿ ಕರ್ನಲ್ ಶರತ್ ಭಂಡಾರಿ ಬೊಕ್ಕ ಸವಣೂರು ಸೀತಾರಾಮ ಮಸ್ತ್ ಜನ ಉಳ್ಳೇರು. ಸೀತಾರಾಮ್ ರೈ ಎನ್ನ ರಡ್ಡು ಜನಲ ಒಂಜಿ ಮಾರ್ಗದರ್ಶಕರು ದಯದಿತ್ತು ನಿಖಲ್. ಅವೇ ರೀತಿ ಎನ್ನ ಊರ್ದ ಮಸ್ತ್ ಪುತ್ತೂರು ಸುಳ್ಯ ಬೆಳ್ತಂಗೆಡ್ದ ಬಣ್ ಸಂಘದಗಳು ಬತ್ತೇರು. ಅವೇ ರೀತಿ ಮಾತಾ ಸಂಘದಗಳುಳ್ಳೇರು ಯಾನು ಮಾತೆರೆಲ್ಲ ಈ ಸಂದರ್ಭಡು ನೆನಪುವೆ. ಅವೇ ರೀತಿ ಒಂಜಿ ನನೊಂಜಿ ಪಾತೆರೆ ಪನ್ಯರೇನು ಇಷ್ಟ ಮಲ್ಪುವೆ. ಮಾಧ್ಯಮ ಇಜ್ಜಂಡ ಪತ್ರಕರ್ತರೇನು ಮಾತಾ ಸಭೆ ಸಮಾರಂಭಗೂ ಲೆಪ್ಪುವೆರು ಹರಿಶಣ್ಣ
ಮಾಧ್ಯಮದ ಮಿತ್ರರ ತಂಡ ಪತ್ರಕರ್ತರನ್ನು ಮಾತ ಸಭಾ ಸಮಾರಂಭಗೂ ಎಂಕ್ಲೆನ ಇನ್ವೈಟ್ ಮಲ್ಪುವೆರು ಅಂಡ ಒಂಜಿ ಬರೀಟು ಕುಲ್ಲವೇರು. ಕೆಲವು ಸರ್ತಿ ಅಧ್ಯಕ್ಷರು ಸ್ವಾಗತ ಮಲ್ಪನಲ್ಲ ಆ ಪತ್ರಕರ್ತರನ್ನ ಮರತು ಪೋಪೇರು. ಅಪ್ಪಗ ಒಂಜ MC ಇಜ್ಜಂಡ ಎರಾನ್ಲ ಎಂಕ್ಲ ಬತ್ತಿನಕ್ಲ ಮೆಲ್ಲ ನೆನಪು ಮಲ್ಪ MC ಇಂಚಂಚ ಪತ್ರಕರ್ತೆ ದಂಡ ಎಂಕ್ಲ ಒಟ್ಟಿಗೆ ಬತ್ತಿನ ಪತ್ರಕರ್ತರಿಗೆ ಬೇಜಾರ ಬಲ್ಲಿಂದು ಅಪ್ಪ ಪತ್ರಕರ್ತೆಗೆ ಬೊಕ್ಕ ಸ್ವಾಗತ ಕೊರ್ಪೇರು. ಇಂದು ದಯದಿತ್ತು ತಪ್ಪು ಬನ್ನತ್ತೆ ಕೆಲವು ಸಂದರ್ಭಡು ಆಂಡ ಮಾಧ್ಯಮದ ಮಿತ್ರರನ್ನು ಲೆತ್ತದು ಇಂದು ಇನಿ ಶುರುವತ್ತು ನೆಕ್ ದುಮ್ಮುಲ ಲೆತ್ತಿದರೆ ಒಂಜಿ ಈ ಸನ್ಮಾನ ಎಂಕ್ಲೆನೊಂಜಿ ಗುರುತು ಸೈನ ಈತ ಜನ ಒಂಜಿ ಆ ಪ್ರತಿಭೆನ ಎದುರು ಸಾಧಕರನ್ನ ಎದುರು ಎಂಕ್ಲೆನೊಂಜಿ ಗುರುತಿಸದಿರಂದ ಅವು ಖಂಡಿತವಾದ ಮಾತ ಮಾಧ್ಯಮ ಮಿತ್ರರ ಪರವಾದ ಯಾನು ಮಾತ ಜಾಗತಿಕ ಬಂಟರ ಸಂಘಗೂ ಬೊಕ್ಕ ಅಧ್ಯಕ್ಷರಿಗೆ ಯಾನು ಹೃದಯ ಸ್ಪರ್ಶಿ ಯಾನು ಕೃತಜ್ಞತೆಯನ್ನು ಅರ್ಪಿಸುವಂತುಲ್ಲೆ. ಅವೇ ರೀತಿ ನಾಲ್ಕು ಮಾತೆರೆಲ್ಲ ಗೊತ್ತುಂಡು. ನಮ್ಮ ಊರದ ಪ್ರತಿಯೊಂದು ಕಾರ್ಯಕ್ರಮ ಅವು ಮದಿಮೆ ಅವಡು, ದೇವಸ್ಥಾನ ಅವಡು, ದೈವಸ್ಥಾನ, ಬೊಕ್ಕ ವಾಣಿಜ್ಯ, ಕೈಗಾರಿಕೋದ್ಯಮ, ಹೋಟೆಲ್ ಉದ್ಯಮ ಒಂದು ಪೂರ ನಡಪಡಂಡ ಖಂಡಿತವಾದ ನಮ್ಮಡ ಕೆಲವುದಾಗಲ ಕಾಸು ಇಪ್ಪರ್ಲಾರು ಅಂಡ ಮಾತೆಲ್ಲ ನಮ್ಮ ಊರದಾಗ್ಲಿಗೆ ಖಂಡಿತ ಇನ್ನು ಬರಿಸಾಯರ ಸಾಧ್ಯ ಅಜ್ಜಿ ಎಂಗ್ಲನ ಇತ್ತೀಚೆಗೆ ವಾರ್ತಾ ಇಲಾಖೆದ ಒಂಜಿ ಪೊನ್ನು ನಮ್ಮರೆ ಬಂಟ್ರೆ ಆರು ಹುಷಾರಿಜ್ಜಂತೆ ಆಸ್ಪತ್ರೆಗೆ ಸೇರ್ದಿತ್ತಾರೆ. ಜಗನ್ನಾಥ್ ಶೆಟ್ಟಿ ಭಾಳ ಅರೆಗೆ ಹರಿಶನ್ನಡ ಪಂಡದು ಒಂಜಿ ಅಮೌಂಟ್ ದೆಪ್ಪದು ಕೊರಿಯರು. ವಾರ್ತಾ ಅಧಿಕಾರಿ ಪಂಡರು ಸರ್ ನಿಮ್ಮ ಹತ್ರ ಕೋಟಿಗಟ್ಟಲೆ ಹಣ ಉಂಟು, ನೀವು ಕೊಟ್ಟ ಮೊತ್ತ ಬಹಳ ಕಡಿಮೆ ಯಾನು ಪಂಡೆ ಎಂಕಲ್ನ ಜಾಗತಿಕ ಬಂಟರ ಒಕ್ಕೂಟೋಗು ಆಸ್ತಿ ಇಜ್ಜಿ ಅಂಡ ಐನ್ನೆ ಹರಿಸನ್ನೆ ಬೇತೆ ಬೇತೆ ಕಡೆ ಇರ್ತಾ ಇನ್ನು ಸೇರ್ಸದು ಪ್ರತಿ ದಿನಲ ಪ್ರತಿ ವರಿಯಗಳ ಇಂಚನೆ ಸಾವಿರಾರು ಜನಕ್ಕೂ ಕೊರೊಂದುಲ್ಲೇರು ಈತ ಕೋಟಿಗಟ್ಟಲೆ ದುಡ್ಡು ಕೊರೊಂದುಲ್ಲೇರು ಅವು ಆರು ಕೊರ್ನವು ಬಾರಿ ಮಲ್ಲ ವಿಶೇಷ ಅಂದ್ಪಂಡೆ ಬೊಕ್ಕಾರೆಗೆ ಅರ್ಥ ಅಂಡು ದಯಂಡ ಮಾತೆರ್ನ ತರಟ್ಟು ಒಕ್ಕೂಟೋಡು ಮಸ್ತ್ ದುಡ್ಡು ಉಂಡುಂದು ಲೆಕ್ಕ ಖಂಡಿತವಾತು ಒಕ್ಕೂಟೋಡು ಕಾಸಿಜ್ಜಿ ಐನ್ನು ಶೇಖರಣೆ ಮಲ್ತದು ಮಸ್ತ್ ದಾನಿಲೆಟ ದೆತ್ತೊಂದು ಐನ್ನು ಕೊರ್ಪುನಂಚಿನ ಒಂಜಿ ಮಹತ್ ಕಾರ್ಯನು ಹರಿಸನ್ನೆ ಮಲ್ತೊಂದುಲ್ಲೇರು. ಪ್ರತಿಯೊಂದು ನಮ್ಮ ಕಾರ್ಯಕ್ರಮ ಮೂಲ ಆವಡಲ್ಲ ಒಂಜಿ ಮದಿಮೆ ಆವಡು ಪ್ರತಿಯೊಂದು ಕಾರ್ಯಕ್ರಮ ನಂಗಿತ್ತ ಒಂಚೂರು ನಮ್ಮ ನುಪ್ಪುದ ಕರ ನೆನಪಿರು ಬಾಂಬೆ ನಂತರ ನಮ್ಮ ನುಪ್ಪುದ ಕರ ಅಲ್ತು ಬತ್ತಿನ ಮಾತ್ರ ನಮ್ಮ ಮೂಲ ಹೆಂಚಿನ ಕಾರ್ಯಕ್ರಮ ಮದಿಮ್ಮೆ ಅವಡು ಉವುಲ ನಂಗೆ ಮೂಲು ಈ ಕಾರ್ಯಕ್ರಮ ಕರ್ನಾಟಕ ಮಲ್ಲದ ಚಂದ್ರಶೇಖರ್ ಪಾಲತ್ತಾಡಿ ಮೆರುಗು ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಿನಾಗ ಹರಿಸನ್ನೆ ಅವರಿಗೆ ಸನ್ಮಾನ ಮಲ್ತೇರು. ಅಪ್ಪಗ ಕರ್ನಾಟಕ ಮಲ್ಲದ ಚಂದ್ರಶೇಖರ್ ಪಾಲತ್ತಾಡಿ ಬೊಕ್ಕ ಎಂಕ್ಲ ಪತ್ರಕರ್ತರ ಸಂಗೋಡು ಸನ್ಮಾನ ಮಲ್ತ ಆರು ಪಂಡೇರು ಹರ್ಷನ್ನೆ ಮನಸ್ಸು ಮಲ್ತುದುಂಡ ಬಾಂಬೆಡ್ ಅರೆಗೆ ನನ ಒಂಜಿ ಇರುವ ಹೋಟೆಲ್ ಕಟ್ಟುದೊಲಿ ಅಂಡ ಆರು ಆ ಒಂಜಿ ಸಮಾಜ ಮುಖಿಯಾತ್ ಆ ಆರ್ನ ಸೇವೆ ಸಲ್ಲಿಸ ಒಂದುಲ್ಲೇರು ಇಂದು ಮಾತ ನಮ್ಮ ದಾಯಿ ಪನ್ಪೆಂಡ ಯಾನು ಸಮಯ ದಾಯಿದ ನಂಗೆ ಮಾತೆರೆಗಳ ಅರ್ಥ ಅವಡು. ಅವೇ ರೀತಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡ್ರು ಎಂಕ್ಲೆನವರ ಜಗನ್ನಾಥ್ ಶೆಟ್ಟಿ ಭಾಳ ಇತ್ತೇರು, ಪುಷ್ಪರಾಜ್ ಶೆಟ್ಟಿ ಇತ್ತೇರು, ಎಂಕ್ಲೆನವರ ಈ ಕೋವಿಡ್ ಸಂದರ್ಭದವರ ಬರಿಯರೆ ಪಂಡಿತ್ತೇರು, ಅಪ್ಪಗೊಂಜಿ ಪಾತೆರೆ ಪಂಡಿತ್ತೇರು. ಸಾಮಾಜಿಕ ಕಾಳಜಿ ಬದ್ಧತೆ ಆ ಒಂಜಿ ಬದ್ಧತೆ ಏರೆಗುಂಡ ಆ ಸಮಾಜವನ್ನು ಉದ್ಧಾರ ಮಲ್ಪೆಂದು ಆ ಕಾರ್ಯವನ್ನು ಇನ್ನಿ ಹರಿಸನ್ನೆ ಮಲ್ತೊಂದುಲ್ಲೇರು. ಅದೇ ರೀತಿ ನಾನು ಒಂಜಿ ರಡ್ಡು ವಿನಂತಿ ಮೂಲ ಕುಲ್ಲು ನಗಲ್ದ ಯಾನಾಸಿ ಪತ್ರಕರ್ತರ ಒಂಜಿ ರಡ್ಡು ಪಾತೆರ ಪನ್ನೀರ ಹೆಚ್ಚ ಮಲ್ಪೆ ಹರಿಸನ್ನೆ ಅವತ್ತಂದೆ ಜಾಗತಿಕ ಬಂಟರ ಒಕ್ಕೂಟ ಅವೇ ರೀತಿ ಇಜ್ಜಂಡ ಮಸ್ತ್ ಜನ ದಾನಿಲು ಈ ಮಸ್ತ್ ಜನಕ್ಕೆ ಇಲ್ಲು ಕಟ್ಟ್ಯಾರ ಅವಡು ಸಹಾಯ ಮಲ್ತೊಂದುಲ್ಲೇರು. ಎಂಕ್ ಪುಷ್ಪರಾಜ್ ಶೆಟ್ರಲ್ಲ ಯಾಲ್ನ ಒಂಜಿ ರಡ್ಡು ಎಂಕ್ಲ ಈ ಬಗ್ಗೆ ಒಂಜಿ ರಡ್ಡು ಪಾತೆರ್ನಾಗ ಹರ್ಸನ್ನ ಪಂಡೇರು ಕೆಲವು ಜನ ನೆನ್ನು ಮಿಸ್ಯೂಸ್ ಮಲ್ತೊಂದುಲ್ಲೇರು. ನಮ್ಮ ಮೂಲಕೊರ್ಪುನ ಆಶ್ರಯ ಇಜ್ಜಂದನಾಗ ಆಶ್ರಯ ಇಲ್ಲದವನಿಗೆ ಸೂರು ಕೊಡುವ ಅಂಡ ಕೆಲವು ಜನ ಎಂಕ್ ತೆರಿನ ಮಟ್ಟಿಗೆ ಒಂಜಿ ರಡ್ಡು ಜನ ಇಲ್ಲತ್ತು ಆಯ್ತಾ ಮಿತ್ತು ಮಾಳಿಗೆ ಕಟ್ಟ್ಯಾರಲ್ಲ ಆ ದುಡ್ಡು ದೆತೊಂದೆರೊಂದು ಎಂದುವಡ್ಡ ಅಂಚಿನ ದಯದೀತ್ ಮೂಲ ಇತ್ತಿನ ಮಾತಾ ಬಂಡ್ ಸಂಘದ ಅಧ್ಯಕ್ಷರನಗಲ್ಟ ಜನ ಕಾರ್ಯಕಾರಿ ಸಮಿತಿದ ಅಂಚಿನಗ್ಲು ಏರಲ್ಲ ಇತ್ತಿಂದ ನಮ್ಮ ಸಮಾಜಡು ನೋಟ್ ಮಲ್ಪಡವು ಮಿಸ್ಯೂಸ್ ಆಯರ ಬಲ್ಲಿ ನೆನ್ಪುನ ಎನ್ನೋ ಒಂಜಿ ಆ ಒಂಜಿ ಕಾಳಜಿ ಆಸೆ ಪತ್ರಕರ್ತೆ ಆಯ್ತು. ಅವೇ ರೀತಿ ಕೊನೆತ ಒಂಜಿ ನಮ್ಮ ದೇಶ 135 ಕೋಟಿ ಜನಸಂಖ್ಯೆ ಇತ್ತು. ನಾವು ಐಟ್ಲ ವರ್ಲ್ಡ್ ಅತಿ ಹೆಚ್ಚು ಯುವ ಸಂಖ್ಯೆ ಇತ್ತಿನ ದೇಶ ನಮ್ಮವು.
ಇಡೀ ದೇಶ ಹೊರತು 103ನೇದ ಒಲಿಂಪಿಕ್ಗೆ ಟೋಕಿಯೋ ಒಲಿಂಪಿಕ್ 120 ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಹೈಟ್ 7 ಪ್ರಥಮ ಸ್ಥಾನ ಗೆಲ್ತೆ 7 ಜನಕ್ಕೂ ಮಾತ್ರ ಒಂಜಿ ಪ್ರಶಸ್ತಿ ತಿಕ್ಕೊಂಡು ನಮ್ಮ 48ನೇ ಸ್ಥಾನಕ್ಕೂ ಬೋರಿಯ ಹರಿಶನ್ನ ಯಾನ ಇರುಟ 11 ನಮ್ಮ ಒಕ್ಕೂಟರ್ದು ಇಜ್ಜನ್ನ ಮಾತೆರ್ಲ ಮನಸ್ಸು ಐಟ್ಲ ಪೂರ ಗ್ರಾಮೀಣ ಪ್ರದೇಶದಾಗಲು ಖಂಡಿತ ಬಾತು ಸಂಘ ಸಂಸ್ಥೆಯಲ್ಲಿ ಮನಸ್ಸು ಮಲ್ತಂಡ ಮಂಜುನಾಥ್ ಭಂಡಾರ್ಲೆ ಕ್ರೀಡೆಗೆ ಮಹತ್ವ ಪ್ರೋತ್ಸಾಹ ಕೊಡ್ತಾರೆ. ನಮ್ಮ ಮಸ್ತ್ ಜನ ಮೂಲ ಉಳ್ಳೇರು ಮಾತೆರ್ಲ 8th 9th ಮುಟ್ಟ ನ್ಯಾಷನಲ್ ರೆಕಾರ್ಡ್ ಹಾಕಿ ನಗ್ಲುಳ್ಳೇರು. ಅಂದ್ರೆ 10th ಫಸ್ಟ್ PUC ಸೆಕೆಂಡ್ PUC ನಮ್ಮ ಪೂರ ಇಂಜಿನಿಯರ್ ಡಾಕ್ಟರ್ಸ್ ಅವ್ರಿಂದ ಆ ಜೋಕುಲ್ನ ಭವಿಷ್ಯಕ್ಕೂ ನಮ್ಮ ಕುತ್ತು ತರ್ಪ ಅವು ಆಯರ ಬಲ್ಲಿ ನೆಕ್ ಮಾತೆರ್ಲ ಪ್ರೋತ್ಸಾಹ ಕೊರಡು. ಹರ್ಷನ್ನ ಶಂಕದಿಂದ ಬಂದರೆ ಮಾತ್ರ ತೀರ್ಥ ಈರು ನೆನ್ನ ಆಯ್ನಾಥ ಸಭೆಟ್ಟು ಪಂಡದು ನೆನ್ನ ಇತ್ತ ಮೋದಿ ಎಂಗೆ ಮುರಣಿವರಿ 1974 ಏಷ್ಯಾಡ್ ನಂಬರ್ 1 ದಿಕ್ಕಿನ ನಮ್ಮಂಜಿ ಬಂಟು ದಿಕ್ಕೇರು 6 ಪಂಡೆಡು ಇತ್ತದ ಮೋದಿ ಎಡ್ಡೆ ಕೆಲಸ ಮಲ್ತುಂದೇರು ಅಂಚನೆ ಐಕಲ ಹರಿಶಣ್ಣನ ಪುದರ್ಲ ಬತ್ತನೆ ಈರೊಂಜಿ ಐಕಲ ಹರಿಶಣ್ಣನ ಪಲ್ಲೆ ದೀತ್ ನಮ್ಮ ಬಂಟ ತಂಡ ನಮ್ಮ ಈ ಗ್ರಾಮೀಣ ಪ್ರದೇಶದ ಜನಕುಲೇನ ಐನಾತ್ ಜೋಕುಲೆಗೆ ಒಂಜಿ ಪ್ರೋತ್ಸಾಹ ಕೊರ್ಲೆಂದು ಪಂಡೊಂದು. ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾಗಿರುವಂಥ ಹಿರಿಯರಿಗೆ ವಂದಿಸ್ತಾ ಈ ಸಭೆಯಲ್ಲಿ ಆಸೀನರಾಗಿರುವಂಥ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಲೈಫಲ್ಲಿ ಯಶಸ್ಸು ಅಂತಂದರೆ ಏನು ಅಂತ ಕೇಳುವಾಗ ಒಬ್ಬೊಬ್ಬರ ಹತ್ರ ಒಂದೊಂದು ಡೆಫಿನೇಷನ್ ಇರುತ್ತೆ. ನಾವು ತುಂಬ ಖುಷಿಯಾಗಿರೋದು, ನಾವು ಅಂದ್ಕೊಂಡಿದ್ದೆಲ್ಲ ಜೀವನದಲ್ಲಿ ಮಾಡೋದು ಅನ್ನುವಂಥ ಮಾತಿದೆ. ನನ್ನ ಪ್ರಕಾರ ಅದ್ರ ಜೊತೆಗೆ ಇನ್ನೊಂದು ಸೆಂಟೆನ್ಸ್ ಸೇರಿದರೆ ಹೇಗಿರುತ್ತೆ ಅಂತ ಅಂದರೆ, ನಾನು ಬೆಳೆಯುವಾಗ ಬೇರೆಯವ್ರನ್ನೂ ಕೂಡ ನನ್ನ ಜೊತೆಯಲ್ಲಿ ಬೆಳೆಸೋದು ಅಂತ. ಬಹುಶಃ ಈ ಮಾತಿಗೆ ಸೂಕ್ತವಾದಂಥ ವ್ಯಕ್ತಿ ಅಂತಂದರೆ ಹರೀಶಣ್ಣ ಹಾಗೆ ಅವರ ತಂಡ, ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಹಾಗೆ ನೋಡೋದಾದರೆ ನನಗೆ ಬಹಳಷ್ಟು ಗೊತ್ತಿರಲಿಲ್ಲ ಏನೆಲ್ಲ ಕೆಲಸ ಮಾಡ್ತಾರೆ. ದೂರದಿಂದ ನಾವೇನೋ ನೋಡ್ತೀವಿ, ಒಂದಿಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತೀವಿ. ಆದರೆ ಒಂದು ಲೇಖನ ಬರೆಯುವಾಗ ನಿಮಗೆ ಗೊತ್ತಿರುತ್ತೆ ಅದರ ಹಿಂದಿರುವಂತಹ ಒಂದು ರಿಸರ್ಚ್ ಎಷ್ಟಿರಬೇಕು ಅನ್ನೋದು. ಆಗ ಅದನ್ನು ಓದುವಾಗ ನನಗೆ ಆಶ್ಚರ್ಯ ಆಯಿತು. ಇಷ್ಟೆಲ್ಲ ಒಳ್ಳೆ ಕೆಲಸಗಳು ನಡೀತಾ ಇರುವಾಗ ಇದು ಯಾಕೆ ಇನ್ನೂ ಹೆಚ್ಚಿನ ಜನರನ್ನು ತಲುಪ್ತಾ ಇಲ್ಲ, ಇನ್ನೂ ತಲುಪಬೇಕಿತ್ತಲ್ವಾ ಅಂತ. ಅಂತಹ ಒಂದು ಅದ್ಭುತ ಕಾರ್ಯಗಳನ್ನು ಎಷ್ಟೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಪಟ್ಟಿ ಉದ್ದವಾಗ್ತಾ ಹೋಗುತ್ತೆ. ಅದೆಲ್ಲದರಲ್ಲಿ ನನಗೆ ಬಹಳ ಮುಖ್ಯವಾಗಿ ಮನಸ್ಸು ತಟ್ಟಿದ್ದು, ಜೀವನದಲ್ಲಿ ಮನೆಯಲ್ಲಿ ಯಾರು ದುಡಿಯುವಂಥ ವ್ಯಕ್ತಿ ಇಲ್ಲದೆ ಇರುವಂಥ ಒಂದು ಕುಟುಂಬಕ್ಕೆ ಪ್ರತಿ ತಿಂಗಳು ದತ್ತು ಸ್ವೀಕಾರ ಮಾಡಿ ಅವರಿಗೆ ಹಣವನ್ನು ಕೊಟ್ಟಾಗ ಕುಟುಂಬಕ್ಕೆ ಒಂದು ಆಶಾಕಿರಣ ಹೇಗೆ ಮೂಡ್ಬೋದು ಅಂತ. ಅಂತಹ ಒಂದು 6 ಕುಟುಂಬಗಳು ಜೊತೆಯಲ್ಲಿ 7 ಜನ ವಿದ್ಯಾರ್ಥಿನಿಯರ ದತ್ತು ಸ್ವೀಕಾರ. ಬಹುಶಃ ಈ ಯೋಜನೆಯಿಂದ ಒಂದಿಷ್ಟು ಜನ ಸ್ಫೂರ್ತಿಯನ್ನು ಪಡ್ಕೊಂಡು ಜೀವನದಲ್ಲಿ ನಾನೇನಾದರೂ ಮಾಡ್ತೀನಿ ಅಂತ ಹೊರಟ್ರೆ ಅಂತಹ 5 ಜನ 50 100 ಎಷ್ಟಾಗ್ಬೋದು ಅಂತ ಒಂದು ವೇದಿಕೆ ಸೃಷ್ಟಿ ಮಾಡಿ ಆ ವೇದಿಕೆಯನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಿ ಇಷ್ಟೆಲ್ಲ ಮಾಡೋದು ಅತ್ಯಂತ ಕಡಿಮೆಯ ಸಾಧನೆ ಅಲ್ಲ, ಅದನ್ನು ಲೆಕ್ಕ ಇಡೋದಕ್ಕೆ ಸಾಧ್ಯ ಇಲ್ಲದಂಥ ಸಾಧನೆ. ಅಂತಹ ನಾಯಕರು ನಮಗೆ ಸಿಕ್ಕಿದ್ದಾರೆ. ಅಂಥ ನಾಯಕರನ್ನು ಉಳಿಸ್ಕೊಳ್ತಾ ಜೊತೆಯಲ್ಲಿ ಅವರ ತಂಡವನ್ನು ನಾವು ಇನ್ನಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹವನ್ನು ನೀಡೋದ್ರ ಮೂಲಕ ನಮ್ಮ ಕೈಲಾದಂಥ ಒಂದಿಷ್ಟು ಸಹಕಾರವನ್ನು ನಾವು ಕೊಡ್ತಾ ಹೋದರೆ ಬಹುಶಃ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಅಥವಾ ಬಂಟರ ಸಂಘ ಸಂಸ್ಥೆ ಅನ್ನುವಂಥದ್ದು ಇತರ ಸಂಘ ಸಂಸ್ಥೆಗಳಿಗೆ ಹಾಗೆ ಸಮಾಜದಲ್ಲಿ ಏನನ್ನಾದರೂ ಮಾಡಬೇಕು ಅಂತ ಹೇಳುವವರಿಗೆ ಅಥವಾ ನನಗೆ ಯಾರೂ ಇಲ್ಲ ಅಂತ ಹೇಳುವವರಿಗೆ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಬಹುಶಃ ಅದು ಇವತ್ತಿನಿಂದ ಈ ಕ್ಷಣದಿಂದ ಶುರುವಾಗಲಿ ಅನ್ನುವಂಥ ಒಂದು ಆಶಯದೊಂದಿಗೆ ನನ್ನನ್ನು ಗುರುತಿಸಿ ಕರೆದು ಇದನ್ನು ನಾನು ಖಂಡಿತ ಸನ್ಮಾನ ಅಂತ ಅಂದ್ಕೊಳ್ಳೋದಿಲ್ಲ, ನನಗೆ ಎನರ್ಜಿ ಇನ್ನಷ್ಟು ಸ್ಫೂರ್ತಿ ಕೊಡುವಂಥದ್ದು ಅಂತ ಸ್ವೀಕಾರ ಮಾಡ್ತಾ ಇದ್ದೇನೆ. ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅರ್ಜಿ ಹಾಕಿದವರಿಗೆ ಎಲ್ಲರಿಗೂ ಧನಸಹಾಯ ನಮ್ಮಿಂದ ಆದಷ್ಟು ಕೊಡ್ತಾ ಇದ್ದೇವೆ. ಆದರೆ ಕೆಲವು ರೋಗಿಗಳಿಗೆ ನಾವು ನಿರಂತರ ತಿಂಗಳಿಗೆ ಕೊಡುವಂಥ ಧನಸಹಾಯ ಬಹಳ ಗೌಪ್ಯವಾಗಿ ನಡೀತದೆ. ಅದನ್ನೇ ನಾವು ಅಡ್ಯಾಪ್ಟೇಷನ್ ಆಫ್ ಮೆಡಿಕಲ್ ಅಂತ ಇಲ್ಲಿ ಹೆಸರಿಸಿದ್ದೇವೆ. ಇದರಲ್ಲಿ ಈಗ 8 ಮಂದಿ ಇದ್ದಾರೆ. ಇದರಲ್ಲಿ ಶ್ರೀಮತಿ ಗೀತಾ ಉರ್ವ ಮಂಗಳೂರು ಪ್ರಕೃತ ಕ್ಯಾನ್ಸರ್ ರೋಗಿಯಾಗಿದ್ದಾರೆ ನಮ್ಮ ಜೊತೆ. ಅವರು ಬದುಕಬೇಕು, ಬನ್ನಿ. ಸುಶೀಲಾ ಶಾಲೆತ್ತೂರು ವೃದ್ಧಾಪ್ಯದಲ್ಲಿರತಕ್ಕಂಥವರು. ಸುಶೀಲಾ ಶಾಲೆತ್ತೂರು. ಅಜಿತ್ ಕುಮಾರ್ ಶೆಟ್ಟಿ ವಿಟ್ಲ ಪಡ್ನೂರು ಬಂಟ್ವಾಳ. ಸ್ನೇಹಲತಾ ಡಿ ಕಾವ ವೀರಕಂಬ ಬಂಟ್ವಾಳ. ಉದಯ ಶೆಟ್ಟಿ ಕಾರ್ಕಳ. ಪುಷ್ಪರಾಜ್ ಶೆಟ್ಟಿ ಸಿಮಂತೂರು ಮುಳ್ಕಿ. ಶಿವರಾಮ ಶೆಟ್ಟಿ ಪಲಿಮಾರು ಉಡುಪಿ.
ನಮ್ಮ ಒಕ್ಕೂಟಕ್ಕೆ ಸಂಬಂಧಿಸಿದಂಥ ವಾಲಂಟಿಯರ್ಸ್ ಸ್ವಲ್ಪ ಅಶಕ್ತ ಅಪ್ಪನ ನೆತ್ತಿರಡು ಪುಟ್ಟದಿನ ಅಯ್ಯನ ಬಂಟೆ ಅದು ಪುಟ್ಟದೆ ಬಂಟೆ ಅದು ಉಲ್ಲೆ ಕಡೆ ಉಸುಲು ಮುಟ್ಟಲ್ಲ ಬಂಟೆ ಆದೆ ಉರಿವೆ ಬಂದು ಬಾರಿ ಪೆರ್ಮೇಡು ಬಂಪೆ ಬಂತುಲೆ ಕೊಡೊಂಜಿ ಪನೋಡಾಯಿನ ಸಂಗತಿ ತಪ್ಪಿಯ ನೋಡ್ಚೇರಲ್ಲ ಯಾನ್ ಎಲ್ಲಿ ಅಪ್ಪನ ಒಂಜಿ ಪಾತರಕ್ಕೆ ಅಂದೆ ಅತ್ರ ಒಂಜಿ ಗಾದಲ ಆದಿತ್ಯನ ತುಳುನಾಡು ಬಹುಶಃ ನಿಕುಲ್ಲಕ್ಕೆ ಎಂದು ಪರ್ಯಾವು ನಾಯಿಗೆ ನಾಯಿ ಪಗೆ ಜಾತಿಗೆ ಜಾತಿ ಬಗೆ ಅಂದು ಪನೊಂತೀರ ಐಟ್ಲ ನಮ್ಮ ಬಂಟೆ ರೆಡ್ ಒರಿ ಅಂತುಂಡ ಒರಿಯಗಾಪುಜಿಗೆ ಪಂದು ಪನೊಂದಿತ್ತೇರು ಯಾನ್ ಪಂಪಿ ನೂದೆಕ್ಕು ನೂದು ಸುಳ್ಳು ಒಂಜಿ ವೇಳೆ ಆ ಪಾತ್ರ ಸತ್ಯಂದ ತಂಡ ಮುಲ್ಕಿ ಸೀಮೆದ ಪಡುಪಣ್ಣಂಬೂರು ಬನ್ನಂಚಿತನ ಒಂಜಿ ಎಲ್ಲಿ ಹಳ್ಳಿದ ಬೆನ್ನಿದ ಇಲ್ಲಡ ಪುಟ್ಟಿನ ಎನ್ನಂಚಿನ ಒಂಜಿ ಎಲ್ಲಿಯ ಪ್ರತಿಭೆ ಇನಿ ರಾಜ್ಯ ಮಾತ್ರತ್ ಕಮಿಟ್ಲಂಜಿ ಐನಾಜಿ ದೇಶಕ್ಕೆ ಹೋದು ಎನ್ನ ಚಾತುರ್ಪುನ ತೋಜಾರೆ ಖಂಡಿತವಾದ ಸಾಧ್ಯತೆಜಿ ಅವು ಸಾಧ್ಯ ಆತನಾಡ ವಿಶೇಷವಾದ ಬಂಟ ಸಮಾಜದ ಮಲ್ಲ ದಾನಿಲ್ನ ಪೋಷಕರನ್ನ ಸಾಕಾರ ಹೊಡೆದು ಬಂದು ಪನೊಂದು ಇನ್ನೇ ತಮ್ಮನ ಮಲ್ತರು ತಮ್ಮನ ಪನ್ಪಿನವು ಜವಾಬ್ದಾರಿನ ಕುಡಲಾತಿ ಹೆಚ್ಚವಣ್ ಬಂದು ತೆರಿದಣಕುಲು ಪನ್ಪೇರು ಈ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟಗೂ ಏನಾರ್ದು ಕೀ ಸೇರ್ದು ತೆತ್ತುಕೊರ್ರೆ ಖಂಡಿತವಾದ ಈ ಪೊರ್ತುಡು ಸಾಧ್ಯಜಿ ತುಂಬ ಗೆತ್ತ ಇರಂದಾಡ ದೈವದೇವರ ಅನುಗ್ರಹ ಇತ್ತನಂದಾಡ ಎನ್ನ ಸಾಕಾರ ಮಲ್ಪೆ ಅಣ್ಣನ ವೃತ್ತಿಡು ಒಂದೇ ಕೊಂಚ ಅವಕಾಶ ಉಂಡು ಮಾಧ್ಯಮಡುಲ್ಲೆ ತುಳು ಭಾಷೆ ಬದುಕದ ಬಗೆಟ್ ಒಂಜಾತು ಜನಕಲಿಗೆ ತೆರಿಪೋನಂಚಿತ್ತಿನ ಕೆಲಸವನ್ನು ಮಲ್ತೊಂದಿಲ್ಲ ತುಳು ಭಾಷೆದ ಒಟ್ಟಿಗೂ ನಮ್ಮ ಆಯ್ತು ಒಟ್ಟಿಗೆ ಬೇರೆ ದುಪ್ಪನವು ಬಂಟ ಸಮಾಜದ ಬದುಕು ಖಂಡಿತವಾದ್ಲ ನನಲಾತ ಕೆಲಸವನ್ನು ಮಲ್ಪೆ ಬಂದು ಪನೊಂದು ಕೊರಿನ ಸನ್ಮಾನಗೂ ಎನ್ನ ರೆಡ್ ಕಾಯಿನ ಒಟ್ಟು ಸೇರದು ಮಲ್ಲ ಸೋಲ್ಮೇಲೆ ಭಾಳ ಅರ್ಥಭರಿತವಾದಂಥ ಕಾರ್ಯಕ್ರಮ. ಈಗಾಗಲೇ ಐಕಳ ಹರೀಶ್ ಶೆಟ್ಟಿ ಅವರು ಹೇಳಿದರು, ಈ ರೀತಿಯಾದಂತಹ ವೈದ್ಯಕೀಯ ಸಹಾಯಧನ ಮತ್ತು ವಿದ್ಯಾ ಪ್ರೋತ್ಸಾಹ ಧನಗಳನ್ನು ಪ್ರತಿ ತಿಂಗಳು ಈ ರೀತಿ ಕಾರ್ಯಕ್ರಮವನ್ನು ಮಾಡುವ ಮೂಲಕ ನೈಜ ಫಲಾನುಭವಿಗಳಿಗೆ ವಿತರಿಸುವಂಥ ಕಾರ್ಯಕ್ರಮಗಳನ್ನು ನಾವು ಹಲವಾರು ವರ್ಷಗಳಿಂದ ಭಾಳ ಯಶಸ್ವಿಯಾಗಿ ಈ ಒಕ್ಕೂಟದ ಸರ್ವ ಪದಾಧಿಕಾರಿಗಳು ಸದಸ್ಯರುಗಳು ಅದೇ ರೀತಿ ಸಮಾಜದ ಬಂಧುಗಳ ಸಹಕಾರದಿಂದ ನಡೀತಾ ಬಂದಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಮಗೆಲ್ಲರಿಗೂ ತಿಳಿದಾಗೆ ಸಾಮಾಜಿಕ ಭದ್ರತೆಯನ್ನು ನೀಡುವ ಜವಾಬ್ದಾರಿ ಸರ್ಕಾರದ್ದು ಭಾಳ ಮಹತ್ತರವಾಗಿ, ಅದರಲ್ಲೂ ಕೂಡ ಎರಡು ವಿಚಾರವಾಗಿ ಆರೋಗ್ಯ ಮತ್ತು ವಿದ್ಯಾ ಕ್ಷೇತ್ರದಲ್ಲಿ. ಆದರೆ ಅನಿವಾರ್ಯ ಏನು ಹೇಳಿದರೆ ಭಾಳ ಯಶಸ್ವಿಯಾಗಿ ಸರ್ಕಾರದ ಯಾವುದೇ ಸರ್ಕಾರ ಇರಲಿ, ಕೇಂದ್ರ ರಾಜ್ಯ ಅಥವಾ ಸ್ಥಳೀಯ ಸರ್ಕಾರಗಳು ಯೋಜನೆಗಳು ಒಂದು ನಾನಾ ರೀತಿಯ ಯೋಜನೆಗಳನ್ನು ಮಾಡ್ತೇವೆ ಸಾಮಾಜಿಕ ಭದ್ರತೆ ಕೊಡುವಂಥದ್ದು. ಆದರೆ ಯಶಸ್ವಿಯಾಗಿ ಅದನ್ನು ತಳಮಟ್ಟದಲ್ಲಿ ನೈಜ ಫಲಾನುಭವಿಗಳಿರ್ಬೋದು ಅಥವಾ ಕಟ್ಟಕಡೆಯ ವ್ಯಕ್ತಿಗಳಿಗೆ ಬೇರೆ ಬೇರೆ ಕಾರಣಗಳಿಂದ ಅದು ಮುಟ್ಟಿಸಲಿಕ್ಕೆ ಬರುವುದಿಲ್ಲ, ಆ ವ್ಯವಸ್ಥೆನೂ ಕೂಡ ಇರುವಂಥದ್ದಿಲ್ಲ. ಆದರೆ ನಿಜವಾದ ಫಲಾನುಭವಿಗಳಿಗೆ ಈ ರೀತಿಯ ಸೌಲಭ್ಯವನ್ನು ಕೊಡುವಂಥ ಕೆಲಸಗಳು ನಾನಾ ಸಂಘ ಸಂಸ್ಥೆಗಳು ಭಾಳ ತನ್ನದೇ ಆದಂಥ ಪ್ರಯತ್ನಗಳನ್ನು ಮಾಡ್ತದೆ. ನನಗೆ ಭಾಳ ಸಂತೋಷ ಏನು ಹೇಳಿದರೆ, ಎಷ್ಟೋ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಈ ರೀತಿಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡರೂ ಕೂಡ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದಿಂದ ವ್ಯವಸ್ಥಿತವಾಗಿ ಭಾಳ ಅರ್ಹ ಫಲಾನುಭವಿಗಳಿಗೆ ತನ್ನದೇ ಆದಂಥ ಆ ಫಲಾನುಭವಿಗಳನ್ನು ಗುರುತಿಸುವಂಥದ್ದು ಕೂಡ ಒಂದು ಅಷ್ಟು ಸುಲಭ ಅಲ್ಲ. ಅದು ಯಾವಾಗ ಸಾಧ್ಯ ಹೇಳಿದರೆ, ಪ್ರಾಮಾಣಿಕವಾಗಿ ತಳಮಟ್ಟದಿಂದ ಬಂದಂಥ ಫಲಾನುಭವಿಗಳನ್ನು ಗುರುತಿಸಿ ಮತ್ತೆ ಅವರಿಗೆ ವಿತರಿಸುವಂತಹ ಮಹತ್ತರವಾದಂಥ ಕಾರ್ಯವನ್ನು ಮಾಡ್ತಿರುವಂಥದ್ದು ಭಾಳ ಸಂತಸದ ವಿಚಾರ. ಖಂಡಿತವಾಗಲೂ ಐಕಳ ಹರೀಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಈ ಕೆಲಸ ಕಾರ್ಯಗಳು ಇನ್ನಷ್ಟು ನಡೀಲಿ ಅನ್ನುವಂಥ ಆಶಯದೊಂದಿಗೆ ನನಗೆ ಭಾಳ ಸಂತೋಷ ಏನು ಹೇಳಿದರೆ, ಈ ಕಾರ್ಯಕ್ರಮದ ಶುರುವಾದ ತಕ್ಷಣ ನಮ್ಮ ಮಂಜುನಾಥ್ ಭಂಡಾರಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಒಂದು ವಿಧಾನ ಪರಿಷತ್ ಹೇಳಿದರೆ, ಮೇಲ್ಮನೆ ಹೇಳಿದರೆ ಅದರದೇ ಆದಂಥ ವೈಶಿಷ್ಟ್ಯತೆ ವಿಶೇಷತೆ ಇದೆ. ಅದಕ್ಕೆ ಒಬ್ಬ ಅರ್ಹ ವ್ಯಕ್ತಿ ನಮ್ಮ ಸಮಾಜದಿಂದ ಒಬ್ಬ ಪ್ರಬುದ್ಧ ರಾಜಕಾರಣಿ ಅಲ್ಲಿ ಹೋಗಿ ಕೂತಿದ್ದಾರೆ ಹೇಳಿದರೆ, ಈ ಜಿಲ್ಲೆಗೆಲ್ಲ ಈ ರಾಜ್ಯಕ್ಕೆ ಒಂದು ಹೆಮ್ಮೆಯ ವಿಚಾರ. ಮುಂದಿನ ದಿವಸಗಳಲ್ಲಿ ಅವರ ಮಾರ್ಗದರ್ಶನ, ಅವರ ಸೇವೆ ನಮ್ಮ ಸಮಾಜಕ್ಕೆಲ್ಲ ಈ ರಾಜ್ಯದ ಪ್ರತಿಯೊಬ್ಬರಿಗೆ ದೊರಕಲಿ ಅನ್ನುವಂಥ ಆಶಯದೊಂದಿಗೆ ಸುಂದರ ಕಾರ್ಯಕ್ರಮದಲ್ಲಿ ಆಹ್ವಾನಿಸಿ ತಮ್ಮ ಜೊತೆ ನನ್ನ ಅನಿಸಿಕೆಗಳನ್ನು ಹಂಚಲಿಕ್ಕೆ ಅವಕಾಶವನ್ನು ನೀಟ್ಟಂಥ, ಅದರಲ್ಲೂ ಭಾಳ ಪ್ರಾಮುಖ್ಯ ಹೇಳಿದರೆ ನಮ್ಮ ಸಮಾಜದಲ್ಲಿ ಸಾಕಷ್ಟು
ವ್ಯಕ್ತಿಗಳು, ಅದು ತನ್ನ ವೃತ್ತಿ ಜೀವನ ಇರ್ಬೋದು, ಉದ್ಯಮದಲ್ಲಿ ತನ್ನದೇ ಆದಂಥ ಸಾಧನೆಗಳು ಈ ವೇದಿಕೆಯಲ್ಲಿ ಕೂಡ ನನಗೆ ನೋಡುವಾಗ ಪ್ರತಿಯೊಬ್ಬರ ಹೆಸರು ಹೋಗ್ಲಿಕ್ಕೆ ಹೇಳಿ ಹೋಗುವುದಿಲ್ಲ, ಅವರದೇ ಆದಂಥ ಕೊಡುಗೆಯನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ತೆರೆಮೆರೆಯಲ್ಲಿ ಸಾಕಷ್ಟು ಗಣ್ಯರು, ಮಹನೀಯರು ಇದೇ ರೀತಿಯಾದಂಥ ವೃತ್ತಿ ಜೀವನದಲ್ಲಿರ್ಬೋದು ಅಥವಾ ಉದ್ಯಮ ಕ್ಷೇತ್ರದಲ್ಲಿ ತನ್ನ ಸಾಧನೆಗಳನ್ನು ಮಾಡಿದ್ದಾರೆ. ಅವರೇನು ಹೇಳಿದರೆ ತನ್ನ ವೈಯಕ್ತಿಕ ಜೀವನ ತನ್ನ ಕುಟುಂಬಕ್ಕೆ ಸೀಮಿತವಾಗಿರ್ತದೆ. ಈ ರೀತಿಯ ಒಂದು ನೇತೃತ್ವ ವಹಿಸೋದ್ರಿಂದ ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಇವತ್ತೇನು ಐಕಳ ಹರೀಶ್ ಶೆಟ್ಟಿ ಇರ್ಬೋದು, ಅವರ ತಂಡಗಳ ನೇತೃತ್ವದ ಮುಖೇನ ಈ ರೀತಿಯ ವ್ಯಕ್ತಿಗಳು ತನ್ನ ವೈಯಕ್ತಿಕ ಬದುಕಿನ ಜೊತೆಗೆ ಸಮಾಜಕ್ಕೆ ಕೂಡ ತಾನು ಕೊಡುಗೆ ನೀಡಬೇಕು, ತನ್ನ ಪಾಲನ್ನು ನೀಡಬೇಕು ಎನ್ನುವಂಥ ಒಂದು ಪ್ರೇರಣಾ ಕಾರ್ಯಕ್ರಮ ಹೇಳಿದರು ತಪ್ಪಾಗಲಿಕ್ಕಿಲ್ಲ. ಖಂಡಿತವಾಗಲೂ ಸಾಕಷ್ಟು ಜನ ಗಣ್ಯರು, ಮಹನೀಯರು, ಸಮಾಜದ ಕೊಡುಗೈ ದಾನಿಗಳು ಮುಂದೆ ಬರಲಿ ಎನ್ನುವಂಥ ಆಶಯದೊಂದಿಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೀನಿ. ನಮಸ್ಕಾರ. ಮಹಾಪೌರರೇ, ಬಹುಶಃ ಪ್ರೇಮಾನಂದ ಶೆಟ್ಟರು ನಮ್ಮ ಜಪ್ಪು ಬಣ್ ಸಂಘದ ಒಬ್ಬರು ಸದಸ್ಯರು ಒಂದು ಕಾಲದಲ್ಲಿ. ಆಮೇಲೆ 5 ಬಾರಿಗೆ ನಗರ ಪಾಲಿಕೆ ಸದಸ್ಯರಾಗಿ ಈ ವರ್ಷ ನಮ್ಮ ಸಮಾಜದ ಬಂಟರ ಒಂದು ಮೇಯರ್ ಆಗುವಂಥ ಅವಕಾಶ ಬಂದದಕ್ಕೆ ಅಭಿನಂದನೆಗಳು. ಇನ್ನು ಮುಂದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತು ಎಂಬುದು ಮೇಲ್ಮನೆಯ ಒಂದು ಹಿರಿಯರು ಇರತಕ್ಕಂಥ ಚಾವಡಿ ಅಂತ ಇತ್ತು, ಅದು ಈಗ ಯುವಕರಿಗೆ ಆಗಿದೆ. ಬಹುಶಃ ನಮ್ಮ ಸಮಾಜದೊಬ್ಬರು ಸಹ್ಯಾದ್ರಿ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಉತ್ತಮವಾದಂಥ ಇಂಜಿನಿಯರಿಂಗ್ ವಿದ್ಯಾರ್ಥಿ ಸಂಸ್ಥೆಯಾಗಿ ಪಡೆದಂಥ ಸಹ್ಯಾದ್ರಿ ಸಂಸ್ಥೆಯ ಮಾಲೀಕರು ಶ್ರೀ ವಿಧಾನ ಪರಿಷತ್ನ ನೂತನ ಸದಸ್ಯರಾದ ಶ್ರೀ ಮಂಜುನಾಥ್ ಭಂಡಾರಿ ಅವರಿಂದ 2 ಮಾತು. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡ್ತಾನಂತೆ. ಆ ಮನುಷ್ಯ ಧರ್ಮವನ್ನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿದ ಮೇಲೆ ಜಾತಿಯನ್ನು ಸೃಷ್ಟಿ ಮಾಡ್ತಾನೆ. ಈಗ ನಾವೆಲ್ಲ ಒಂದು ಜಾತಿಯ ಒಂದು ಪದ್ಧತಿಯಲ್ಲಿ ನಾವು ಸಮಾಜದಲ್ಲಿ ಇದ್ದೇವೆ. ಆದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಕರ್ತವ್ಯ ಏನಪ್ಪ? ನಾವು ನಮಗೋಸ್ಕರ ಬದುಕಬೇಕಾ, ಸಮಾಜಕ್ಕೋಸ್ಕರ ಬದುಕಬೇಕಾ, ಈ ದೇಶಕ್ಕೋಸ್ಕರ ಬದುಕಬೇಕಾ ಅನ್ನೋದು. ಆದರೆ 100ರಲ್ಲಿ 90% ಜನ ನಮಗೋಸ್ಕರ ನಾವು ಬದುಕ್ತಾ ಇರ್ತೇವೆ. ಆದರೆ ಎಷ್ಟೋ ಜನ ಸಮಾಜಕ್ಕೆ ಬದುಕ್ತಾರೆ, ಕೆಲವರು ಈ ದೇಶಕ್ಕೋಸ್ಕರ ಅಥವಾ ಈ ಪ್ರಪಂಚಕ್ಕೋಸ್ಕರ ಬದುಕ್ತಾರೆ. ನಮ್ಮ ಹಿರಿಯರನ್ನು ನಾವು ಎಲ್ಲಿ ತನಕ ಹೇಳ್ಬೋದು? ನನ್ನ ಅಜ್ಜನ ಹೆಸರು ಹೇಳ್ಬೋದು, ಅಜ್ಜಿಯ ಹೆಸರು ಹೇಳ್ಬೋದು, ಆದರೆ ಹಿಂದಿನ ಹೆಸರು ಬಹುಶಃ ಯಾರಿಗೂ ಹೇಳಲಿಕ್ಕಾಗೋದಿಲ್ಲ. ಆದರೆ ಇವತ್ತು ಬಸವಣ್ಣನವರು ಎಷ್ಟು ವರ್ಷದ ಹಿಂದೆ ಬಂದಿದ್ದಾರೆ, ಮಹಮ್ಮದ್ ಪೈಗರ್ ಎಂಬುದಿರ್ಬೋದು, ಯೇಸು ಕ್ರಿಸ್ತ ಇರ್ಬೋದು, ಇವರೆಲ್ಲ ಯಾರಿಗೋಸ್ಕರ ಬದುಕಿದ್ದು? ಇವರೆಲ್ಲ ಒಂದು ಸಮಾಜಕ್ಕೆ, ಒಂದು ದೇಶಕ್ಕೆ, ಒಂದು ಪ್ರಪಂಚಕ್ಕೆ ಬದುಕಿದಂಥವ್ರು. ನಮ್ಮ ಹೆಸರನ್ನು ನಾವು ಶಾಶ್ವತವಾಗಿ ಒಂದು ನೆಲೆಯಲ್ಲಿ ಇಡಬೇಕು ಅಂತ ಹೇಳಿದ್ರೆ ನಾವು ಇತರರಿಗೋಸ್ಕರ, ಈ ಸಮಾಜದ ಒಳಿತಿಗೋಸ್ಕರ ಬದುಕಿದಾಗ ನಮ್ಮ ಹೆಸರು ಶಾಶ್ವತವಾಗಿರ್ತದೆ. ನಮಗೋಸ್ಕರ ನಾವು ಬದುಕಿದ್ರೆ ಸತ್ತಾಗ ಹೇಳ್ತಾರೆ ಪುನಃ ಪಿದೈದಿಕ್ಕ ಅಂತೇಳಿ, ಆ ರೀತಿಯ ಬದುಕು ನಮ್ಮದಾಗ್ತದೆ. ಅದನ್ನು ಯೋಚನೆಯನ್ನು ಮಾಡಿ ಬಹುಶಃ ನಮ್ಮ ಸಮಾಜದ ಹಿರಿಯರು ನಮಗೋಸ್ಕರ ಅಲ್ಲ, ಸಮಾಜದ ಇತರರಿಗೋಸ್ಕರ ಬದುಕಬೇಕು ಅಂತ ಒಂದು ಹಾದಿಯನ್ನು ಹಾಕಿಕೊಂಡು 100 ವರ್ಷದ ಹಿಂದೆ ಈ ಬಂಟರ ಸಮಾಜವನ್ನು ಒಂದು ಮಾಡಿದರು. ಅದನ್ನು ಪರಂಪರೆಯಾಗಿ ನಡೆಸ್ಕೊಂಡು ಬಂದಂಥ ಹಲವಾರು ಜನರ ಹೆಸರುಗಳನ್ನು ನಾವು ಇವತ್ತು ಉಲ್ಲೇಖಿಸ್ಬೋದು. ಅಂಥವರ ಪಾಲಿನಲ್ಲಿ ಇವತ್ತು ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರು ಸೇರ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷವಾಗ್ತಾ ಇದೆ. ನಮ್ಮಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದಂಥ ಮುಂದೆ ಕೂತಿರಂಥ ನಿಮ್ಮೆಲ್ಲರನ್ನು ನಾವು ಕಾಣ್ಬೋದು. ಅದು ಕ್ರೀಡೆಯಲ್ಲಿರ್ಬೋದು, ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿರ್ಬೋದು, ಅಥವಾ ಯಾವುದೇ ಕ್ಷೇತ್ರದಲ್ಲಿ ನಾವು ಇದ್ದಾಗ ನಮ್ಮ ನಾಯಕತ್ವದ ಗುಣವನ್ನು ನಾವು ಬಳಸ್ಕೊಂಡು ಬಂದ ಇರ್ತಾಯಿದ್ವಿ. ಬಹುಶಃ ನನ್ನನ್ನೇ ನಾನು ತೆಗೆದುಕೊಂಡಾಗ, ನಾನು ಶಿವಮೊಗ್ಗದಲ್ಲಿ ಹುಟ್ಟಿ ಶಿವಮೊಗ್ಗದಲ್ಲಿ ಬೆಳೆದಂಥವನು, ಅಲ್ಲಿ ಜಾತಿಯ ವ್ಯವಸ್ಥೆಯಲ್ಲೇ ನಾವು ಇರಲಿಲ್ಲ. ಅಂತಹ ವ್ಯವಸ್ಥೆಯಲ್ಲಿ ನಾನಲ್ಲಿ ರಾಜಕೀಯದಲ್ಲಿ ಬಂದು ಒಂದು ಚುನಾವಣೆಯನ್ನು ಅಲ್ಲಿನ ಮುಖ್ಯಮಂತ್ರಿ ವಿರುದ್ಧ ನಾನು ಸ್ಪರ್ಧೆ ಮಾಡ್ತೇನೆ. ಇದು ಯಾವುದಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂಥ ನಾಯಕತ್ವದ ಗುಣದಿಂದ. ಆ ನಾಯಕತ್ವದ ಗುಣ ನಾವು ಬೆಳೆಸ್ಕೊಂಡು ಬಂದಾಗ ಅದಕ್ಕೆ ಸಹಕಾರವನ್ನು ಮಾಡಬೇಕಾಗಿರೋದು ಸಮಾಜದ ಎಲ್ಲರ ಕರ್ತವ್ಯವೂ ಆಗಿರ್ತದೆ. ಆ ರೀತಿ ಈ ಸಮಾಜದ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರುವಂಥ ಈ ಒಕ್ಕೂಟದ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಮತ್ತು ವಿವಿಧ ಬಂಟರ ಸಂಘದ ಅಧ್ಯಕ್ಷರುಗಳಿಗೂ ಮತ್ತು ಪದಾಧಿಕಾರಿಗಳಿಗೂ ವಂದಿಸಿ, ನನ್ನಿಂದ ಈಗಾಗಲೇ ನನ್ನ ಮಿತ್ರರಂಥ ನಮಗೆಲ್ಲ ಒಂದು ಸಂತೋಷ ಅಂತ ಹೇಳಿದ್ರೆ, ನಮ್ಮ
ಸಮಾಜದವರು ಒಂದು ಉನ್ನತ ಸ್ಥಾನದಲ್ಲಿ ಹೋಗಿ ಉತ್ತಮ ಕಾರ್ಯಕ್ರಮಗಳನ್ನು ಮಾಡಿದಾಗ ನಮಗೆ ಹೌದಪ್ಪ ನಮಗೆ ಒಂದು ಹೆಮ್ಮೆ ಆಗ್ತದೆ. ಅಂಥ ಹೆಮ್ಮೆ ನಮ್ಮ ಪ್ರೇಮಾನಂದ್ ನಮಗೆ ಬಹುಶಃ ನಾವು ಬೇರೆ ಬೇರೆ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಪ್ರೇಮಾನಂದ್ ಮೇಯರ್ ಆದಾಗ ಅಂತ ಹೇಳಿದಾಗ ನಾವು ಅವರಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಅವರು ಕೊಡಬೇಕು, ಈ ಸಮಾಜದಲ್ಲಿ ಒಳ್ಳೆಯ ಕೆಲಸನ ಮಾಡಬೇಕು, ಈ ಸಮಾಜದ ಹೆಸರನ್ನು ಉಳಿಸ್ಕೊಳ್ಬೇಕು ಅಂತ ನಾವು ಅವರಿಂದ ಬಯಸ್ತೇವೆ ಹೊರತು ಬೇರೆ ಯಾವುದನ್ನು ಬಯಸೋದಿಲ್ಲ. ಅಂತ ಯಾವುದಾದ್ರೂ ಉತ್ತಮ ಕೆಲಸ ಕಾರ್ಯಗಳನ್ನು ನಮ್ಮ ಸಮಾಜದವರಿಗೆ ಈಗ ನಾನು ಅಧ್ಯಕ್ಷರು ನನ್ನ ಹತ್ರ ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ನಾವು ಇದು ಕೇವಲ ಬಂಟ ಸಮಾಜಕ್ಕೋಸ್ಕರ ನಾವು ಮೀಸಲಾಗಿಟ್ಟಿಲ್ಲ, ನಾವು ಇತರ ಸಮಾಜದವರನ್ನು ನಾವು ಇದರಲ್ಲಿ ಗುರುತಿಸ್ತಾ ಇದ್ದೀವಿ ಅಂತ ಹೇಳಿ. ಅದು ಯಾವತ್ತೂ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಒಂದೇ ಒಂದು ಸಮಾಜದಿಂದ ನಾವು ಏನನ್ನೂ ಪಡೀಲಿಕ್ಕೆ ಆಗೋದಿಲ್ಲ. ನಾವು ಒಂದು ಹೋಟೆಲ್ ಉದ್ಯಾನವನ ಮಾಡಿ ಇಲ್ಲಿ ಬರೀ ಬಂಟರು ಬನ್ನಿ ಅಂತ ಹೇಳಿ ಬೋರ್ಡಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅಥವಾ ಒಂದು ವಿದ್ಯಾಸಂಸ್ಥೆಯನ್ನು ಮಾಡಿ ಇಲ್ಲಿ ಬಂಟರು ಮಾತ್ರ ಬನ್ನಿ ಅಂತ ನಾವು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಎಲ್ಲರನ್ನ ಕರೆದು, ಇವತ್ತು ನಾನೊಂದು ವಿದ್ಯಾಸಂಸ್ಥೆ ಮಾಡಿರ್ಬೋದು ಅಥವಾ ಹೋಟೆಲ್ ನಡೆಸ್ತಾ ಇರ್ಬೋದು, ಇದೆಲ್ಲರ ಒಂದು ಪ್ರತಿಫಲವೇ ನಾವು ಅವರಿಂದ ಮೇಲೆ ಪಡೆದಿರ್ತೀವಿ. ಹಾಗಾಗಿ ನಮ್ಮ ಗಳಿಕೆಯನ್ನು ನಮ್ಮ ಸಮಾಜದೊಂದಿಗೆ ಇತರ ಸಮಾಜದವರಿಗೆ ಮಾಡುವುದು ನಮ್ಮ ಆದ್ಯತೆ ಮತ್ತು ನಮ್ಮ ಕರ್ತವ್ಯ ಆಗಿರ್ತದೆ. ಅಂತಹ ಯಾವುದೇ ರೀತಿಯ ಸುಮಾರು ಇನ್ನೂ ರಾಜಕಾರಣದಲ್ಲಿ ಈಗ ನಮ್ಮ ಮಿಥುನ್ ರೈ ಅವರು, ನಾನು ಈ ಕಾರ್ಯಕ್ರಮದಲ್ಲಿ ನಾನು ಬೆಳಗಾಮಲ್ಲಿದ್ದೆ. ನನಗೆ ಮಿಥುನ್ ರೈ ಅವರು ಹೇಳಿದ್ರು ಬರಲೇಬೇಕು ನೀವು, ನನಗೆ ಬರಲೇಬೇಕು ಅಂತೇಳಿ 2 ಸಲ. ಭಾಳ ವರ್ಷದ ನಂತರ ರಾತ್ರಿ ಬಸ್ಸಲ್ಲಿ ಕೂತ್ಕೊಂಡು ಈಗ ಬೆಳಗ್ಗೆ ಇಲ್ಲಿ ಬಂದಿರೋದು ನಾನು. ಯಾಕೆ ಅಂತ ಹೇಳಿದ್ರೆ, ನನಗೆ ಒಬ್ಬ ಯುವ ನಾಯಕ ಬೆಳೀತಾ ಇದ್ದಾನೆ ಅನ್ಬೇಕಾದ್ರೆ ಅದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ ಅಂಥವ್ರಿಗೆ ಸಂಪೂರ್ಣ ಸಹಕಾರವನ್ನು ಕೊಡೋದು ಅಂತ ಹೇಳಿಬಿಟ್ಟು. ನನಗೆ ಹರೀಶಣ್ಣ 2 ಸಲ ಫೋನ್ ಮಾಡಿದಾಗ ನಾನು ಫೋನ್ ಎತ್ತಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಹೋದರೆ ಒಂದು ಬರ್ತೇನೆ ಬರಬೇಕು, 2ರಲ್ಲಿ ಹೇಳಬೇಕು, 2 ಹೇಳಿದ್ರೆ ರಗಳೇ ಇರೋದಿಲ್ಲಲ್ಲ ಅಂತ ಹೇಳಿಬಿಟ್ಟು. ಯಾಕೆಂದರೆ ನಮ್ಮದೇ ಆದಂಥ ಕೆಲವು ಕೆಲಸಗಳಿದ್ದಾಗ ಒತ್ತಡಗಳಿಗೆ ನಮಗೆ ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆದರೆ ಖಂಡಿತವಾಗಿ ಸಮಾಜದ ಕೆಲಸಗಳಿಗೆ ನನ್ನಿಂದ ಏನಾದರೂ ತಮ್ಗೆ ಈ ಸಮಾಜಕ್ಕೆ ಆಗಬೇಕಾದ್ರೆ ಅದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೇನೆ ಅಂಥೇಳಿ ಈ ಅವಕಾಶ ಮಾಡಿಕೊಟ್ಟೆ ನಿಮ್ಮೆಲ್ಲರಿಗೂ ಅನಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಜೈನ್, ಜೈ ಕರ್ನಾಟಕ. ನೂತನವಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾದಂತಹ ಮಂಜುನಾಥಣ್ಣನವರು ಅಡ್ಯಾರಿನಲ್ಲಿ ಸಹ್ಯಾದ್ರಿ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸುವುದರ ಮುಖೇನ ನಮ್ಮ ಅಡ್ಯಾರು ಗ್ರಾಮಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಅವೆಷ್ಟು ಕುಟುಂಬಗಳಿಗೆ ಉದ್ಯೋಗವನ್ನು ಕೊಟ್ಟು ಮಾತ್ರ ಅಲ್ಲ, ಅನೇಕ ಪಿಜಿಗಳನ್ನು ನಡೆಸುವ ಮುಖಾಂತರ ಅವೆಷ್ಟು ಕುಟುಂಬಗಳ ಪಾಲಿನ ನಂದಾದೀಪವಾಗಿ ಬೆಳಗ್ತಾ ಇದ್ದಾರೆ. ಅವರ ಮುಂದಿನ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಎಂದು ಪ್ರಾರ್ಥಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಆಗಲೇ ಹರೀಶಣ್ಣನವರು ಹೇಳಿದರು ನಮ್ಮ ಸಂಸ್ಥೆಯ ಒಂದು ಬೆನ್ನುಮೂಳೆ ಅಂತ. ಸದಾಶಿವಣ್ಣನವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದರು. ಆಗ ಏನಂತ ಹೇಳಿದರೆ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟಕ್ಕೆ ನಾನು ಯಾವುದೇ ಒಂದು ಮೊತ್ತವನ್ನು ಕೊಡೋದಿದ್ದರೆ ಹೃದಯಪೂರ್ವಕವಾಗಿ ನಾನು ಕೊಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ದೇವರು ಮೆಚ್ಚುವಂಥ ಕೆಲಸವನ್ನು ಈ ಒಂದು ಸಂಘಟನೆ ಮಾಡ್ತಾ ಇದೆ. ನಾನು ಕೊಟ್ಟಂಥ ದುಡ್ಡು ಖಂಡಿತವಾಗಿ ಆ ದೇವರಿಗೆ ಮುಟ್ತದೆ ಎಂಬ ಒಂದು ವಿಶ್ವಾಸ ನನಗಿದೆ ಎಂಬ ಮಾತನ್ನು ಸದಾಶಿವಣ್ಣನವರು ಹೇಳಿದರು. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಗಿದ್ದು ಈ ಕಾರ್ಯಕ್ರಮವನ್ನು ಸುಂದರಗೊಳಿಸುವಲ್ಲಿ ಅವರು ನಮಗೆ ಸಹಕಾರಿಯಾಗಿದ್ದಾರೆ. ಆದರಣೀಯ ಕನ್ಯಾನ ಸದೇಶ ಶೆಟ್ಟಿಯವರು ಹೇರಂಬ ಇಂಡಸ್ಟ್ರೀಸ್ನ ಅಧ್ಯಕ್ಷರು ಮಾತ್ರವಲ್ಲ, ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಮಹಾಪೋಷಕರು ಕೂಡ ಅವರಾಗಿದ್ದಾರೆ, ನಿರ್ದೇಶಕರು ಕೂಡ ಆಗಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಈತ್ ಮಲ್ಲಪ್ಪಂದು ಏನೇಂದಜಿ ನಾನು ಆ್ಯಕ್ಚುಲಿ ಬಾಂಬೆದ ಏನೇ ಬರ್ಪು ನಾವು ಐಕಲ್ ಹರೀಶಣ್ಣ ಬಂಡೇರಿ ಒಂಜಿ ದಿನ ತುಂಬೋಲೆ ಅಣ್ಣ ಅಂದ ಮಂಡೆ ಓಕೆ ದಯಬಂಡ ಈ ಜಾಗತಿಕ ಬಂಟರ ಸಂಘದ ವಿಷಯಕ್ಕೆ ಜಾಸ್ತಿ ಗೊತ್ತಾಯ್ತು ಇಂಚೋಗೆ ಹೊರ ಏರ್ಪೋರ್ಟ್ ಎಂಕಲ್ತಿಕ್ಕೆ ಮಂಜು 7 ತಿಂಗಳು ಆದಪ್ಪು 5 ಬುಕ್ಕಿಂಗ್ ಒಂದಂತ ಕ್ಲೋಸ್ಲಿ ಅಸೋಸಿಯೇಟ್ ಆದಲ್ಲೇ 6ನೇ ವಿಷಯಕ್ಕೆ ದುಂಬಾತ್ ಆತ ಗೊತ್ತಿದ್ದೇನೆ ಯಾರು ಬ್ರೆನ್ ಸಂಘದ ಪ್ರೆಸಿಡೆಂಟ್ ಇದ್ದಾರೆ ಇಂಚೋ ಗೊತ್ತಾಂಡು ಯಾರು ಜಾಗತಿಕ ಬಂಟರ ಸಂಘದ ಈ ಒಕ್ಕೂಟೋಡು ಈತ ಮಲ್ಲೊಂಜಿ ಕೆಲಸ ಮಲ್ತೊಂದು ಉಳ್ಳೇರು 6ನೇ ವಿಷಯ ಮಸ್ತ್ ಜನ ಬಂಡೇರು ಪುಗಾರಿಯರು ಅವು ಪಂಡದಿನಿ ಮುಗಿಯಂದು ಆತುಂಡು ಶಾರ್ಟೆಡ್ ಬಂದಾಂಡ ಆರು ನಮ್ಮ ಬಂಡ್ ಸಮಾಜದ ಒಂಜೀತೆ ನರೇಂದ್ರ ಮೋದಿಯಿಂದೇ ಮನವಳಿ ಆತ ಅವೇ ನಮ್ಮನೆ ಜಾಕೆಟ್ಲ ಪಡೆದಿರ ಹಾಂ ಮುಖ ಆರ್ನ ಅಮಿತ್ ಶಾ ಉಳ್ಳೇರು ಅಮ್ಮನೊಟ್ಟಿಗೆ ಬೆಳಗೈ ಬಂಟೆ ಕರಣ್ಯ ವಿಶ್ವನಾಥ್ ಶೆಟ್ರಿ. ಸೊ ವಿಷಯ ಏತೇತೆ ಹಿಂಗೆ ಜಾಸ್ತಿ ಗೊತ್ತಾಂಡ ಈ ವಿಷಯಡು ಆತ ಯಾನು ಈ ಇಂದಟ್ಟು ಸೇರೊಂದು ಬತ್ತೆ
ಎಂಕಲ್ನ ಕಂಪನಿದಂಜಿ ಮಲ್ಲ ಪಬ್ಲಿಕ್ ಇಶ್ಯೂ ಆಯ್ ಬುಕ್ಕ 5 ಬುಕ್ ಹೆಂಗೆ ತೋಜಿನ ಒಂಚೂರು ಸಮಾಜ ಸೇವೆಲೆ ಮಲ್ಪಡುವಣ್ಣ ಅಪ್ಪಣ್ಣ ಸಮಾಜ ಸೇವೆ ಮಲ್ಪಡೋಣ ಎಂಕ್ಲೆಗೆ ವೈಯಕ್ತಿಕವಾದ ಇನ್ನು ಮಲ್ಪೇರೆ ಸಾಧ್ಯ ಐನು ಏರು ಟ್ರ್ಯಾಕ್ ದೀಪನೀರು ಐನು ಏರೇ ಕೊರ್ಪನು ನಿಜವಾಯಿನ ಹೊಸ ಲಾಭಾರ್ಥಿಯ ಅತನ ಹೆಂಚಿನ ಏತು ಕೊರಡು ದಾದಾಂದೇನು ಕರೆಕ್ಟಾದ ಒಂಜಿ ಟ್ರ್ಯಾಕ್ ದೀರ ಎಂಕ್ಲೇ ಸಾಧ್ಯ ಪರ್ಸನಲಿ ಎಂಕ್ಲೆ ಸಾಧ್ಯ ಬಿಸ್ನೆಸ್ಲ ನಡಪಾಡು ಅಪ್ಪಡೊಂಜಿ ಎಂಚಿನಾಳೊಂಜಿ ಸಂಸ್ಥೆನ ಗುರುತಿಸಾವಡು ಎಂದು ಪಡೆದು ಪೋನಾಗ ವಿಮರ್ಶೆ ಮಲ್ಪೇರೆ ಪೋನಾಗ ಎಂಕ್ ತೋಜಿನ ಒಂಜಿ ಬಂಟ ಸಮಾಜ ಎನ್ನನೇ ಒಂಜಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯೋ ಬಂಟ ಸಮಾಜ ಬಂಡದ ಮೆತ್ತಿ ಎಂಕ್ ಭಾರಿ ಅಭಿಮಾನ ಮಸ್ತ್ ಜನ ಪಂಡೇರು ಬಂಟ ಸಮಾಜ ಬಂಡ ನಿಜವಾದ ಅಂಡ್ಲದಮ್ಮ ಐಟೆ ಪುಟ್ನ ಬೊಕ್ಕ ಆ ಸಮಾಜದ ಮಿತ್ತು ಭಾರಿ ಮಲ್ಲೊಂಜಿ ಅಭಿಮಾನ ಉಂಡು ಎಂಕ್ ಬೊಕ್ಕ ಈ ಬಂಡ್ ಸಂಘ ದುಮ್ಮುದಿಂಚೆ ಮೂಲು ಮಾತ್ರ ಸಂಘ ಬಂಡಂದುವೆ ಸಂಘ ಬಂಡ್ ಸಂಘ ಸ್ಟಾರ್ಟ್ ಆಯ್ನೇ ಮುಲ್ತದ್ದು ಒಂದು ಆದಿಸ್ಥಾನ ಅಂದು ಬಂಡ್ ಸಂಘದ ಮಾತೃ ಸಂಘ ಅನ್ಪೇರು ಅಂಡ ಮಾತೃ ಸಂಘ ಇತ್ತು ಒಂಚೂರು ಪರಬ್ಬಾತನ ಅಂತೋಜು ಎಂಕ್ ದುಮ್ಮದ ಆ ಒಂಜಿ ಎಂದು ಆತಿಜ್ಜಿ ಮಾಡ್ತಾನೆ ಸಂಘಗಳು ಅಂಡ ಸಂಘ ಸಂಸ್ಥೆ ಇತ್ತೆ ನಮ್ಮ ಮಸ್ತ್ ಸ್ಪ್ರೆಡ್ ಆದನು ಪ್ರತಿ ಏರಿಯಾಡ್ಲ ಒಂಜಿ ಸಂಘ ಸಂಸ್ಥೆ ನಮ್ಮ ಬಾಂಡ್ ಸಂಘದ ಒಂದುಂಡು ಬ್ರ್ಯಾಂಚಸ್ ಉಂಡು ಪ್ರತಿ ಏರಿಯಲ್ಲ ಅಕ್ಲ ಕ್ಷೇತ್ರಡು ಎಡ್ಡೆ ಕೆಲಸ ಮಲ್ದೊಂದುಲ್ಲೇರು ಆಂಡ ನಿಜವಾದ ಅಣತುವೆ ಬಣ್ಣ ಇನ್ನಿತ್ತ ಈ ಸಂದರ್ಭಡು ನಾನು ಸ್ಪೆಷಲ್ ಆದ ಬಣ್ಣಡು ಈ ಜಾಗತಿಕ ಬಣ್ಣ ಸಂಘದ ಕಾರ್ಯ ಐಟ್ ಮೇಯ್ನ್ಲಿ ಮುಖ್ಯವಾದ ಬಂಡ ನಮ್ಮ ಐಕಲ ಹರೀಶ್ ಅಣ್ಣೆ ಕರ್ನೆರೆ ವಿಶ್ವನಾಥ್ ಅಣ್ಣೆ ಅಕ್ಕಲ್ನ ಕೆಲಸ ನಿಜವಾದ ಅಣ್ಣ ಶ್ಲಾಘನೀಯ ರಿಯಲಿ ಅಪ್ರಿಷಿಯೇಬಲ್ ಅವು ಎತ್ತು ಬಂಡದೆಲ್ಲ ಏನೇ ಸಮಯ ಅಜ್ಜಿ ಅಂಚಾದು ಬ್ರೀಫ್ಲಿ ಮನ್ಪ್ಯಾನ ಆರು ಬರಿಟೆ ಕುಳ್ಳಾರಿ ಬಂಡಿರ ಅಂಚಿನಾಕಲ್ಗೆ ದಾನಿ ಉಳ್ಳಿ ಅಂಕಲ್ನ ದೇವೇರಿಂದ ಆತ ಒಂಚೂರು ಜಾಸ್ತಿ ಆನೆ ದೇವೇಂಕ್ಲ ಆತ ಎಂಕ್ಲೆಗೆ ಇತ್ತನ ಒಂಜಿ ಸೈಡ್ ದಾರು ಬಂಪೇರೆ ಎಂಕ್ಲೆ ಇತ್ತನಾಕಲ್ನ ಎದ್ದೆತ್ತದು ಇಜ್ಜಂದನಕ್ಲೇ ಪಟ್ಟಣ ಅವು ಎಂಕಲ್ನ ಕರ್ತ ಕೆಲಸ ಅಂಡ ಆ ಕೆಲಸೋಡು ತನ್ನ ಕೆಲಸ ಹೋಟೆಲ್ ಉದ್ಯಮನ ಬಿಡ್ದು ಆ ಕೆಲಸೋಡು ಈ ಥರ ಟೈಮ್ ಕೊರಪೇರು ಸಮಯ ಕೊರಪೇರು ಅವು ನಿಜವಾದ ಅಣ್ಣ ಅಪ್ರಿಷಿಯೇಬಲ್ ನಕ್ಲೇ ಸಪೋರ್ಟ್ ಮಲ್ಪಡುದು ಅಂಚಾದಾನಾರೇ ಪಡೋದಿಲ್ಲ ನೆಕ್ ನಮಗೂ ಈ ಜಾಗತಿಕ ಬಂಡ ಸಂಘವು ಒಂಜಿ ಶಾಶ್ವತವಾದ ಲಾಂಗ್ ಟರ್ಮ್ ಒಂಜಿ ಇನ್ಕಮ್ ಬರ್ಪುನಂಜಿ ಇಂದು ಬೋಡು ಲಾಂಗ್ ಟರ್ಮ್ ಡೆ ಇನ್ಕಮ್ ಬರ್ಪುನಂಜಿ ಸಾಧಿ ಬೋಡು ಆ ವಿಷಯ ಎಂಕಲ್ ಚಾಚೆ ಆಡ್ಲ ಮಲ್ತೇನೆ ಅವು ನೆಂಚಿನಾಳ್ಲ ಒಂದು ಜಾಗಗೆ ತಂದು ಮ್ಯಾಂಗ್ಳೂರು ಆಡು ಅವ್ರ ಮುಲ್ಕಿದ ಒಂಜಿ ಪಂಡೇರು ಮಂಡೆ ಮ್ಯಾಂಗ್ಳೂರ್ ಈಸ್ ಬೆಟರ್ ಪ್ಲೇಸ್ ತೋ ಮೂಲೊಂದು ಜಾಗ ತಂದು ಒಂಜಿ ಹಾಲ ಅತನ ಎಂಚಿನಾಳ್ಲ ಒಂಜಿ ಒಂದು ಮಲ್ತದೆ ಐಟ್ ಒಂಜಿ ಪರ್ಮನೆಂಟ್ ಆದ ನಮಕೊಂಜಿ ಇನ್ಕಮ್ ಬರಪ್ಲೇಕ ಅವಡು ಮತ್ತು ನಮಕು ಮಲ್ಪನ ಈ ಕಾರ್ಯ ಇಂದದ್ದು ಉತ್ತಮವಾದ ಕಾರ್ಯ ಒಂಜಿಚ್ಚಿ ನಮ್ಮ ಸಂಘಡು ನಮ್ಮ ಸಮಾಜಡು ಪಾಪದಾಕ್ಲೆಗೆ ಇಜ್ಜಂದನಾಕ್ಲೆಗೆ ಅವು ವಿದ್ಯಾ ದಾನ ಆಡು ಆರೋಗ್ಯದ ವಿಷಯದ ಆಡು ಅತನ ಮೇತೆಂದು ಎಜುಕೇಷನ್ ಮದ್ಮೆದ ವಿಷಯಡು ಒಂಜೋಕ್ಲೆ ಮದ್ಮೆ ಮಲ್ಲ ಕೆಲಸ ಈ ವಿಷಯಡು ಮಹತ್ತರವಾಯಿನ ಈ ಕೆಲಸನು ಆರು ಜವಾಬ್ದಾರಿಗೆ ತೊಂದು ಮಲ್ತೊಂದಿಲ್ಲ ಐಕೆ ಎಂಕ್ಲ ಮಾತ್ರ ಸಪೋರ್ಟ್ ನಮಗೆ ಬೋರ್ಡು ಎಕಡೆ ಬಂಡೇರು ಅಕಲ್ಡ ಆತ ಇನ್ಕಮ್ ಇಚ್ಚಿ ಆದಾಯ ಇಚ್ಚಿ ಆದಾಯದ ಸೋರ್ಸ್ ಇಚ್ಚಿ ಒಂಜಿ ಸೈಡ್ ಧಾನ್ಯಗಳನ್ನ ಎದೊಂದು ಮುಕ್ಕೊಂದು ಸೈಡ್ ಕೊರ್ಪುನ ಅಪ್ಲಿಕೇಶನ್ ಏತಲ ಉಂಡು ಮಾಡ್ಬೇರು ಸಾವಿರಾರು ಅಪ್ಲಿಕೇಶನ್ ಮಾಡ್ಪುನ ಈ ಜನ ಕೊರಿಯರ್ ಎಂಕಲ್ಡ ಆತ ವ್ಯವಸ್ಥೆ ಇಚ್ಚಿ ನಾಳೆ ಐಕೆ ಪಡೋದು ಯಾಮನ್ಪೆ ಇತ್ತನಾಕಲ್ನ ಮಾತೆಲ್ಲ ಕೊರ್ಪಿಜೇರು ನಿಜವಾದಂಡ್ಲ ಬಣ್ಸಂಗಳು ಬಂಟ್ರದ ಮಾತು ಒಟ್ಟಾದ ಒರಿಯ ಸಹಕಾರಲ್ಲ ಉಂಡು ಆಂಡ ಈ ಸಹಕಾರ ಯಾವಂದು ನಿತ್ ಮಲ್ತನ ಮತ್ತು ಇತ್ತನಾಕಲ್ನ ಮಸ್ತ್ ಜನ ಕೊರ್ಪಿಜೇರು ಏತೆ ಇಂದು ಅಂಡ್ಲಾಕಲ್ ನೂತೋ ಜಾಯರು ಕನಿಕರದೋ ಜಾಯರು ಆಂಡ ಕಿಸೆ ಕೈ ಹೊಡೆಜೇರು ಪ್ರಾಬ್ಲಮ್ಮು ಅಂಚಾದುಪ್ನಾಗ ಅರೆ ಬಂತ ಎನ್ನ ಸಪೋರ್ಟ್ ಉಂಡಿದೆ ಈ ಕಾರ್ಯ నేను ಕಂಟಿನ್ಯೂ ಮಲ್ಪಲೆ ಮುಂದುವರಿಸಾಲೆ ಇದಕ್ಕೆ ಹತ್ರ ಸಪೋರ್ಟ್ ನಾವು ಮಲ್ಪುಗ ಒಂಜಿ ಪರ್ಮನೆಂಟ್ ಒಂಜಿ ಆದಾಯ ಆನೇಟ ಎಂಚಿನಾಳು ಒಂಜಿ ಈ ಕಾರ್ಯವನ್ನು ಮುಂದುವರಿಸಾರೆ ನಮಕೊಂಜಿ ಇತ್ತನಾಕಲ್ಡ ನಲ್ಲ ಎತ್ತೊಂದು ಮಲ್ಪಡು ಅದಕ್ಕೆ ಒಂಜಿ ಎಲ್ಲಿಯ ಒಂದು ಏನು ಸ್ಟಾರ್ಟಪ್ ಮಲ್ತಾಯನು ಒಂಜಿ 25 ಲಕ್ಷದಾಗ ಕೊಡ್ತಾ ಎನ್ನ ಆಡ ಈತಿ ಯಾವಂದು ಎಂದು ಜನಕ್ಕೆ ಒಂಜಿ ಎಲ್ಲಿ ಒಂಜಿ ಅನೌನ್ಸ್ಮೆಂಟ್ ಮಲ್ಪೇನು ಉಂಡ ಈ ಕೆಲಸ ನಾಕಲ್ಲಿ ಕಂಟಿನ್ಯೂ ಮಲ್ಪಡು ಮುಂದುವರಿಸಾವಳು ವರ್ಷ ಇನ್ನೊಂದು ದುಡ್ಡು ಬೋಡು ಕೇನ್ನಕಲ್ಡ ಕೇನೆಲ್ಲ ಅರೆ ಬಂಗ ಆವಡು ಮಾತಾಡಲ್ಲ ಸೊ ಎನ್ನೊಂಜಿ ಅಂದಾಜು ಮಲ್ತೇನು ಪ್ರತಿ ವರ್ಷಲ ಈ ಒಂಜಿ 5 ಲಕ್ಷ ಡೊನೇಷನ್ ಮಾಡು
ಅವು ಒಂಜಿ ಬೇಸ್ ಅವು ಅಂಚನೆ ಬಾಕಿದ ಕಡೆಲ್ಲ ಗೆತ್ತೊಲ್ಲೆ ಒಂಜಿ ನಾರಾಯಣ ಕೋಟಿ ನಮ್ಮ ಜಮಾ ಹೊಲ್ತದೆ ವರ್ಷವು ಐನು ಮಾತೆರೆಗ್ಲ ಪಟ್ಟೋಡು ಪಾಪದಾಕ್ಲೆ ಬುಡತನಾಕ್ಲೆ ಭಾರಿ ಎಡ್ಡೆ ಕೆಲಸ ಮಲ್ತೊಂದುಲ್ಲರನ್ನ ಐ ನೀರು ಕಂಟಿನ್ಯೂ ಮಲ್ಪಲೆ ಯಾ ನೀರನ್ನ ಒಟ್ಟಿಗೆ ಒಳ್ಳೆ ಬೊಕ್ಕ ಬಿಲ್ಡಿಂಗ್ ಕಟ್ಟಡ ಕಟ್ಟಿರಲ್ಲ ಮಂತಾನು ಐದರ ಜಾಗದ ವಿಷಯ ಆಡು ಅಥವಾ ನಾ ಬಿಲ್ಡಿಂಗದ ವಿಷಯ ಆಡು ಯಾನ ಇಟ್ಟುಲ್ಲೆ ಜಾಗ ಎತ್ತುന്ന ವಿಷಯ ಆಡು ಬಿಲ್ಡಿಂಗ್ ಕಟ್ಟುന്ന ವಿಷಯ ಆಡು ಯಾಕೆ ನನ್ನ ಪೂರ್ಣ ಸಹಕಾರ ಉಂಟು ನಾನು ಬಂದೆ ಪೂರ್ಣ ಸಹಕಾರ ಉಂಟು ಅವು ಬೇತೆ ಅವೇ ಐದು ಪಂಡದು ಒಂದು ಕಾಮ್ ಕಿ ಬಾತ್ ಹೋಗೈ ಅಭಿ ಬಸ್ हो गया ಮಾತೆರೆಗಳ बहुत बहुत धन्यवाद नमस्कार ಅಲ್ಲ ಏರ್ಲ ಪನಂದೆ ಲಕ್ಕದುಂತದು ಸದಾಶಿವನಾಗ ನಿಖಲ್ನ ಗೌರವನು ಸೂಚಿಸಿಯಾರು ದಯಪಂಡ ದುಡ್ಡುದ ಶ್ರೀಮಂತಿಗೆಲ್ಲ ಹೃದಯ ಶ್ರೀಮಂತಿಗೆಲ್ಲ ಒಟ್ಟು ಪುಣಿ ಬಾರಿ ಕಮ್ಮಿಗೆ ಅಂಡ ಆ ಹೃದಯ ಶ್ರೀಮಂತಿಗೆಲ್ಲ ದುಡ್ಡುದ ಶ್ರೀಮಂತಿಗೆಲ್ಲ ರಡ್ಡಲ ನಮ್ಮ ಸದಸ್ಯನ ನೋಡು ಪಂಡ್ರೆ ಭಾರಿ ಸಂತೋಷ ಒಂದುಂಡು ಇಂಚಿನ ಒಂಜಿ ಹೃದಯವಂತರಿತ್ತಂದ ಖಂಡಿತವಾದ್ಲ ಹರೀಶಣ್ಣಗೆ ದಾಲ ಕಷ್ಟ ಬಂದು ನಾನಾತು ನಮ್ಮ ಸಂಘಟನೆ ಮಿತ್ತು ಪೋಪುನ ಪನ್ನ ಆಶಯದೊಟ್ಟಿಗೆ ನಮ್ಮೊಟ್ಟಿಗೆ ನನೂರಿ ಪಿನ್ನೇರು ಯುವ ರಾಜಕೀಯ ನಾಯಕಿ ಮಿಥುನ್ ರೈಕಲ್ನ ಬಗ್ಗೆ ನಂಗೆ ಮಾತೆರೆಲ್ಲ ಗೊತ್ತುಂಡು ಜನನಾಯಕ ಪನ್ಪಿನ ಒಂಜಿ ಅರ್ಥಗೂ ನಿಜವೇನ ಅರ್ಥ ಕೊರ್ನಾರು ಮಿಥುನ್ ರೈಕುಲು ದಯಪಂಡ ಜನನಾಯಕ ಪಂಡ ಜನಕಲ್ನ ಕಷ್ಟಗೂ ಸ್ಪಂದನೆ ಮಲ್ಪುನ ಎಂದು ಮಿಥುನ್ ರೈಕಲ್ನ ಒಂಜಿ ಕೆಲಸ ಪಂಡಂಡಲ ಖಂಡಿತ ಐನಾರು ಮಲ್ಪುನಂಚಿನ ಸಾಮರ್ಥ್ಯ ರೇಗೊಂಡು ಇನ್ನಿತ ಕಾರ್ಯಕ್ರಮ ನಮ್ಮೊಟ್ಟಿಗೆ ಮಿಥುನ್ ರೈಕುಲು ಲೇರು ಆರ್ಲ ಒಂಜಿ ರೆಡ್ಡು ಪಾತೆರ ನಮ್ಮೆದುರು ದಿವಡು ಪಂದು ವಿನಂತಿ ಮಂತಂದುಲ್ಲೆ ಬಡಕೈಡು ಬಾರ್ಕೂರು ತೆಂಕೈಡು ನೀಲೇಶ್ವರ ಮೂಡೈ ಪಶ್ಚಿಮ ಘಟ್ಟದ ಗಡಿ ಪಡ್ಡೈ ಕಡಲಕರೆ ಈ ನಾಲ್ ದಿಕ್ಕಿಡ್ಲ ವಿಶಾಲವಾಯಿನಂಚಿನ ಸ್ವಾಭಿಮಾನದ ಬದುಕುನಂಚಿನ ಬೇತೆ ಸಮುದಾಯದಕ್ಲೆಗೆ ಮಾದರಿ ಆದುಪ್ಪುನಂಚಿನ ಸರ್ವೇರೆಲ್ಲ ಎಂಕಲ್ನ ಕುಲ್ಲೆಂದು ಬಂದು ಭಾವಿಸವನಂಚಿನ ಬಂಟ ಸಮುದಾಯದ ಮಾತ ಜನಕ್ಲೆಗ್ಲ ಸುರುಕಾದ ಉಡಲ್ದಿಂದಿನಂಚಿನ ನಮಸ್ಕಾರ ಪಡೊಂದು ಜಾಗತಿಕ ಬಂಟ ಸಂಘದ ಒಕ್ಕೂಟದ ಅಧ್ಯಕ್ಷರಾಯನಂಚಿನ ಹರೀಶಣ್ಣನು ಉಪಾಧ್ಯಕ್ಷರಾಯನಂಚಿನ ಕರ್ನೇರಿ ವಿಶ್ವನಾಥ್ ಶೆಟ್ರೇನು ನೂತನವಾದ ಮೇಲ್ಮನೆಗೆ ಆಯ್ಕೆಯಾಯನಂಚಿನ ವಿಧಾನ ಪರಿಷತ್ದ ಸದಸ್ಯರಾಯನಂಚಿನ ಮಂಜುನಾಥ್ ಭಂಡಾರ್ಲೇನು ಉದಯಣ್ಣನು ಜಯಕರಣ್ಣನು ವಿಶೇಷವಾದ ಶಿವರಾಮಣ್ಣನು ವಿಶೇಷವಾದ ಸದಾಶಿವಣ್ಣಗೆ ದುಡ್ಡುದ ಗತ್ತೆಜ್ಜಿ ಸದಾಶಿವನ್ನಾಗಿ ನಮ್ಮಂಚಿನಕಲ್ನ ಮುಲ್ ಸೇರ್ದಿನಂಚಿನ ಮಾತಕಲ್ನಕಲ್ನ ಆಶೀರ್ವಾದ ಓಡು ಅಂಚಾದುಪ್ಪನಾಗ ಅರೆಗೆ ಜೋರಾದ ತಾಟಿದ ಆಶೀರ್ವಾದನ ಅರೆಗೆ ವಿಶೇಷವಾದ ಆಶೀರ್ವಾದನ ಕೊರ್ದು ಬಹುಶಃ ರಾಜಕೀಯ ವ್ಯಕ್ತಿನಕ್ಲೆಗೆ ಸಂಘ ಸಂಸ್ಥೆ ಸಮುದಾಯ ಪಂಪುನ ಒಂದೇ ಸಮುದಾಯಕ್ಕೆ ಸೀಮಿತವಾದ ಪೂಜೆ ಎಂಕುಲು ರಾಜಕೀಯ ವ್ಯಕ್ತಿದಕ್ಕಲು ಮಾತ ಸರ್ವೇರೆಲ್ಲ ಎಂಕ್ಲ್ಬೋದು ಸರ್ವ ಸಮುದಾಯದಕ್ಕಲು ಎಂಕ್ಲೆಗ್ಬೋದು ಆ್ಯಂಡ್ ಹರೀಶನ್ನೇ ಕಾರ್ಯಕ್ರಮ ಮಲ್ಪೇರು ಬಂದಾಗ ಯಾನ್ ಎಪ್ಪಲ ಹರೀಶನ ಆ ಕಾರ್ಯಕ್ರಮಗಳ ತತ್ತುಬೋತಿನ ಎತ್ತು ಹರೀಶನೇ ವಾ ಕಾರ್ಯಕ್ರಮ ಮಲ್ತಿರನಲ್ಲ ಯಾನ್ ಹರೀಶನ ಕಾರ್ಯಕ್ರಮಕ್ಕೆ ಬರ್ಪೆ ಒಂಜಿ ಕಾರ್ಯಕರ್ತೆ ಅದು ಬರ್ಪೆ ದಯಪಂಡ ಹರೀಶನ್ನ ಮಲ್ಪುನಂಚಿನ ಕೆಲಸ ಕಾರ್ಯ ಅವು ದೇವಿಯರ ಮೆಚ್ಚುನಂಚಿನ ಕೆಲಸ ಕಾರ್ಯ ಅರ್ನ ಮುಖಸ್ಥಿತಿಗೆ ಪನ್ಪುನತ್ತು ಮಂಜುನಾಥನ್ನು ಬರೋಡು ಪನ್ಪುನಾಗ ಯಾನ್ ಮಂಜುನಾಥ್ ಬಂಡರಲ್ಡ ಒಂಜೇ ಬಣ್ಣಿ ಹರೀಶನ್ನೇ ಕೆಲಸ ಕಾರ್ಯ ಮಲ್ಪುನಂಚಿನ ಜನಕ್ಲೆಗೋಸ್ಕರ ಮಲ್ಪುನ ಕೆಲಸ ಕಾರ್ಯ ಅತ್ತು ದೇವರ ಮೆಚ್ಚುನಂಚಿನ ಕೆಲಸ ಕಾರ್ಯ ಮಲ್ಪೇರು ಅರಿಡ್ದು 4 ಜನಕ್ಲೆಗೆ ಉಪಕಾರ ಆಪುಡು ಅರೆಗೆ ಶಕ್ತಿ ಕೊರ್ಪುನಂಚಿನ ಕೆಲಸ ಕಾರ್ಯ ನಮ್ಮ ಮಲ್ಪೋಡು ಅರ್ನೊಟ್ಟಿಗೆ ನಮ್ಮ ಸೇರೋಡು ಪನ್ನಕ್ಕೆ ಆಯ್ಕೆ ಜೀವಂತ ಉದಾಹರಣೆ ಯಾನೆ ಇನಿಕಾಂಡೆಲ್ಲ ಹರೀಶನ್ನಾಗ ಒಂಜಿ ಸಮಸ್ಯೆದ ವಿಚಾರಡು ಫೋನ್ ಮಲ್ತೆ ಹರೀಶನ್ನೇ ಇಮಿಡಿಯೇಟ್ ಎಂಕ್ ಬಣ್ಣು ಒಂಜಿ ಆ ಮಧ್ಯಮೆಗೆ ಎಂಕಲ್ನ ಒಕ್ಕೂಟದ ಲೆಕ್ಕಡಿ ಎಂಕ್ಲಿಗೆ ಹೆಂಚಿನ ಶಕ್ತಿ ಮೀರಿದ ಸಾಕಾರ ಮಲ್ಪೇರ ಹಾಪುಂಡ ಆ ಸಾಕಾರ ಮಲ್ಪೆಂದು ಸಮುದಾಯದ ಈ ಬೇತೆ ಸಂಘ ಸಂಸ್ಥೆಯಲ್ಲಿ ಪೂರೊಪ್ಪುವ ഒരു ವ್ಯಕ್ತಿ ಬೊಲೆ ಬೊಕ್ಕಾಕ್ಲಿಗೆ ಸನ್ಮಾನ ಮಲ್ಪುನಂಚಿನ ಕೆಲಸ ಕಾರ್ಯ ಮಲ್ಪೇರು ವ್ಯಕ್ತಿ ಬೊಲೆ ಒಂದಿಪ್ಪುನ ಗಾಯ ಕಷ್ಟಡುಪ್ಪುನ ಗಾಯನ ಕೈಪತ್ತುನಂಚಿನ ಕೆಲಸ ಕಾರ್ಯ ಏರ್ಲ ಮಲ್ಪುಜೇರಿ ಆ್ಯಂಡ್ ಹರೀಶನ್ನೇ ഒരു ವ್ಯಕ್ತಿ ಬೊಲೆ ಒಂದಿಪ್ಪುನ ಗಾಯ ಬೊಲೆಯೋಡು ಮಲ್ಲ ಜನ ಓಡು ಆಗ ಸ್ಥಾನಮಾನ ತಿಕ್ಕೋಡು ಐದು ಬೊಕ್ಕ ಆಗ ಸನ್ಮಾನ ಮಲ್ಪೋಡು ಪನ್ಪುನಂಚಿನ ಎಡ್ಡೆಗುಣ ಒಪ್ಪುನಂಚಿನ ವ್ಯಕ್ತಿ ಹರೀಶನ್ ಐಕ್ಲ ಒಂಜಿ ಜೀವಂತ ಉದಾಹರಣೆ ಯಾನೆ ಹರೀಶನ್ ಎಪ್ಪಲ ಬಂಡ್ರುಂಡು ನಮ್ಮ ಕುಲುಂದು ಬಂಡಿ ಬೊಕ್ಕ ಅವು ಖಾಲಿ ಬಂಟೆರತ್ತು ನಮ್ಮ ಸಮಾಜಡು ನಮ್ಮ ಈ ಜಿಲ್ಲೆಡು ಶೋಷಿತ ವರ್ಗದಕ್ಕುಲು ಹಿಂದುಳಿದ ವರ್ಗದಕ್ಕುಲು ಪ್ರತಿಭಾನ್ವಂತಿನ ಜನಕ್ಕುಲು ಪ್ರತಿಭೆ ಎತ್ತಿನಕ್ಕುಲು ಅಕ್ಲೇನು ಗುರುತಿಸಾವನಂಚಿನ ಕೆಲಸ ಕಾರ್ಯ ಮಲ್ಪೋಡು ಮುಲ್ ಸೇರ್ದಿನಂಚಿನ ವೇದಿಕೆ ಉಪ್ಪುನಂಚಿನ ಮಾತೆರ್ನಲ್ಲ ಆಸೆ ಇಂಚಿನ ಪಂಡ ನನ್ನ ಬರ್ಪುನಂಚಿನ ದಿನೆಟ್ ಎಂಕುಲಿ ವೇದಿಕೆದ ಎದುರ್ಕುಲ್ಲೆರೆ ಬಲ್ಲಿ ಎಂಕುಲು ವೇದಿಕೆದ ಮುಲ್ಪ ನಿಖಿಲ್ ಕುಲ್ನ ಲೆಕ್ತಿನ ಜಾಗೆಡ್ ಎಂಕುಲ್ ಕುಲ್ಲೋಡು ಮೂಲಿತ್ತಿನಂಚಿನ ಯುವ ಪ್ರತಿಭೆ ನಕ್ಲು ಅಕ್ಲೇನು ವೇದಿಕೆಗೆ ಪತ್ತೊಂಬತ್ತದ ಅಕ್ಲ ಕೈಟ್ ದೀಪ ಪೊತ್ತವನಂಚಿನ ಕೆಲಸ ಕಾರ್ಯೋಡು ಅಪಗ ಬಂಡ್ ಸಂಘದ ಈ ಕಾರ್ಯಕ್ರಮಕ್ಕೆ ಸಾರ್ಥಕ ಆಪುನ್ ಪನ್ಪುನಂಚಿನ ಪಾತೆರನ್ ಪನೊಂದು ಜಾಸ್ತಿ ಪಾತೆರಂದೆ ಹರೀಶಣ್ಣನ ಪ್ರತಿಯೊಂದು ಕೆಲಸ ಕಾರ್ಯಡ್ಲ ಬಹುಶಃ
ಜಾತಿ ಸಮುದಾಯ ಪಂಡಿ ಬೊಕ್ಕ ಇಟ್ಟು ರಾಜಕೀಯ ಹೆಜ್ಜಿ ಮಾತ ರಾಜಕೀಯ ವ್ಯಕ್ತಿ ನಕ್ಲೆಲ್ಲ ಒಟ್ಟಿಗೆ ಸೇರ್ಪವನ್ನ ಅಂಚಿನ ಒಂದು ಸಮುದಾಯ ಎತ್ತಂಡ ಅವು ಬಂಟ ಸಮುದಾಯನೇ ಅದಕ್ಕೆ ಉದಾಹರಣೆನೇ ಇನ್ನಿತ ವೇದಿಕೆನೇ ಐಟು ಪ್ರೇಮಣ್ಣೆಲ್ಲ ಒಳ್ಳೆರು ಎಂಕುಲ್ಲ ಪ್ರತಿಯೊರೆಲ್ಲ ಮಂಜುನಾಥ್ ಅನ್ನೆ ಪಣ್ಣ ಲೆಕ್ಕನೆ ಪ್ರೇಮಣ್ಣೆ ಮೇಯರ್ ಆನಾಗ ಎಂಕ್ಲೆಗ್ಲ ಒಂಜಿ ಖುಷಿ ಮಲ್ಲೆಜಿ ಪ್ರೇಮಣ್ಣೆ ತಲಮಟ್ಟದ ಬತ್ತದು ಒಂಜಿ ಕಾರ್ಯಕರ್ತೆ ಅದು ಬತ್ತದು 5 ಸತಿ ವಿಧ 5 ಸತಿ ಕಾರ್ಪೊರೇಷನ್ ಉಂತುದು ಇನಿ ಮಹಾಪೌರ್ಯರಾದ್ದರಿಂದ ಅಂಡ ಮಾಲಿ ಮಹಾಪೌರ್ಯರಾದ ಎಂಕುಲ್ಲರಿನ ಕೈ ಬಿಡ್ಪುನತ್ ಅರೆ ನಲ್ಲ ರಾಜ್ಯಕ್ಕೆ ಅದು ಉನ್ನತ ಸ್ಥಾನಮಾನ ತಿಕ್ಕುನ ಮುಟ್ಟ ಅರಿಗೆ ಸಹಕಾರ ಮಲ್ತೊಂದು ಎಪ್ಪೊಡು ಪನ್ಪುನಂಚಿನ ಪಾತೆರ ಪನೊಂದು ಜಾಸ್ತಿ ಪಾತೆರಂದೆ ಸೇರ್ದಿನಂಚಿನ ಮಾತೆರೆಗ್ಲ ಹೊಸ ವರ್ಷದ ಶುಭಾಶಯ ಪನೊಂದು ನನ್ನ ಬರ್ಪುನಂಚಿನ ಹೊಸ ವರ್ಷ ಪ್ರತಿಯೊರಿನ ಮೋನೆಡ್ಲ ಒಂಜಿ ಹೊಸ ಚೈತನ್ಯ ಹೊಸ ಹುರುಪು ಬರಡಿ ಜನಕ್ಲಿಗೆ ಸೇವೆ ಮಲ್ಪುನಂಚಿನ ಮನೋಭಾವನೆ ಜಾಸ್ತಿ ಮಲ್ಪಾಡ್ ಪನ್ಪುನಂಚಿನ ಪಾತೆರ ಪನೊಂದು ಎನ್ನ ಎಪ್ಪಲ ಗುರುಕುಲ್ ಪನ್ಪೇರು ಮನುಷ್ಯನ ಜೀವನಡು ತಾಟಿ ಬೊಟ್ಟು ನಂಚಿನ ಪತ್ತು ಬಿರಿಯಲ ಆಯ್ಜಿನ ಲಮಲ್ಲೆಜ್ಗೆ ಒರೇ ಕಷ್ಟ ಉಪ್ಪುನಾಗ ಆಯನ ಜಾತಿ ತುವಂದೆ ಆಯನ ಧರ್ಮ ತುವಂದೆ ಆಯನ ಕಣ್ಣೀರು ಹೊಚ್ಚು ಅಂಚಿನ ಒಂಜಿ ಬಿರೋಲ್ಲ ಅವ್ರಿಗೆ ಅವೇ ಕಣ್ಣೀರು ಹೊಂಚಿನ ಒಂಜಿ ಬಿರೆಯಲ್ಲಿ ಜಾಗತಿಕ ಬಂಟ ಸಮುದಾಯ ಆವಾಡ್ ಪನ್ಪುನಂಚಿನ ಪಾತೆರ ಪನೊಂದು ಹಿರಿಯಕ್ಕುಲ್ ಸುಮಾರು ಜನ ಮೂಲೇರು ಕಾವು ಹೇಮನಾಥ್ ಅಣ್ಣೆ ಉಳ್ಳೇರು ನಮ್ಮ ರವಿ ಅಣ್ಣೆ ಉಳ್ಳೇರು ಮಾತೆರೆಗ್ಲ ಉಡಲ್ ದಿಂದಿನ ದೇವಿ ಅಣ್ಣೆ ಬತ್ತೇರು ಮಾತೆರೆಗ್ ಜೀವನನ್ನೇ ಉಳ್ಳೇರು ಮಾತೆರೆಗ್ಲ ಉಡಲ್ ದಿಂದಿನ ಧನ್ಯವಾದ ಪನೊಂದು ಈ ಕಿರಿಯ ವ್ಯಕ್ತಿಗೆ ನಿಖಲ್ನ ಆಶೀರ್ವಾದ ಸದಾಕಾಲ ಉಪ್ಪಾಡು ಪನ್ಪುನಂಚಿನ ಪಾತೆರ ಪನೊಂದು ನಿಖಲ್ನ ಆಶೀರ್ವಾದ ಎನ್ನ ಮಿತ್ಲು ಉಪ್ಪಾಡು ಪನ್ಪುನಂಚಿನ ಅಡ್ಡು ಪಾತೆರ ಪನೊಂದು ಅಡ್ಡು ವಿರಾಮ ಗ್ರೂಪ ಜೈ ಹಿಂದ್ ಬಂಟ ಪನ್ಪಿನ ಶಬ್ದಗೂ ಬೇತೆ ಬೇತೆ ವ್ಯಾಖ್ಯಾನವನ್ನು ಕೊರಿಯರು ಹರೀಶನ್ನೇ ಆ ಬಂಟ ಪನ್ಪಿನ ಪದನು ತುಳುನಾಡು ಮಾತ್ರ ಸತ್ಯ ಮಲ್ತು ಕೊರ್ನೆ ಅತ್ತು ಬಳ್ಳಾರಿಡ್ಲ ಸತ್ಯ ಮಲ್ತು ಕೊರಿಯರು ದಯಪಂಡ ಬಳ್ಳಾರಿದ ಗ್ರಾಮೀಣ ಭಾಷೆಡು ಬಂಟ ಪನ್ಪಿನ ಶಬ್ದಗೂ ಅರ್ಥದಾದ ಪಂಡ ಇತರರ ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುವವನು ಪಂಡದು ಅಂಚಾದು ಹರೀಶನ್ನೇ ಖಾಲಿ ಬಂಟ ಸಮಾಜದ ಬಂಧುಲೆಗೆ ಮಾತ್ರ ಧನ ಸಹಾಯ ತಂಡ ಸಹಕಾರ ಕೊರ್ಪುನೆ ಅತ್ತು ಮಾತ ವರ್ಗದ ಬಂಧುಲೆಗಳ ಆರು ಸಹಕಾರ ಕೊರೊಂದುಲ್ಲೇರು ಇನಿ ಇತರ ಸಮುದಾಯದ ಶಿವಾನಂದ ಸಾಲ್ಯಾನ್ ಬೊಕ್ಕ ಅಕ್ಷತ್ ಮುಗುಲು 2 ಜನಕ್ಕೆ ಸಾಂಕೇತಿಕವಾದ ಈ ಒಂಜಿ ಸಹಕಾರದ ವಿತರಣೆ ಹಾಕೊಂಡು ಬೇರೆಗೆ ಮದಿಮೆದ ಬಾಪ್ತು ಮದಿಮೆದ ಖರ್ಚದ ಬಾಪ್ತು ಬೊಕ್ಕ ಅಕ್ಷತ್ ಮೇರೆಗೆ ಆರ್ಥಿಕ ಸಹಾಯ ಯಾನೊಂಜಿ ಅಧ್ಯಕ್ಷೀಯ ಅದು ಮಾತ ಬೈದಿನಕಲಿ ಒಂಜಿ ಕೃತಜ್ಞತೆ ಸಲ್ಲಿಸೋನೆನ್ನ ಕೆಲಸ ಯಾನು ಶ್ರೀ ಕ್ಷೇತ್ರದ ಕಟೀಲ್ದ ಅಮ್ಮನ ದುಂಬುದಿ ಓವ್ಯ ಕಾರ್ಯಕ್ರಮ ಮಲ್ಪುನು ಸಭೆತ ಸುರುಟು ಬತ್ತು ಕುಲ್ಲುನಾರು ಓ ಕೆಲಸ ಮಲ್ಪುಂಡಲ್ಲ 6 ಬತ್ತು ಕುಲ್ನಿಟ್ಟು ಇನಿ ದೇವರ ಲೆಕ್ಕ ಸದಾಶಿವನ ನಂಚಿನಗುಲು 1,000 ಕೇಂದ್ರ ಜನಕಲ್ದ ಇತ್ತು ಬಂಗೊಂಡು ಒಂಜಿ ಮನುಷ್ಯ ಡೋನಾರ್ಡ್ ಒಂಜಿ 2-3 ಸಾರಿ ಫೋನ್ ಮಲ್ತಂಡ ಏನ್ವೇರು ದಾದ ಸಾಲ ಕೊಡ್ದಿತ್ತಾನ ಯಾಕೆ ಏನ್ವೇರು ಅಂಚಿನ ಪರಿಸ್ಥಿತಿ ಉಂಟು ಈ ಸದಸ್ಯವನ್ನೇ ಏರ್ಪೋರ್ಟ್ ಬಿಟ್ಟು ತಿಕ್ಕಿನಾರು ಒಂದು ಎನ್ನ ಹತ್ತು ಎಂಕ್ ಜೋಮ ನೋಡಿ ಯಾನು 2 ಪರ್ಸನಲ್ ಯಾನು ದುಡ್ಡು 2 ಕೇನು ಜಾನು ಹಿಂಗೆ ಬುಡ್ಚಿ 2 ಬುಡ್ಚಿ ಈ ಸಮಾಜಗೂ ಈ ಸಮಾಜದ ಮತ್ತು ಪ್ರೀತಿಡು ಇನ್ನಿತ್ತಗೇತು ಕಾಣೆ ಬತ್ತದ ಪಾಪ ಕುಲ್ದೇರು ಎಂಗುಲ್ ಪೋಪ ಶಿವಮೊಗ್ಗ ಗೊಡ್ದು ಪತಿನ ಕಾಸರಗೋಡು ಮುಟ್ಟ ಪೋಪ ಅವ್ರು ತೂಪ ಪ್ರತಿ ಒಂದು ಜಿಲ್ಲಾಡ್ಲ ಪೋಂಡ ಕಣ್ಣೀರು ಬಾರ್ದು ಬರೋಡು ಇನ್ನಿತ್ತೆ ಆಗಲೇ ತಡಾಪ್ ಮಂದಿ ಎಂಗುಲು ಕೆಲವು ಡಿಸ್ಟ್ರಿಬ್ಯೂಷನ್ದಾಗಲಿ ಲೆತ್ತಿಜ ಲೆತ್ತಿನ ದಂಡ ಏರಿಯಪ್ಪ ಗೆಸ್ಟ್ ಬತ್ತನಲ್ಲ ಆಗಲಿ ಬೇಜಾರಾಪನು ಸದಸ್ಯನೇ ಸುರು ಬೈದಿನಾರು 10 ಲಕ್ಷ ರೂಪಾಯಿದ ಆರೆ ಕೇನ್ ದುಡ್ಡು ಯಾನಿ ಏಪಲ್ ಡೊನೇಷನ್ ಕೇನುಜಿ ಕುರ್ಪಿನಂಚಿನ 10 ಲಕ್ಷ ರೂಪಾಯಿ ಆರೆ ಬರೆಗೋರ್ನಿ ಅಲ್ದೋಕೆ ಒಂದೇ ಸಮಯ ಪೋಯಿನದಾಗ 15 ಲಕ್ಷ ರೂಪಾಯಿ ಬರೆಗೋರಿರು ಇನಿ 50 ಲಕ್ಷ ರೂಪಾಯಿ ಅನ್ನು ಪ್ರತಿ ವರ್ಷ ಎಲ್ಲ ಕೊರ್ಪೆ ಅಂಡೇರು ಅರೆಗೆ ಸಾವಿರ ಕೋಟಿ ಆಡು 1000 ಕೋಟಿ ಮಲ್ತಿದ್ದು ಸೈಪಿನೇ ಇರ್ದು ಆ 1000 ಕೋಟಿ 1000 ವರ್ಷ ಮುಟ್ಟ ಆರ ಪುದಾರಿ ಈ ಸಮಾಜಡು ಉರಿಯಾಡು ದೇವಡೆ ಅನ್ನು ಅರೆಗೆ ಆಯುರಾರೋಗ್ಯ ಆರ್ನ ಇಡೀ ಫ್ಯಾಮಿಲಿಗೆ ಆರ್ನ ಇಂಡಸ್ಟ್ರಿಗೆ ಆರು ಏತ್ ಮಲ್ಲ ಜನ ಆರು ಬಾಜಿ ಮಾಮೂಲಿ ಸರಳ ವ್ಯಕ್ತಿ ಲೆಕ್ಕ ತೋಜ್ಬೇರು ಮರಡಂಜಿ ಆರ್ನ ಆಫೀಸ್ದ ಓಪನಿಂಗ್ ಆರು ಮೆಗ್ಗೆ RK ಶೆಟ್ರ್ ಒಂದು 6 ನಂಗೆ 10 ಲಕ್ಷ ಕೊಡ್ತೇರು ಆಡಲ್ಲ ಒಂದು 15 ಲಕ್ಷ ರೂಪಾಯಿ ಯಾನು ಕೇಂದ್ರ ಆರು ಕೊರಪೆ ಬಂತೇರು ನಾ ಯಾನು ಈತೆ ಇನ್ನೀತೆ ಈ ಕಾರ್ಯಕ್ರಮಗೂ ಎಂಗ್ ಪ್ರತಿ ತಿಂಗಳ ಡಿಸ್ಟ್ರಿಬ್ಯೂಷನ್ ಮಲ್ಪ 15-20 ಲಕ್ಷ ರೂಪಾಯಿ ಡಿಸ್ಟ್ರಿಬ್ಯೂಷನ್ ಹಾಕೊಂಡು ಇನಿ 6 ಕೋಟಿ ಡಿಸ್ಟ್ರಿಬ್ಯೂಷನ್ ಆಂಡ್ ಇನಿ ಪ್ರತಿ ತಿಂಗಳ ಪತ್ರಕರ್ತರಿಗೆ ಸನ್ಮಾನ ಅಲ್ಪ HURS ಸನ್ಮಾನ ಅಲ್ಪ ಎಕಡೆ ಪನ್ಲೆಕ್ಕನೆ ಮೊದಲ ಜನಕ್ಕೆ ಮಾತೆಲ್ಲ ಸನ್ಮಾನ ಅಲ್ಪ ಎಂಗುಲ್ ಒಂಜಿ ಅಚೀವ್ಮೆಂಟ್ ಮಲ್ದಿನ ಕಿನ್ನೆ ಏಜಿದಾಗಲ ಆಡು ಅಚೀವ್ಮೆಂಟ್ ಓವೇಸ್ ಅದು ಗುರುತಿಸೋದು ಮಲ್ತೊಂದಿಲ್ಲ ಎಡ್ಡೆ ಶರತನ್ನೆಲ್ಲ ಕಡೆ ವಿಜಯ ಪ್ರಸಾದ್ ಆಲ್ವೇರು ಮತ್ತು ಎಡ್ಡೆ ಸಜೆಷನ್ ಕೊರಿಯರು ಹಿಂಗೆ ಸಜೆಷನ್ ಎಲ್ಲ ಗೆತ್ತೋನ್ವಾ ನಾನು ಇನ್ನಿತ್ತ ಮುಖ್ಯ ಬಿನ್ನೇರಾದ ಬೈದಿನಾರು ನಮ್ಮ ಪ್ರಥಮ ಪ್ರಜೆ ಮಂಗಳೂರು ಮೇಯರ್ ಆದದ್ದು ನಮ್ಮ ಒಂದು ಬಂಟೇರ್ನ ಕೀರ್ತಿ ಅವತ್ತಂದೆ ಮಾತಾ ಸಮಾಜದಾಗಲ್ಲ
ಮಲ್ಲ ಪ್ರೀತಿನ ಪಡೆದಿನ ಪ್ರೇಮನ್ನ ಅಂಚನೆ MLC ಅದು ಆ ರೀತಿ ಏತು ಬೀಜ ಇಲ್ಲದ ಮರಣಿ ಆಯ್ನಿ ಮೇಲ್ಮನೆ ಇದ ಒಂಜಿ ಒಂದು ಅದು ಅರೆ ಮಲ್ಲ ಜವಾಬ್ದಾರಿ ತೆಗೆದು ಇನಿ ಬಂಡ ಸಮಾಜ ಒಂಜಿ MLC ಅದು ಪ್ರೇಮ ಮೇರೆ ಮಂಜುನಾಥನ್ನೇ ಗೌರ್ಮೆಂಟ್ ದಾಖಲು ಪಾರ್ಟಿ ದಾಖಲು ಸೆಲೆಕ್ಟ್ ಮಲ್ದಿರಾರೇನು ಅಂಜನೆ ನಮ್ಮ ಕುಡೂರಿ ಈ ಕರಾವಳಿ ಕೋಟ ಶ್ರೀನಿವಾಸ ಪೂಜಾರಿ ಅರೆನ್ನ ಈ ಪೊರ್ತುಡಿ ಅನ್ನ ಅರೆಗೆ ಅಭಿನಂದನೆ ಸಲ್ಲಿಸವೆ ಅಂಜನೆ ಮಿಥುನ್ ರೈಕುಲು ಒಂದು ಮೆಗ್ಗೆ ಲೆಕ್ಕ ಯಾನು ಇದು ಆ ರೀತಿ ಲೀಡರ್ ಒಂದು ಪೊಲಿಟಿಕ್ಸ್ ಮತ್ತು ಬಾರಿ ಜೋರು ಉಳ್ಳೇರು ಯಾನು ಪೊಲಿಟಿಕ್ಸ್ ದಾಲ ಪಾತ್ಯಾರ ಬೋಬುಜಿ ಯಾನು ಒವೇ ಒಂಜಿ ಪಾರ್ಟಿದ ಜನತ್ ಯಾನು ಮಾತಾ ಪಾರ್ಟಿನ ಮಾತಾ ಸಮಾಜವನ್ನು ಪ್ರೀತಿ ಮಲ್ಪನೆ ಹೆಂಗೆ ಒವೇ ಒಂಜಿ ಪಾರ್ಟಿ ದಾಖಲು ಒವೇ ಪೋಸ್ಟ್ ಕೊರ್ಪಿನ ಬುಡ್ಚಿ ಹೆಂಗೆ ಹೋಗ್ಲ ಹೆಂಗೆ ಒವೇ MLC ಆಡಿ MLA ಆಡಿ MP ಆಡಿ ಹೋಗ್ಲ ಹೆಂಗೆ ಬುಡ್ಚಿ ಅಂಡ ನಿಗುಲು ಏನೋ ಹೆಂಗೆ ಒಂದು ಶಕ್ತಿ ಆದ ನಿಗುಲು ಸಪೋರ್ಟ್ ಮಲ್ತಾರಂದಂಡ ಅವೇ ಒಂಜಿ ಸಮಾಜದ ಕೆಲಸ ಅಲ್ಪರ ಒಂಜಿ ಸಂತೋಷ ಆಪನು ಇನಿ ಎಂಗಲ ಉದಯನ್ನೇ ಆಡು ಎಂಗಲ ಆಫೀಸ್ ಬೇರೆ ಮಲ್ಲ ಎನ್ನ ಶಕ್ತಿ ಒಂದು ಇಂಚಿನ ಮಲ್ಪಂಡ ಏನು ಡಿಸಿಷನ್ ಮಲ್ಪಂಡಾಕುಲು ಪರಿಪೂರ್ಣ ಈಗ ಸಾಕು ಮಲ್ಪೇರು ಇನ್ನಿತ್ತೊಂದು 14 ನಾ ಇವ ಬಂಡ್ ಸಂಘದ ಅಧ್ಯಕ್ಷರನಗಳು ಬೈದೇರು ಒರಿಯರ್ದವ್ರಿಗೆ ಪೂರ ಅತಿರಥ ಮಾರಾತೀರಿ ಅಕುಲು ಪೂರ ಹೆಂಗೆ ಸಜೆಷನ್ ಕೊರ್ಪಿನಂಚಿನ ಒಂಜಿ ವ್ಯಕ್ತಿತ್ವ ಎತ್ತಿನಗುಲು ಇನ್ನು ಬೇತೆ ಆಫೀಸ್ ಬೇರೆನಗಳು ಬೈದೇರು ಪತ್ರಿಕಾ ಮಾಧ್ಯಮದಾಗಲು ಬೈದೇರು ಇನ್ನು ಒಂಜಿ ಟೀಮ್ ಒಂಜಿ ರೆಡಿ ಆತನು ಇನ್ನು ಒಂದು ಜಾಗತಿಕ ಬಂಟರ ಸಂಘ ಒಂಜಿ ಪೊರ್ಲುದ ಟೀಮ್ ರೆಡಿ ಆತನು ಅವ್ರು ರೆಡಿ ಆತನದಾಗ ಬಣ್ಣ ಕೆಲಸ ಒಂದುಂಡು ಆ ಕೆಲಸ ದುಂಪೋಡು ನನ್ನ ಮಾತೆಲ್ಲ ಸಪೋರ್ಟ್ ಮಲ್ಪೋಡು ಸಾಕಾರ ಮಲ್ಪೋಡು ದುಡ್ಡು ಎಂಗುಲು ಎರಡಲ್ಲ ಸದಸ್ಯನಂಚಿನ ಆನಂದ್ ಶೆಟ್ಟಿ ಎಂಗೆಲ್ಲ ಬೊಂಬಾಯಿ 5 ಲಕ್ಷ ರೂಪಾಯಿ ಆರ್ಲ ಕೊಡ್ತೀರಿ ಸುರು 25 ಕೊಡ್ತೀರಿ ಕುಡೊಂದು 25 ಕೊಡ್ತೀರಿ ಆರು ಏಪಲ್ ಯಾನ್ಲ ಉಳ್ಳೆ ಸುರುತ ಒಂದು ಚೆಕ್ ಕೊಡ್ತಿನಾರ ಅಲ್ತ ಬೊಕ್ಕ KD ಶೆಟ್ರು 25 ಲಕ್ಷ ಕೊರಿಯರು ಬಂಜಾರ ಪ್ರಕಾಶನ್ನೇ ಕೊರಿಯರು ಬೊಕ್ಕ KM ಶೆಟ್ರು ಕೊರಿಯರು ಕೆಲವು ಜನ ಈಗ ಒಂದು ಪ್ರವೀಣ್ ಬೋಸ್ ಶೆಟ್ರು ಒಂಜಿ ಆರು ಮಲ್ಲ ಒಂಜಿಂದ ತಾರಂಜಿ CA ಅದು ಇತ್ತಿನಾರು 25 ಲಕ್ಷ ರೂಪಾಯಿ ಒಂದು ಮಲ್ದೇರು ಅಂಚ ಆಗಲ್ಲ ಪುದರ್ ಬಂಡ್ರೆ ಬಂಡ ಶಶಿಕಿರಣನ್ನೇ ಕೊಡ್ತೇರು ಉಮಾಕೃಷ್ಣನ ಕೊಡ್ತೇರು ಮಾತೆರ್ಲ ಒರಿಯರ್ ಏರ್ಲ ಕಮ್ಮಿ ಮಲ್ಜೇರು ಹೆಚ್ಚೆಚ್ಚನೆ ದೇವ್ರು ಕೊರೊಂದುಲ್ಲೇರು ಅವೇ ಲೆಕ್ಕ ಕೆಲಸ ಒಂದುಂಡು ಅವೇ ಲೆಕ್ಕ ಹಿಂಗೆಲ್ಲ ಆಫೀಸ್ ಸ್ಟಾಫ್ಲು ಅಂಚೇನೆ ರಾತ್ರಿ ಬಗೆಯಲ್ಲಿ ಬೆಲೆ ಮಲ್ಪೇರು ಅಕಲು ಏರಿ ಬತ್ತನಲ್ಲ ಏನ ಬತ್ತನಲ್ಲ ಸ್ಪಂದನೆ ರೆಸ್ಪಾನ್ಸ್ ಮತ್ತು ಎಡ್ಡೆ ಮಲ್ತದ್ದು ಪೊರ್ಲುಡು ಕೆಲಸ ಒಂದುಂಡು ಯಾನು ಈತೆ ಬನ್ಪಿನಿ ಒಂಜಿ ಸಂಸ್ಥೆ ಇನ್ನಿದೆ ಲೀಲದರ್ ಕರ್ಕೇರು ಅರಿಗೆ ಒಂದು ಸನ್ಮಾನ ಮಲ್ತಾನಮ್ಮ ಅರೊಂಜಿ ಏತ ಒಂಜಿ ಹಾಟ್ಲಿ ಅದು ಪಾತೇರಿ ಅರೊಂಜಿ ಮನಸ್ದ ಬಾಕಿ ತಕ್ಕಲು ಸಮಾಜರು ಪುಡಿದ್ನಾಗಲು ಇತ್ತು ಅರೊಂಜಿ ಬೇತೆ ಸಮಾಜದಾರಂದ ಆಂಡಲ್ಲ ಅವೇನೊಂಜಿ ಈತು ಒಂಜಿ ಪೊರ್ಲುಡು ಒಂದು ಮಲ್ತೇರು ಬಂದಾಗ ನಮ್ಮ ಐಕ್ ದಾದವನ್ನ ನಮ್ಮ ಬಂಟೇರು ದುಂಬುಡ್ದಿಂಚಿಲ್ಲ ಮಾತಾ ಸಮಾಜನ ಪ್ರೀತಿ ಮಲ್ತೊಂದಾಗಲು ನಮ್ಮ ಒಂಜಿ ಜಾತಿದೇನು ಒಂಜಿ ದೇಪಲ ದಿವನ್ ರೆಬೆಲ್ಲಿ ಬೊಕ್ಕೊಂಜಿ ಸಮಾಜದ ಕಿನ್ನಿಂದು ಎನ್ನ ರೆಬೆಲ್ಲಿ ಕಿನ್ನಿಂದು ಪರತರ ರೆಬೆಲ್ಲಿ ನಮ್ಮ ಎಂಚನ ಅಕುಲ್ ಅಂಚೇನೆ ಮಾತೆರ್ಲ ನಮ್ಗೆ ನಮ್ಮ ಸಮಾಜದ ಕಷ್ಟಲು ಬೋಡ್ನ ತುಪ್ಪನ ಬೊಕ್ಕಜ ಸಮಾಜದ ಸುದ್ದಿ ಪಾತೆರ್ನಂಚಿನ ಅಗತ್ಯ ನೀಜಿ ಅವನ ಅಂಚಿನ ಒಂದು ಕೆಲಸ ನಮ್ಮ ಎಪ್ಪಲ ಮಲ್ಪರಲ್ಲಿ ನಮ್ಮ ಸಮಾಜೋಡು ಇತ್ತದು ಬೊಕ್ಕೊಂಜಿ ಸಮಾಜನ ಪ್ರೀತಿ ಮಲ್ತು ಗೌರವ ಮಲ್ತು ನಂಗೆ ಆ ಪ್ರೀತಿ ಗೌರವ ತಿಕ್ಕೊಂಡು ಅಂಚನೆ ಹತ್ರ ನಮ್ಮ ಮಾತೆರ್ಲ ನಮ್ಮ ಮರ್ಯಾದೆ ನಾವು ಪತ ನೋಡು ನಮ್ಮ ಮರ್ಯಾದಿನ ಬೊಕ್ಕೊರಿಯರ್ಲ ಕೊರ್ಪುಜೆ ನಮ್ಮ ಬೋಡ್ಲಬೋದು ಎಂಚಿನ ಪಾತೆರ್ಂಡ ಎಂಚಿನ ಮಲ್ತಿನಂಡ ಬೊಕ್ಕ ಅವು ಕೇನೋಡಾಪುಂಡು ಅವು ಮಾತಾ ಇಡೀ ಸಮಾಜ ಎಫೆಕ್ಟ್ ಆಪುಂಡು ದಯಮಲ್ತು ಏರ್ಲ ಸಮಾಜದ ಒಂದು ಏಳಿಗೆ ಮಲ್ಪನಂಚಿನ ಕೆಲಸ ಮಲ್ಪಲೆ ದಯಮಲ್ತು ಸಂಘ ಸಂಸ್ಥೆ ಹಿಡಿತಿನ ಕೆಲಸ ಮಲ್ಪಲೆ ಸಂಘ ಸಂಸ್ಥೆಯಲ್ಲಿ ಖಾಲಿ ಒಂದು ವರ್ಷಗೋತ್ಸವ ಬಲ್ಲಿ ನಿಕಲ ಏರಿಯೋಡು ಏತು ಇಲ್ಲುಂಡ ಈ ಮುಲಿತೆಲ್ಲುಂಡ ಅದ್ರ ಮೇಲೆ ಏತು ಇತ್ತನಲ್ಲ ಏರ್ ಬೈದನಲ್ಲ ಇತ್ತ ಇನ್ನಿತ ಇನಿ ಸುರತ್ಕಲ್ ಬಂಡ್ ಸಂಘ ಈ ಸಾಲೆತ್ತೂರು ಬಂಡ್ ಸಂಘ ಮುಲ್ಕಿ ಬಂಡ್ ಸಂಘದಾಗಲು ಏತು ಕೆಲಸ ಇತ್ತಂಡಲ್ಲ ಏನಾಯ್ತಲ್ಲ ಪ್ರತಿ ತಿಂಗಳ ಮೀಟಿಂಗ್ಲ ಬರ್ಪೇರು ಮಾತೆಲ್ಲ ಕಾರ್ಯಕ್ರಮ ಭಾಗವಹಿಸ್ಯಾರ ಅಂಚೆ ಹತ್ರ ಅಂಜಿನ ಸಪೋರ್ಟ್ ಮಲ್ಪಲೆ ಸಾಕಾರ ಕೊರ್ಲೆ ಎಂಕ್ಲು ಈತೇಡು ದೇವರ ನಟ್ಟುನು ಏನು ಮೆಡಿಕಲ್ಗೆ ಚಕ್ಕೆ ತೊಂದರೆ ಅಗಲಿಗ ಕಟಿಲ್ದಮ್ಮ ಆಯ್ನದು ಗುಣ ಮಲ್ಪಾಡು ಏನು ಮದ್ಮೆಗೆ ಚಕ್ಕೆ ತೊಂದರ ಅಕಲ ಇಡೀ ಜೀವನ ಅಕಲ ಇಡೀ ಫ್ಯಾಮಿಲಿದ ಸಂಸಾರ ಎಡ್ಡಾಡು ಅಂಚೆನ ಇಲ್ಲಿ ಕಟ್ಟರೆ ಪದ್ನ ಒಂಜಿ ಮುಳಿತ ಇಲ್ಲದಾಗಿ ಒಂಜಿ ಒಡಿಲ್ದ ಇಲ್ಲಿ ಪೋನಾಗ ಭಾರಿ ಸಂತೋಷ ಆಪುನು ಅವ್ರು ನಂಗೆ ತೂತಿನ ನಾನೇನಂತೆ ಬಂಡೇರ್ನ ಮುಳಿತ ಇಲ್ಲಿ ಒಲ್ಲ ಉಪ್ಪಂದು ಬೋರ್ಡ್ನ ತುಂಡು ಇನ್ನಿತ 183 ಇಲ್ಲಿ ಮಲ್ದೆ ಎಂಗುಲು ನನ್ನೆಲ್ಲ ಒಂಜಿ 400-500 ಅಪ್ಲಿಕೇಶನ್ ಉಂಡು ಆ ಇಲ್ಲೇನು ಮಲ್ಪನಂಚಿನ ಶಕ್ತಿ ಬರಡು ಎಂಗಲೇ ಖಂಡಿತ ಸಮಾವೇಶ ಮಲ್ಪರೆ ಈಜಿ ನಾನು ಒಂಟೇನ ಒಟ್ಟು ಮಲ್ಪನ ಕೆಲಸ ಮಲ್ಪರೇ ಈಜಿ ಒಟ್ಟು ಗಾಯ ಡಾಪೇರು ನಮ್ಮ ಈ ಸಮಾಜ ಬಂಗದಾಗಲು ಇರಲಿ ಅಕಲ ನಾಡ್ದ ಅಕಲ್ನ ಕಷ್ಟಗೂ ಸ್ಪಂದಿಸ ಅನ್ನಂಚಿನ ಕೆಲಸ ಮಲ್ಪನ ಒಂಜಿ ನಿರ್ಧಾರ ಮಲ್ದ ಎಂಗುಲು ಅವನು ಕಂಟಿನ್ಯೂಸ್ ಮಲ್ಪ ಪಂಡದು ಯಾನು ಕುಡರ ಪ್ರೇಮಣ್ಣಗ ನಮ್ಮ MLCಗೆ ಮಿಥುನ್ ರೈಗ್ಲೆಗೆ ಉದಯನ್ ಎಂಗಲ್ನ ಬೊಕ್ಕ ಎಂಗೆಲ್ಲ ಪ್ಯಾಟರ್ನ್ ಮೆಂಬರ್ಗಳು ಬೇತೆ ಎದುರ್ಲ ಕುಲ್ದೇರು ವಿಶ್ವನಾಥ್ ಶೆಟ್ಟಿ ಎಂಗೆಲ್ಲ ಮೂಡು ಶೆಟ್ಟಿ ವಿಲ್ ಆರು ಪ್ಯಾಟರ್ನ್ ಮೆಂಬರ್ ಅಲ್ತು ಬೊಕ್ಕ ವೇಣುಗೋಪಾಲ್ ಶೆಟ್ರು ಉಲ್ಲೇರು ಬೊಕ್ಕ ಅಧ್ಯಕ್ಷರ್ನಾಗ ಮಸ್ತ್ ಚಾನಲ್ ಮುಲ್ಲು ರತ್ನಕ್ಕ ಉಲ್ಲೇರು ಎಂಗಲ್ನ ಅರ್ಲ ಪ್ಯಾಟರ್ನ್ ಮೆಂಬರ್ ಬೊಕ್ಕ ಏರ್ಲ ಆ ಒಂದಿನಾಗಲು ದುಡ್ಡು ಇತ್ತಿನ ಮಾತಾಗ ದುಡ್ಡು ಕೊರ್ಲೆ ಪ್ಯಾಟರ್ನ್ ಮೆಂಬರ್ ಆಲೆ ದೇವ್ರ ನಿಗಲಿ ಎಡ್ಡೆ ಮಲ್ಪ ಪಂಡದು ಯಾನ್ ಎನ್ನ 2 ಶಬ್ದ ಮುಕ್ತಾಯ ಮಲ್ಪ ನಮಸ್ಕಾರ. ಹರೀಶಣ್ಣ
ಇರ್ನ ಮುತಾಲಿಗಡೆ ನನಾತ್ ಎಡ್ಡೆ ಕೆಲಸ ಆವಡು ಆ ಕೆಲಸ ಮಲ್ಪನ ಶಕ್ತಿನ ಉಳ್ಳಲ್ತಿ ಕೊರಡ್ಪಂಡು ಪ್ರಾರ್ಥನೆ ಮಲ್ತೊಂದು ಕಾರ್ಯಕ್ರಮದ ಕಟೇಟ್ ಸುಮ್ಮನೆ ಸಂದೇತ ಮಲ್ತೊಂದುಲ್ಲೇರು ಕೋಶಾಧಿಕಾರಿಗಳ ನೆಂಚಿನ ಶ್ರೀ ಉಲ್ತೂರ್ ಮೋಹನ್ದಾಸ್ ಶೆಟ್ರು. ಇಂದಿನ ಅಧ್ಯಕ್ಷ ಸ್ಥಾನ ವಹಿಸಿರುವಂಥ ಐಕಳ ಹರೀಶ್ ಶೆಟ್ರೆ, ನೆರೆದಿರುವಂಥ ಎಲ್ಲರಿಗೂ ಒಂದೇ ಧನ್ಯವಾದವನ್ನು ಹೇಳುತ್ತಾ ಇಂದಿನ ಸಭೆಯನ್ನು ಮುಕ್ತಾಯ ಮಾಡುತ್ತೇವೆ. ಶೆಟ್ಟಿ ಚಂದ್ರಶೇಖರ ಶೆಟ್ಟಿ ಹೊಸವಾಡಿ ಕುಂದಾಪುರ ಉಡುಪಿ. ಸುನೀತಿ ಪಿ ಜಪ್ಪು ಮಂಗಳೂರು. ಗಣೇಶ್ಗೆ ಚೌಟ ನಿಟ್ಟೆ ಕಾರ್ಕಳ. ಶೇಖರ್ ಶೆಟ್ಟಿ ಅಮಾವಾಸ್ಯ ಬೀರು. ಸುಮಿತ್ರಾ ಬಾರ್ಕೋರ್ ಉಡುಪಿ. ಮಲ್ಲಿಕಾ ಶೆಟ್ಟಿ ಕುಕ್ಕಂದೂರು ಕಾರ್ಕಳ. ಮಲ್ಲಿಕಾ ಶೆಟ್ಟಿ ಕುಕ್ಕಂದೂರು ಕಾರ್ಕಳ. ಶೋಭಾ ಸುರತ್ಕರ್, ಲಲಿತಾ ಸುತ್ತೊಟ್ಟು. ರಾಜಶ್ರೀ ಶೆಟ್ಟಿ ಏರಿಂಗೆ, ಮಂಗಳ ಶೆಟ್ಟಿ ಶಾಖಾರ ನಗರ ಮಂಜೇಶ್ವರ ಕಾಸರಗೋಡು. ಸುಷ್ಮಿತಾ ಕೆ ಮಂಜೇಶ್ವರ ಕಾಸರಗೋಡು. ಶಾರದಾ ಮಾರಾವು ಕೋಟು ಪುತ್ತೂರು. ಶಾರದಾ ಮಾರಾವು ಕೋಟು ಪುತ್ತೂರು. ಪೂರ್ತಿ ಕೊಂಗಾಡಿ ಕುಂದಾಪುರ. ದಯಾನಂದ ಶೆಟ್ಟಿ ದಯಾನಂದ ಶೆಟ್ಟಿ ಬಂದ್ರಲ್ಲ, ನಾವು ದಯಾನಂದ ಶೆಟ್ಟಿ ನೋಡಿ. ಇನ್ನು ವಿದ್ಯಾಭ್ಯಾಸದ ಇದಕ್ಕೆ ಬರ್ತಾರೆ. ವಿದ್ಯಾಭ್ಯಾಸ ಎಜುಕೇಶನ್ಗೆ ಸಹಾಯ ಮಾಡುವಂತ ಅರ್ಜಿಗಳನ್ನು ಅವರಿಗೆ ಧನಸಹಾಯ ವಿತರಣೆ. ಪುಷ್ಪಲತಾ ಹೇರೂರು ಕುಂದಾಪುರ. ಪುಷ್ಪಲತಾ ಹೇರೂರು ಕುಂದಾಪುರ. ಅದಿತಿ ಶೆಟ್ಟಿ ಮಗಳು. ಭರತ್ ಶೆಟ್ಟಿ ಇವರು MBBS ಮಾಡ್ತಾ ಇದ್ದಾರೆ. ಪ್ರಮೋದ್ ಶೆಟ್ಟಿ ಕುಳೂರು ಗ್ರಾಮ ಮಂಜೇಶ್ವರದ. ಅನ್ವಿತಾ ಯಮಾವ. ದಿನೇಶ್ ಶೆಟ್ಟಿ ಕೊಂಚಾಡಿ ಮಗಳು. ಶಿಕ್ಷಾ ಸಾವಂತ್ ಶೆಟ್ಟಿ. ಐಶ್ವರ್ಯ ರೂಪಾ ಎಂ ಶೆಟ್ಟಿ ಚಾನ ಉಡುಪಿ. ಐಶ್ವರ್ಯ ಸಾಯಿ ಕಿರಣ್ ಮಂಗಳೂರು. ಸಾಯಿ ಕಿರಣ್ ಮಂಗಳೂರು. ಮನೆ ರಿಪೇರಿಗೆ
ಗಿರಿಜಾ ಶೆಟ್ಟಿ ಪೆರಡೂರು, ಗಿರಿಜಾ ಶೆಟ್ಟಿ ಪೆರಡೂರಿನವರು, ಗಿರಿಜಾ ಶೆಟ್ಟಿ ಮನೆ ರಿಪೇರಿ ಒಂದು